ಜೊತೆಗೆ ಟಿಪ್ಪು ಸುಲ್ತಾನ್ ಶಿಕ್ಷಣ ಸಂಸ್ಥೆಯ ಶಾಲಾಭಿವೃದ್ಧಿ ಸಮಿತಿಯ ಆಶ್ರಯದಲ್ಲಿ ಇವತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಸತತ 34 ವರ್ಷದ ಸಾರ್ಥಕ ಸೇವೆಯನ್ನ ಮಾಡಿದಂತಹ ಮುಗ್ಧ ಮನದಲ್ಲಿ ಅಕ್ಷರವ ಬಿತ್ತಿ ಮಕ್ಕಳ ಭವಿಷ್ಯಕ್ಕೆ ಬೆಳಕನ್ನು ಚೆಲ್ಲಿ ಅಂಬೆಗಾಲಿಡುತ್ತಾ ಕಲಿಕಾ ಕೇಂದ್ರಕ್ಕೆ ಬರುವಂತ ವಿದ್ಯಾರ್ಥಿಗಳಿಗೆ ಅರಿವಿನ ಜ್ಞಾನದ ಧಾರೆಯನ್ನ ಎರೆದ ಒಂದು ವ್ಯಕ್ತಿತ್ವವನ್ನ ತುಂಬುವಾತನೇ ಗುರು ಅವರಿಗೆ ವಿದಾಯ ಶುಭ ನಮನಗಳನ್ನ ಸಲ್ಲಿಸುತ್ತಾ ಉಳ್ಳಾಳ ಕೇಂದ್ರ ಜುಮ್ಮೆ ಮೊದಲಿಗೆ ಫಾತಿಯಾದ ಮೂಲಕ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್ الرحمن الرحيم مالك يوم الدين إياك نعبد وإياك نستعين اهدنا الصراط المستقيم صراط الذين أنعمت عليهم وأدبا وأكلا وإيمانا كاملا رب تنبم بالغير والسادة آمين برحمتك يا أرحم الراحمين ಜಯ ಸುಂದರ ನದಿವನಗಳ ನಾಡೆ ಜಯ ಹೇರ ಸರ್ಷಿಗಳ ಬೀಡೆ ಜೈ ಭಾರತ ಜನನಿಯ ತನು ಜಾತೆ ಜಯ ಹೇ ಕರ್ನಾಟಕ ಮಾತೆ ಭೂದೇವಿಯ ಮಕುಟದ ನವಮನಿಯೇ ಗಂಧದ ಚಂದದ ಹೊನ್ನಿನ ಗನಿಯೇ ರಾಘವ ಮಧುಸೂದನರವತರಿಸಿದ ಭಾರತ ಜನನಿಯ ತನು ಜಾತೆ ಜಯ ಹೇ ಕರ್ನಾಟಕ ಮಾತೆ ಜೈ ಭಾರತ ಜನನಿಯ ತನು ಜಾತೆ ಜಯ ಹೇ ಕರ್ನಾಟಕ ಮಾತೆ ಜನನಿಯ ಜೋಗುಳ ವೇದದ ಘೋಷ ಜನನಿಗೆ ಜೀವವು ನಿನ್ನಾವೇಶ ಜನನಿಯ ಜೋಗುಳ ವೇದದ ಘೋಷ ಜನನಿಗೆ ಜೀವವು ನಿನ್ನಾವೇಶ ಹಸುರಿನ ಗಿರಿಗಳ ಸಾಲೆ ನಿನ್ನಯ ಕೊರಳಿನ ಮಾಲೆ ಹಸುರಿನ ಗಿರಿಗಳ ಸಾಲೆ ನಿನ್ನಯ ಕೊರಳಿನ ಮಾಲೆ ಕಪಿಲ ಪತಂಜಲ ಗೌತಮ ಜಿನನುತ ಭಾರತ ಜನನಿಯ ತನು ಜಾತೆ ಜಯ ಹೇ ಕರ್ನಾಟಕ ಮಾತೆ ಜೈ ಭಾರತ ಜನನಿಯ ತನು ಜಾತೆ ಜಯ ಹೇ ಕರ್ನಾಟಕ ಮಾತೆ ಸರ್ವ ಜನಾಂಗದ ಶಾಂತಿಯ ತೋಟ ರಸಿಕರ ಕಂಗಳ ಸೆಳೆಯುವ ನೋಟ ಸರ್ವ ಜನಾಂಗದ ಶಾಂತಿಯ ತೋಟ ರಸಿಕರ ಕಂಗಳ ಸೆಳೆಯುವ ನೋಟ ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸೀಕ ಜೈನರು ಧ್ಯಾನ ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸೀಕ ಜೈನರು ಧ್ಯಾನ ಜನಕನ ಹೋಳುವ ದೊರೆಗಳ ಧಾಮ ಗಾಯಕ ವೈನಿಕರ ರಾಮ ಕನ್ನಡ ನುಡಿ ಕುಣಿದಾಡುವ ಗೇಹ ಕನ್ನಡ ತಾಯಿಯ ಮಕ್ಕಳ ದೇಹ ಕನ್ನಡ ನುಡಿ ಕುಣಿದಾಡುವ ಗೇಹ ಕನ್ನಡ ತಾಯಿಯ ಮಕ್ಕಳ ದೇಹ ಭಾರತ ಜನನಿಯ ತನು ಜಾತೆ ಜಯ ಹೇ ಕರ್ನಾಟಕ ಮಾತೆ ಜೈ ಭಾರತ ಜನನಿಯ ತನು ಜಾತೆ ಜಯ ಹೇ ಕರ್ನಾಟಕ ಮಾತೆ ಜಯ ಹೇ ಕರ್ನಾಟಕ ಮಾತೆ ಜಯ ಹೇ ಕರ್ನಾಟಕ ಮಾತೆ. ಮತ್ತು ನಮ್ಮೆಲ್ಲರ ಮಾರ್ಗದರ್ಶಕರು ಆದಂತ ಸನ್ಮಾನ್ಯ ಹಾಜಿ ಎಕೆ ಮೊಹಿದ್ದೀನ್ ರವರು ಎಲ್ಲ ಅತಿಥಿಗಳಿಗೆ ಪ್ರೀತಿಯ ಸ್ವಾಗತವನ್ನ ನೀಡಲು ಮುಂದಾಗ್ತಲಿದ್ದಾರೆ. ಮಾನ್ಯರೇ, ಹಜರತ್ ಸೈಯದ್ ಮದನಿ ತಂಗಳ್ರವರ ಹೆಸರಿನಲ್ಲಿ ಸ್ಥಾಪನೆಯಾದಂತಹ ಚಾರಿಟಬಲ್ ಟ್ರಸ್ಟ್ ಇದರ ಅಧೀನದಲ್ಲಿರುವ ಹಜರತ್ ಟಿಪ್ಪು ಸುಲ್ತಾನ್ ಶಿಕ್ಷಣ ಸಂಸ್ಥೆಯಲ್ಲಿ ಏರ್ಪಡಿಸಲಾದಂತಹ ಸನ್ಮಾನ ಕಾರ್ಯಕ್ರಮಕ್ಕೆ ನಿಮ್ಮನ್ನೆಲ್ಲ ಆದರಪೂರ್ವಕವಾಗಿ ಸ್ವಾಗತಿಸಲು ಸಂತೋಷ ಪಡುತ್ತಾ ಇದ್ದೇನೆ. 1982ರಲ್ಲಿ ಆರಂಭವಾದಂಥ ಈ ಶಾಲೆಯು ಮದ್ರಸಾ ಕಟ್ಟಡದಲ್ಲಿ ತರಗತಿಯನ್ನು ನಡೆಸಲಾಯಿತಾದರೂ ನಂತರದ ದಿನಗಳಲ್ಲಿ ನಮ್ಮ ಇಲ್ಲಿನ ಮುಖಂಡರಾದಂತಹ ಮುಖ್ಯವಾಗಿ ಇಬ್ರಾಹಿಂ ಹಾಜಿ, ಯುಜಿ ಹುಸೇನ್, ಬಾಪಾ ಹಾಜಿ, ಉಮರ್ ಹಾಜಿ, ಅಮ್ಮಬ ಹಾಜಿ ಮತ್ತು ಹಸನಬ್ಬ ಹಾಜಿ ಮುಂತಾದ ಅನೇಕ ಇಲ್ಲಿನ
ಮುಖಂಡರುಗಳ ಪ್ರಯತ್ನವೇ ಇಷ್ಟೊಂದು ಭವ್ಯವಾದಂತಹ ಕಟ್ಟಡವು ನಿಮ್ಮ ಎದುರಿಗೆ ತಲೆ ಎತ್ತಿ ನಿಂತಿರುವುದಕ್ಕೆ ಸಾಕ್ಷಿಯಾಗಿರುತ್ತದೆ. ಬಹಳ ಆಮೆಗತಿಯಲ್ಲಿ ಸಾಗುತ್ತಿರುವಂತಹ ಈ ಶಾಲೆಗೆ 1984ರಲ್ಲಿ ಆಗಮಿಸಿದಂತಹ ಓರ್ವ ಕ್ಯಾಪ್ಟನ್ ಈ ಹಡಗನ್ನು ಮುಳುಗುತ್ತಾ ತೇಲುತ್ತಾ ಇರುವಂಥ ಸಂದರ್ಭದಲ್ಲಿ ಈ ಶಾಲೆ ಎಂಬ ಹಡಗನ್ನು ಸಮರ್ಥವಾಗಿ ನಡೆಸಿಕೊಂಡು ಹೋಗಿ ಇದರ ಚುಕ್ಕಾಣಿಯನ್ನು ಹಿಡಿದಂತಹ ಸನ್ಮಾನ್ಯ MH ಮಲಾರ್ ಈ ಶಾಲೆಯಲ್ಲಿ ಕಲಿತಂತಹ ಅನೇಕ ವಿದ್ಯಾರ್ಥಿಗಳ ಪೈಕಿ ಹಲವಾರು ವಿದೇಶಗಳಲ್ಲಿದ್ದಾರೆ, ಬೇರೆ ಬೇರೆ ಉದ್ಯೋಗದಲ್ಲಿದ್ದಾರೆ, ಬೇರೆ ಬೇರೆ ಕೆಲಸ ಕಾರ್ಯಗಳಿದ್ದಾರೆ, ಬೇರೆ ಬೇರೆ ಸ್ಥಾನಗಳಲ್ಲಿದ್ದಾರೆ. ಇವರೆಲ್ಲವನ್ನು ನೂರಾರು ಸಾವಿರಾರು ವಿದ್ಯಾರ್ಥಿಗಳನ್ನು ಇಲ್ಲಿಂದ ಜ್ಞಾನದ ಧಾರೆಯನ್ನು ಎರೆದು ಬೇರೆ ಬೇರೆ ರಂಗದಲ್ಲಿ ಅರ್ಪಿಸುವಂಥ ಒಂದು ಕೆಲಸ ಇಲ್ಲಿನ ಮುಖ್ಯೋಪಾಧ್ಯಾಯರು ಮತ್ತು ಶಿಕ್ಷಕ ವೃಂದದವರ ಆ ಒಂದು ಜವಾಬ್ದಾರಿಯನ್ನು ಅರಿತುಕೊಂಡು ಅವರು ಆ ಕೆಲಸವನ್ನು ಮಾಡಿದ್ದಾರೆ. ಎಲ್ಲರಿಗೂ ವಂದಿಸುತ್ತಾ ಅದೇ ರೀತಿಯಾಗಿ ಅನೇಕ ಶಿಕ್ಷಕರು ಇಲ್ಲಿಂದ ನಿವೃತ್ತಿಯಾಗಿ ಹೋಗಿದ್ದಾರೆ. ಇದೀಗ ತಾನೇ ಕೆಲವು ತಿಂಗಳ ಮೊದಲು ನಿವೃತ್ತಿಗೊಂಡಂತಹ ನಮ್ಮ ಇಲ್ಲಿನ LC ಮೇಡಮ್ರವರು, ಇವರು 1983ರಲ್ಲಿ ಇಲ್ಲಿ ಕೆಲಸಕ್ಕೆ ಸೇರಿ ಸತತವಾಗಿ 38 ವರ್ಷಗಳ ಕಾಲ ಇಲ್ಲಿನ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಜನೆಯನ್ನು ಮಾಡಿ ನಿವೃತ್ತಿ ಹೊಂದಿದಂಥವರು. ಇವರನ್ನು ವಿದಾಯ ಸಮಾರಂಭವನ್ನು ಮಾಡಿ ಕಳಿಸಿಕೊಡಬೇಕು ಎಂಬುದಾಗಿ ಶಾಲಾಭಿವೃದ್ಧಿ ಸಮಿತಿಯ ತೀರ್ಮಾನ. ಅದೇ ರೀತಿಯಾಗಿ ಆ ತೀರ್ಮಾನದೊಂದಿಗೆ ಇಬ್ಬರು ಸಾಧಕರು, ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪಡೆದಂತಹ ವಿದ್ಯಾಧರ್ ಶೆಟ್ಟಿ ಮತ್ತು ರಾಜಿ ಕುಲ್ಲಾಲ್ರವರು ಸಹ ನಾವು ಗೌರವಿಸಬೇಕು ಎಂಬ ಒಂದು ತೀರ್ಮಾನದಂತೆ ನಾವು ಈ ಕಾರ್ಯಕ್ರಮವನ್ನು ಏರ್ಪಡಿಸುತ್ತೇವೆ. ಈ ಕಾರ್ಯಕ್ರಮದಲ್ಲಿ ಬಂದು ನೀವು ಸನ್ಮಾನವನ್ನು ಮಾಡಬೇಕು, ನಮ್ಮ ಈ ಕಾರ್ಯಕ್ರಮದಲ್ಲಿ ಬಂದು ನಮ್ಮನ್ನು ಸಂತೋಷಗೊಳಿಸಬೇಕು ಎಂಬುದಾಗಿ ಕೇಳಿಕೊಂಡ ಪ್ರಕಾರ ಇಲ್ಲಿಗೆ ಆಗಮಿಸಿದ್ದಾರೆ ಮಾಜಿ ಸಚಿವರು, ಈ ಕ್ಷೇತ್ರದ ಉದ್ದಗಲಕ್ಕೂ ಜನಮನದಲ್ಲಿ ಅಲಿಸಲಾಗದಂತಹ ಕೆಲಸ ಕಾರ್ಯಗಳನ್ನು ಮಾಡಿದ ಶಾಸಕರಾದ UT ಖಾದರ್ ಅವರು. ಮಾನ್ಯರೇ, UT ಖಾದರ್ ಅವರ ಬಗ್ಗೆ ಹೇಳುತ್ತಿದ್ದರೆ ಅದು ಮುಖಶುದ್ಧಿಯಾಗುತ್ತದೆ ಎಂಬ ಒಂದು ಭಯದೊಂದಿಗೆ ಬರೀ ಒಂದೆರಡು ಮಾತುಗಳನ್ನು ಮಾತ್ರ ನಾನು ಇಲ್ಲಿ ಹೇಳ ಬಯಸುತ್ತೇನೆ. UT ಖಾದರ್ ಅವರು ಏನು ಮಾಡಿದ್ದಾರೆ ಎಂಬುದಾಗಿ ಕೇಳುವವರಿದ್ದಾರೆ. ಇದು ಬೇರೆ ಯಾರಲ್ಲ, ನಮ್ಮವರೇ. ಅದು ನಾನು ಸಹ ಇರಬಹುದು. ಇವರು ಬೆಳಗಾವಿ ಅಧಿವೇಶನದಲ್ಲಿ ಚರ್ಚೆ ಸಮಯದಲ್ಲಿ ಡಿಸೆಂಬರ್ 15ರಂದು ನಡೆದಂತಹ ಚರ್ಚೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಏನೆಲ್ಲ ಅಹಿತಕರ ಘಟನೆ ಆಗಿದೆ, ಏನೆಲ್ಲ ಆಗುತ್ತಿದೆ ಎಂಬುದಾಗಿ ಸವಿವರವಾದಂತಹ ಮಾಹಿತಿಯನ್ನು ಸಭೆಯಲ್ಲಿ ಮಂಡನೆ ಮಾಡಿ ಸದನವೀರನೆಂಬ ಖ್ಯಾತಿಯನ್ನು ಇವರು ಉಳಿಸಿಕೊಂಡಿದ್ದಾರೆ. ಇವರ ಪ್ರಶ್ನೆಗೆ ಸ್ವತಃ ಗೃಹ ಸಚಿವರಾದಂತಹ ಅರಗನ ಜ್ಞಾನೇಂದ್ರ ಅವರು ಒಂದು ನಿಮಿಷ ತಡಬಡಿಸುವಂತ ಪ್ರಸಂಗವು ಬಂದಿದೆ. ಇಷ್ಟೆಲ್ಲ ಮಾಡಿದರೂ ನಾವು ಇವರ ಬಗ್ಗೆ ಏನೋ ಒಂದು ಹೇಳಲಿಕ್ಕೆ ಹೋಗಿ ಏನೋ ಒಂದು ಮಾಡುವುದು ಸರಿಯಲ್ಲ ಎಂಬುದು ನನ್ನ ಒಂದು ಭಾವನೆ. ಇವರು ಮಾಡಿದಂತ ಕೆಲಸ ಕಾರ್ಯಗೂ ನಾವು ಮಾತ್ರವಲ್ಲ, ಇಡೀ ಕರ್ನಾಟಕದ ಜನತೆ ಮೆಚ್ಚಿಕೊಂಡಿದೆ. ಆ ರೀತಿಯಾಗಿ ಇವರಿಗೆ ಇನ್ನೂ ಸಹ ಜನತೆ ಪರವಾಗಿ ಧ್ವನಿ ಎತ್ತಲು, ಒಳ್ಳೆಯ ಕೆಲಸ ಮಾಡಲು ಸರ್ವಶಕ್ತನಾದ ಅಲ್ಲಾಹು ಹೆಚ್ಚಿನ ಶಕ್ತಿಯನ್ನು ನೀಡಲೆಂದು ಪ್ರಾರ್ಥನೆಯೊಂದಿಗೆ ಇವರನ್ನು ಶಾಲಾಭಿವೃದ್ಧಿ ಸಮಿತಿಯ ಪರವಾಗಿ ನಮ್ಮೆಲ್ಲರ ಪರವಾಗಿ ಹಾರ್ದಿಕವಾಗಿ ಸ್ವಾಗತಿಸುತ್ತೇನೆ. ಅದೇ ರೀತಿಯಾಗಿ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಳ್ಳಬೇಕು ಎಂಬುದಾಗಿ ಕೇಳಿಕೊಂಡಾಗ ಸಂತೋಷದಿಂದ ಒಪ್ಪಿಕೊಂಡು ಇಲ್ಲಿಗೆ ಆಗಮಿಸಿದ್ದಾರೆ ಹಾಜಿ ಅಬ್ದುಲ್ ರಶೀದ್ ರವರು. ರಾಜಕೀಯವಾಗಿಯೂ ಸಾಮಾಜಿಕವಾಗಿಯೂ ದುಡಿಯುತ್ತಿರುವಂತಹ ಓರ್ವ ಜನಸೇವಕರಾಗಿದ್ದಾರೆ. ಕಳೆದ 5 ವರ್ಷದಲ್ಲಿ ಸೈಯದ್ ಮದನಿ ದರ್ಗಾ ಸಮಿತಿ ಅಧ್ಯಕ್ಷರಾಗಿದ್ದುಕೊಂಡು ಸೇವೆ ಸಲ್ಲಿಸುತ್ತಾ ಅನೇಕ ಜನಪರ ಕೆಲಸಗಾರರನ್ನು ಮಾಡಿರುವಂತಹ ವ್ಯಕ್ತಿ. ಅದು ಮಾತ್ರವಲ್ಲ, ಇವರವರ ಪರಿಸರ ಪ್ರೇಮಿ. ಹೌದು, ನಮ್ಮ ಹಬ್ಬಕ ಸರ್ಕಲ್ನಿಂದ ಉಳ್ಳಾಲದ ಓವರ್ ಬ್ರಿಡ್ಜ್ ವರೆಗೆ ನೀವು ನೋಡಿರ್ಬೋದು, ಮಾರ್ಗದ ಬದಿಯಲ್ಲಿ ಗಿಡಗಳ ಸಾಲು. ಪ್ರವಾದಿಯವರ ವಚನವನ್ನು
ಪಾಲಿಸಿದಂತಹ ಒಂದು ಕೀರ್ತಿ ಇವರಿಗೆ. ಬ್ರಹ್ಮದೇವರು ಹೇಳಿದ್ದಾರೆ, ನಾಳೆ ಪ್ರಳಯ ಆಗುತ್ತಿದ್ದರೂ ನಿನ್ನ ಕೈಯಲ್ಲಿ ಒಂದು ಸಸಿ ಇದ್ದರೆ ಅದನ್ನು ಈ ಭೂಮಿಗೆ ನೆಟ್ಟು ಬಿಡು ಎಂದು. ಅದನ್ನು ಯಥಾವತ್ತಾಗಿ ಪಾಲಿಸಿದಂತಹ ವ್ಯಕ್ತಿ ಅಬ್ದುಲ್ ರಶೀದ್ ಹಾಜಿ ಅವರು. ಇವರಿಗೆ ಸಾಲು ಮರದ ರಶೀದಂಕ ಎಂದು ಹೇಳಿದರು ತಪ್ಪಾಗಲಾರದು. ಇವರನ್ನು ನಮ್ಮೆಲ್ಲರ ಪರವಾಗಿ ಹಾರ್ದಿಕವಾಗಿ ಸ್ವಾಗತಿಸುತ್ತೇನೆ. ಈ ಸಭೆಯಲ್ಲಿ ಇರುವಂತಹ ಇನ್ನೋರ್ವ ವ್ಯಕ್ತಿ ಉಲ್ಲಾಲ ಜುಮಾ ಮಸೀದಿಯ ಉಪಾಧ್ಯಕ್ಷರಾದಂತಹ UK ಮೋಹನ್ರವರು. ಅವರು ದಕ್ಷಿಣ ಕನ್ನಡ ಜಿಲ್ಲೆಯ ವಕ್ಫ್ ಸಲಹಾ ಸಮಿತಿಯ ಉಪಾಧ್ಯಕ್ಷರಾಗಿದ್ದುಕೊಂಡು ಸೇವೆ ಸಲ್ಲಿಸಿದಂಥ ಒಂದು ಅನುಭವ ಅವರಿಗಿದೆ. ಈ ಶಾಲೆಯ ಅನೇಕ ಕೆಲಸ ಕಾರ್ಯಗಳನ್ನು ಮಾಡಿಕೊಂಡು ನಮ್ಮೊಂದಿಗೆ ಕೈ ಜೋಡಿಸಿದಂಥ ವ್ಯಕ್ತಿ. ಇವರನ್ನು ನಿಮ್ಮೆಲ್ಲರ ಪರವಾಗಿ ಹಾರ್ದಿಕವಾಗಿ ಸ್ವಾಗತಿಸ್ತೇನೆ. ಇನ್ನೋರ್ವ ವ್ಯಕ್ತಿ ಜನಾಬ್ ಅಲ್ಹಾಜ್ ಇಬ್ರಾಹಿಂ, ಸೈಯದ್ ಮದನಿ ಚಾರಿಟಬಲ್ ಟ್ರಸ್ಟ್ ಉಪಾಧ್ಯಕ್ಷರು. ಟ್ರಸ್ಟ್ನ ಕೆಲಸ ಕಾರ್ಯದಲ್ಲಿ ಯಾವಾಗಲೂ ಮುಂಚೂಣಿಯಲ್ಲಿರುವವರು. ಈ ದಿವಸ ನಮ್ಮೊಂದಿಗಿದ್ದಾರೆ. ಅವರನ್ನು ಸಹ ನಿಮ್ಮೆಲ್ಲರ ಪರವಾಗಿ ಹಾರ್ದಿಕವಾಗಿ ಸ್ವಾಗತಿಸ್ತೇನೆ. ಅದೇ ರೀತಿಯಾಗಿ ನಗರಸಭೆಯ ಕಮಿಷನರ್ ಆದಂಥ ಸನ್ಮಾನ್ಯ ರಾಯಪ್ಪನವರು ಯಾವಾಗಲೂ ಶುಚಿತ್ವದ ಬಗ್ಗೆ ಆದ್ಯತೆಯನ್ನು ನೀಡುವವರು. ಯಾವಾಗ ನೋಡಿದವರು ಅವರಿಗೆ ಮಾರ್ಗದಲ್ಲಿ ಕಸವನ್ನು ಕಂಡ್ರೆ ಆಗುವುದಿಲ್ಲ. ಎಲ್ಲರೂ ಹೇಳುತ್ತಾರೆ, ರಾಯಪ್ಪನವರು ಬಂದ ನಂತರ ಉಲ್ಲಾಲದ ಪರಿಸರವು ಸ್ವಚ್ಛವಾಗಿದೆ ಎಂಬುದಾಗಿ. ಅವರು ಸಹ ನಮ್ಮೊಂದಿಗೆ ಈ ಒಂದು ಸಭೆಯಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹಾರ್ದಿಕವಾಗಿ ಸ್ವಾಗತಿಸುತ್ತೇನೆ. ಅದೇ ರೀತಿಯಾಗಿ ಉಲ್ಲಾಲ ನಗರಸಭೆಯ ಅಧ್ಯಕ್ಷರಾದಂತಹ ಸನ್ಮಾನ್ಯ ಚಿತ್ರಕಲಾ ರವರು ನಮ್ಮೊಂದಿಗಿದ್ದಾರೆ. ಅವರನ್ನು ಸಹ ನಿಮ್ಮೆಲ್ಲರ ಪರವಾಗಿ ಹಾರ್ದಿಕವಾಗಿ ಸ್ವಾಗತಿಸ್ತೇನೆ. ಹಾಗೇನೆ ನಗರಸಭೆಯ ಉಪಾಧ್ಯಕ್ಷರು, ಚಾರಿಟಬಲ್ ಟ್ರಸ್ಟ್ನವರು ಸದಸ್ಯರು ಆದಂತಹ ನಮ್ಮ ಮಿತ್ರರು ಆದಂತಹ ಅಯ್ಯೂಬುಲ್ಲಾಲ್ ರವರು ನಮ್ಮೊಂದಿಗಿದ್ದಾರೆ. ಅವರನ್ನು ಸಹ ನಿಮ್ಮೆಲ್ಲರ ಪರವಾಗಿ ಹಾರ್ದಿಕವಾಗಿ ಸ್ವಾಗತಿಸ್ತೇನೆ. ಅದೇ ರೀತಿ ಉಲ್ಲಾಲ ನಗರಸಭೆಯ ಸ್ಥಾಯಿ ಸಮಿತಿಯ ಅಧ್ಯಕ್ಷರಾದಂತಹ ಜರೀನಾ ರವರು ನಮ್ಮೊಂದಿಗಿದ್ದಾರೆ. ಅವರನ್ನು ಸಹ ನಿಮ್ಮೆಲ್ಲರ ಪರವಾಗಿ ಹಾರ್ದಿಕವಾಗಿ ಸ್ವಾಗತಿಸ್ತೇನೆ. ಹಾಗೇನೆ ಸೈಯದ್ ಮದನಿ ಅರೇಬಿಕ್ ಎಜುಕೇಶನಲ್ ಟ್ರಸ್ಟ್ ಇದರ ಕಾರ್ಯದರ್ಶಿಯಾದಂತಹ ಆಸಿಫ್ ಅದ್ವಲ್ ರವರು ನಮ್ಮೊಂದಿಗಿದ್ದಾರೆ. ಅವರನ್ನು ಸಹ ನಿಮ್ಮೆಲ್ಲರ ಪರವಾಗಿ ಹಾರ್ದಿಕವಾಗಿ ಸ್ವಾಗತಿಸ್ತೇನೆ. ಇನ್ನು ನಮ್ಮವರೇ ಆದಂತಹ ಕೋಟೆಪುರ ಜುಮಾ ಮಸೀದಿಯ ಅಧ್ಯಕ್ಷರು, ನಮ್ಮ ಮಿತ್ರರು ಆದಂತಹ UK ಅಬ್ಬಾಸ್ ರವರಿದ್ದಾರೆ. ಅವರನ್ನು ಸಹ ನಿಮ್ಮೆಲ್ಲರ ಪರವಾಗಿ ಹಾರ್ದಿಕವಾಗಿ ಸ್ವಾಗತಿಸ್ತೇನೆ. ಹಾಗೇನೆ ಈ ಶಾಲೆಯ ಬಗ್ಗೆ ಯಾವಾಗಲೂ ಕಾಳಜಿ ಇರುವಂತಹ ಓರ್ವ ವ್ಯಕ್ತಿ UKF ಇದರ ಅಧ್ಯಕ್ಷರಾದಂತಹ ಮೊಹಮ್ಮದ್ ಮೂಸರ್ ಅವರು ಸಹ ನಮ್ಮೊಟ್ಟಿಗಿದ್ದಾರೆ. ಅವರನ್ನು ನಿಮ್ಮೆಲ್ಲರ ಪರವಾಗಿ ಹಾರ್ದಿಕವಾಗಿ ಸ್ವಾಗತಿಸ್ತೇನೆ. ಇನ್ನೋರ್ವ ವ್ಯಕ್ತಿ ಗುತ್ತಿಗೆದಾರರಾದಂತಹ ಸಲೀಂ ಅಡ್ಡೂರ್ ಅವರು ಈ ವೇದಿಕೆಯಲ್ಲಿದ್ದಾರೆ. ಅವರನ್ನು ಸಹ ನಿಮ್ಮೆಲ್ಲರ ಪರವಾಗಿ ಹಾರ್ದಿಕವಾಗಿ ಸ್ವಾಗತಿಸ್ತೇನೆ. ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿ ಮಂಗಳೂರು ದಕ್ಷಿಣ ವಲಯ ಶ್ರೀಮತಿ ರಾಜಲಕ್ಷ್ಮಿ ಅವರು ನಮ್ಮೊಂದಿಗಿದ್ದಾರೆ. ಇವರನ್ನು ಸಹ ನಿಮ್ಮೆಲ್ಲರ ಪರವಾಗಿ ಹಾರ್ದಿಕವಾಗಿ ಸ್ವಾಗತಿಸ್ತೇನೆ. ಹಾಗೇನೆ ಇಲ್ಲಿನ ಸ್ಥಳೀಯ ಕೌನ್ಸಿಲರ್ ಆದಂತಹ ಮೊಹಮ್ಮದ್ ರಮೀಜ್ ರವರು ಈ ವೇದಿಕೆಯಲ್ಲಿದ್ದಾರೆ. ಅವರನ್ನು ಸಹ ನಿಮ್ಮೆಲ್ಲರ ಪರವಾಗಿ ಹಾರ್ದಿಕವಾಗಿ ಸ್ವಾಗತಿಸ್ತೇನೆ. BRP ಉಲ್ಲಾಲ ಕ್ಲಸ್ಟರ್ ಇದರ ಶ್ರೀಮತಿ ಲೈಲಾ ಕಿಶೋರಿ ಅವರು ಇಲ್ಲಿಗೆ ಆಗಮಿಸಿದ್ದಾರೆ. ಅವರನ್ನು ಸಹ ನಿಮ್ಮೆಲ್ಲರ ಪರವಾಗಿ ಹಾರ್ದಿಕವಾಗಿ ಸ್ವಾಗತಿಸ್ತೇನೆ. ಹಾಗೇನೆ ನಮ್ಮ ಟ್ರಸ್ಟ್ನ ಇನ್ನೋರ್ವ ನಾಯಕ, ಕರ್ನಾಟಕ ರಾಜ್ಯ ಅನುದಾನಿತ ಪ್ರಾಥಮಿಕ ಶಾಲಾ ಶಿಕ್ಷಕ ಸಂಘದ ಅಧ್ಯಕ್ಷರಾದಂತಹ ಜನಾಬ್ KMK ಮಂಜನಾಡಿ ಅವರು ನಮ್ಮೊಟ್ಟಿಗಿದ್ದಾರೆ. ಇವರನ್ನು ಸಹ ನಿಮ್ಮೆಲ್ಲರ ಪರವಾಗಿ ಹಾರ್ದಿಕವಾಗಿ ಸ್ವಾಗತಿಸ್ತೇನೆ. ಹಾಗೇನೆ ದಕ್ಷಿಣ ಕನ್ನಡ ಜಿಲ್ಲಾ ಪ್ರೌಢಶಾಲಾ ಶಿಕ್ಷಕ ಸಂಘದ ಅಧ್ಯಕ್ಷರಾದಂತಹ ಜಯವಂತಿ ಅವರು ನಮ್ಮೊಟ್ಟಿಗಿದ್ದಾರೆ. ಇವರು ಸಹ ನಮ್ಮೊಟ್ಟಿಗಿದ್ದಾರೆ. ಇವರನ್ನು ನಿಮ್ಮೆಲ್ಲರ ಪರವಾಗಿ ಹಾರ್ದಿಕವಾಗಿ ಸ್ವಾಗತಿಸ್ತೇನೆ. ಇನ್ನೂರ ಮುಖ್ಯ ಅತಿಥಿಯಾದಂತಹ ಹಾಗೂ ಹಳೆ ವಿದ್ಯಾರ್ಥಿ ಇಲ್ಲಿಯ ಅವರನ್ನು ಸಹ ನಿಮ್ಮೆಲ್ಲರ ಪರವಾಗಿ ನಮ್ಮ ವೇದಿಕೆಯಲ್ಲಿದ್ದಾರೆ. ಇನ್ನು ಕೋಡಿ ಜುಮಾ ಮಸೀದಿಯ ಅಧ್ಯಕ್ಷರು ಆಗಿದ್ದಾರೆ. ಅದೇ ರೀತಿಯಾಗಿ
ಅವರನ್ನು ಸಹ ನಿಮ್ಮೆಲ್ಲರ ಪರವಾಗಿ ಹಾರ್ದಿಕವಾಗಿ ಸ್ವಾಗತಿಸ್ತೇನೆ. ನಾನು ಸ್ವೀಕರಿಸಲಿರುವಂತಹ LCD ಸೋಜಾರ್ ಅವರು ನಮ್ಮೊಟ್ಟಿಗಿದ್ದಾರೆ. ಶಾಲೆಯ ಮುಖ್ಯೋಪಾಧ್ಯಾಯರಾದಂತಹ ನಸೀಮನ್ ಅವರು ನಮ್ಮೊಟ್ಟಿಗಿದ್ದಾರೆ. ಅವರು ಫಯಾಜ್ ಹಾಗೂ ನವಾಜ್ ಅವರು ಇಲ್ಲಿನ ಶಿಕ್ಷಕಿಯರಾದಂತಹ ಮತ್ತು ಮೆಟಿಲ್ಡಾರ್ ಅವರು, ಆಲಿಸ್, ಯೋಗಿತಾ, ಅಫ್ರೀದ್, ಭವ್ಯಾರ್ ಅವರನ್ನು ಸಹ ಸ್ವಾಗತ. ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿದಂತಹ ಎಲ್ಲ ಮಕ್ಕಳ ಪೋಷಕರು ಇಲ್ಲಿನ ಈ ಪರಿಸರ ಸ್ವಾಗತವನ್ನ ಬಯಸ್ತಾ ಇದ್ದೇನೆ ಸರ್. ಯಾವುದೇ ಒಂದು ವೇದಿಕೆ ಇರಲಿ, ಬಹುಶಃ ಇವತ್ತು ನಮಗೆಲ್ಲ ಸಂತೋಷ ಮತ್ತು ದುಃಖದ ಒಂದು ದಿವಸ. ನಮ್ಮ ಶಿಕ್ಷಣ ಕ್ಷೇತ್ರದಲ್ಲಿ ಆದಷ್ಟು ಸಾಧನೆಯನ್ನು ಮಾಡಿದಂತಹ ಈ ಶಾಲೆ ಪ್ರಾರಂಭವಾಗಬೇಕಿದ್ದರೆ ಬಹಳ ಹೆಸರಿಸಬೇಕಾದಂತಹ 3 ವ್ಯಕ್ತಿಗಳು. ಒಂದು ಅಲ್ಹಾಜಿ ದಿವಂಗತ ಇಬ್ರಾಹಿಂ, ಇನ್ನೊಂದು UG ಹುಸೇನ್, ಮತ್ತೊಬ್ಬರು ದಿವಂಗತ UT ಫರೀದ್. UT ಫರೀದ್ ರವರ ಕನಸಿನ ಕೂಸಾದ ಈ ಶಾಲೆಯನ್ನು ಅವತ್ತು ಪ್ರಾರಂಭಿಸಿಕೊಂಡು ಇವತ್ತು ಅದರ ನೇತೃತ್ವವನ್ನು ವಹಿಸಿಕೊಂಡವರು UT ಖಾದರ್ ಅವರು. ಅಪ್ಪ ಶಂಕುಸ್ಥಾಪನೆ ಮಾಡಿದ ಈ ಕನ್ನಡ ಮಾಧ್ಯಮ ಶಾಲೆ ಇಂದು ಅದು ಟಿಪ್ಪು ಸುಲ್ತಾನ್ ಕಾಲೇಜ್ ಆಗಿ ಪರಿವರ್ತನೆಯಾಗಿದೆ. ಅದು ದಿವಂಗತ ಅವರ ಅಪ್ಪರವರು ಹಾಕಿಕೊಂಡಂತಹ ಒಂದು ನೇತೃತ್ವ ನಡೆದಂತಹ ಒಂದು ಶಿಕ್ಷಣ ಸಂಸ್ಥೆ ಇದು. ಅದಕ್ಕೋಸ್ಕರವಾಗಿ ಈ ಶಾಲೆಯ ಮೇಲೆ ನಮ್ಮ ಶಾಸಕರಾದ UT ಖಾದರ್ ಅವರಿಗೆ ಅತಿಯ ಪ್ರೀತಿ ಮತ್ತು ವಾತ್ಸಲ್ಯ ಅಂತ ಹೇಳ್ತಾ ಇರಲಿಕ್ಕೆ ನಾನು ಹೆಚ್ಚು ಮಾತಾಡಲಿಕ್ಕೆ ಇಷ್ಟಪಡುವುದಿಲ್ಲ. ಯಾಕೆಂದ್ರೆ ಈಗಾಗಲೇ ಒಂದು ರೀತಿಯಲ್ಲಿ ದುರವಸ್ಥೆಗೊಂಡಂತ ನಮ್ಮ ಕಟ್ಟಡವನ್ನು, ಶಿಥಿಲಾವಸ್ಥೆಗೆ ಬಂದಂತ ಕಟ್ಟಡವನ್ನು ಸನ್ಮಾನ್ಯ ಶಾಸಕರು ಆಗ ಮಂತ್ರಿ ಆಗಿದ್ದಾಗ 35 ಲಕ್ಷಕ್ಕೂ ಹೆಚ್ಚಿನ ಅನುದಾನವನ್ನು ಈ ಸಂಸ್ಥೆಗೆ ಒದಗಿಸಿಕೊಟ್ಟು ಈ ಸಂಸ್ಥೆಗೆ ಇವತ್ತೊಂದು ಅಂದವಾದ ಮೆರುಗನ್ನು ಕೊಟ್ಟವರು ಸನ್ಮಾನ್ಯ UT ಖಾದರ್ ಅವರು. UT ಖಾದರ್ ಅವರು ಇವತ್ತು ಮೆರುಗನ್ನು ಕೊಡದಿದ್ದರೆ ಈ ಶಾಲೆಯ ಕಟ್ಟಡವನ್ನು ಈ ರೀತಿ ನೋಡಲಿಕ್ಕೆ ಸಾಧ್ಯವಿರುತ್ತಿಲ್ಲ. ಎಲ್ಲ ಕ್ಷೇತ್ರದಲ್ಲಿ ಸಹಿ ಎನಿಸಿಕೊಂಡಂತ ನಮ್ಮ ಶಾಸಕರು ಯಾವುದೇ ಕಾರ್ಯಕಲಾಪಗಳನ್ನು ಅಥವಾ ಯಾವುದೇ ವ್ಯಕ್ತಿಯ ಪರವಾಗಿ ನೋಡುತ್ತಿದ್ದರೆ ಕೂಡ ಇವತ್ತು ಕರ್ನಾಟಕದ ಹೆಮ್ಮೆಯ ಒಂದು ಸುಪುತ್ರ ಅಂತ ಹೇಳಿಕೊಳ್ಳಿಕ್ಕೆ ನಾವು ಅಭಿಮಾನ ಮತ್ತು ಹೆಮ್ಮೆ ಪಡ್ಕೊಳ್ತಾ ಇದ್ದೇವೆ. ಯಾಕೆ ಅಂತ ಹೇಳಿದ್ರೆ ಉದ್ದೇಶ ಇಷ್ಟೇ, ಅವರು ಏನು ಹಾಕಿಕೊಂಡಿದ್ದಾರೆ ಅದು ಕಾರ್ಯವನ್ನು ಪೂರೈಸಿಕೊಳ್ಳುತ್ತಾರೆ. ಅದಕ್ಕೆ ಅವರು ಮಂತ್ರಿ ಆಗ್ಬೇಕಂತಿಲ್ಲ, ಶಾಸಕರಾಗಬೇಕಂತಿಲ್ಲ. ಆದ್ದರಿಂದ ಇವತ್ತು ನಮ್ಮ ಜೊತೆಯಲ್ಲಿ, ಯಾಕೆಂದ್ರೆ ವಿಧಾನಸಭೆಯಲ್ಲಿ ವಿರೋಧ ಪಕ್ಷದಲ್ಲಿ ಕೂತುಕೊಂಡು ಕೂಡ ಸದನ ಪ್ರಶಸ್ತಿಯನ್ನು ಪಡೆದವರು, ಮಂತ್ರಿಯಾಗಿ ಕೂಡ ಬಿಜೆಪಿ ಸರ್ಕಾರದಲ್ಲಿ ದಿಲ್ಲಿಗೆ ಹೋಗಿ ಆರೋಗ್ಯಕ್ಕೆ ಸಂಬಂಧಪಟ್ಟ ಆರೋಗ್ಯ ಸಚಿವರಾಗಿದ್ದಾಗ ಪದವಿಯನ್ನು ಪಡ್ಕೊಂಡು ಬಂದವರು. ಎಲ್ಲಿ ಏನು ಕೆಲಸ ಮಾಡ್ತಾರೆ ಅದರಲ್ಲಿ ಸರಳ ಮತ್ತು ಸಜ್ಜನಿಕೆ, ಪ್ರಾಮಾಣಿಕತೆ ಎದ್ದು ಕಾಣುವಂತ ರೀತಿಯಲ್ಲಿ ಯಾವ MLA, ಯಾವ ಮಂತ್ರಿ ಮನೆಗೂ ಕೂಡ ಇವತ್ತು ಹೋದ್ರು, ಅವರು ಶಾಸಕರಾಗಿದ್ರು ಕೂಡ ಅವರ ಮನೆ ಮುಂದೆ, ಮಂತ್ರಿಯವರ ಮನೆ ಮುಂದೆ ಸಾಲು ಗಟ್ಟಿದಾಗ ಸಾಲುಗಳು ಬೆಳಗಾದ ನಿಂತುಕೊಳ್ತಾ ಇದ್ದಾರೆ. ಇದೆಲ್ಲ ಅವರ ಏನಂತ ಹೆಗ್ಗಳಿಕೆ ಅಲ್ಲ, ಸರಳ ಪ್ರಾಮಾಣಿಕತೆ ವ್ಯಕ್ತಿತ್ವ. ಅದು ಅವರದಲ್ಲ, ಅವರ ಕುಟುಂಬದ ಹಾಗೆ, ಅವರ ಪತ್ನಿಯೂ ಹಾಗೆ. ಮನೆಯಿಂದ ಹೊರಡುವಾಗ ಅವರಿಗೆ ಸರಳ ಜೀವನದ ಉಡುಪುಗಳು, ಯಾವುದು ಫ್ಯಾಷನ್ ಮಾಡಲಿಕ್ಕೆ ಅವರು ಬಿಡುವುದಿಲ್ಲ. ಅವರ ಮಗಳು ಇನ್ನು ನಾನು ಒಬ್ಬ ಮಂತ್ರಿಯ ಮಗಳು ಅಥವಾ ಶಾಸಕರ ಮಗಳು ಅಂತ ಹೇಳಿಸಿಕೊಳ್ಳುವುದಿಲ್ಲ, ಯಾವುದೋ ಒಂದು ಹಾಸ್ಟೆಲ್ ಕಲಿತಾ ಇದ್ದಾರೆ. ಈ ರೀತಿಯ ಒಂದು ಸರಳ ಜೀವನದಲ್ಲಿ ಇಟ್ಟುಕೊಂಡು ಅದನ್ನು ಪರಿಪಾಲಿಸಿಕೊಂಡು ಬರುವುದರಲ್ಲಿ ಎತ್ತಿದ ಕೈ. ನಮ್ಮ ಸಂಸ್ಥೆಯ ಮೇಲೆ ಅವರಿಗೆ ಅತೀವ ಪ್ರೇಮ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಟಿಪ್ಪು ಸುಲ್ತಾನ್ ಎಂಬಂತ ಒಂದು ಸಂಸ್ಥೆ ಇದ್ದರೆ ಇದೊಂದು ಮಾತ್ರ. ಈ ಸಂಸ್ಥೆ ಅಳಿಬೇಕು, ಬೆಳಿಬೇಕು ಎಂಬಂತ ಏಕೈಕ ಉದ್ದೇಶ ಅವರಲ್ಲಿದೆ. ಆದ್ದರಿಂದ ಮೊನ್ನೆ ನಮ್ಮಲ್ಲಿ ಸಂಖ್ಯೆಗಳು ಜಾಸ್ತಿ, ನಮ್ಮ ಅಧ್ಯಕ್ಷರು ಹೋದಾಗ, ಶಿಕ್ಷಕರ ಸಮಸ್ಯೆ ಆದಾಗ ಒಂದು ಅಲ್ಲಿ ಶಾಸಕರ ಸಭೆಯಲ್ಲಿ ಕೂಡ ಮಾತಾಡಲಿಕ್ಕೆ ಒಂದು ಬರೆದುಕೊಡ್ಲಿಕ್ಕೆ ಹೇಳಿದ್ದಾರೆ. ಅದನ್ನು ತಿಳಿಸಿ ನನಗೆ ನಾನು ಮಾತಾಡಿ ನೆನಪಿಸಿ ಅಂತ ಹೇಳಿದ್ದಾರೆ. ಮೊನ್ನೆ ಕೂಡ ನಮ್ಮ BR ಅವರಿಗೆ ಮೇಡಮ್ಗೆ ಫೋನ್ ಮಾಡಿದ್ರು. ಹೇಳಿದ್ರು ನೀವು MLA ಹತ್ರ ಹೋಗಿದ್ದೀರಂತ. ನಾನು BR ಹೇಳಿದೆ ನಾನು ಹೋಗಿಲ್ಲ ಮೇಡಮ್, ಬಹುಶಃ ನಮ್ಮ ಅಧ್ಯಕ್ಷರು ಹೋದ್ದು, ಅವರು ಹೇಳಿ ಅವರು ಫೋನ್ ಮಾಡಿದ್ದಾರೆ ಬಹುಶಃ. ಅಂದರೆ ಇಲ್ಲಿ ತುಂಬಿ ತುಳುಕಿದ ಮಕ್ಕಳಿದ್ದು ಕನ್ನಡ ಮೀಡಿಯಂ ಮಕ್ಕಳೇ ಇಲ್ಲ. ಆದ್ರೆ ಇವತ್ತು 259 ಮಕ್ಕಳು ಇವತ್ತು ಕನ್ನಡ ಮಾಧ್ಯಮ ಶಾಲೆಯಲ್ಲಿ 7ನೇ ಕ್ಲಾಸ್ವರೆಗಿದ್ದಾರೆ. ಅಧ್ಯಾಪಕರು ಸರ್ಕಾರ ದಿಬ್ಬರೆ. ನಮ್ಮ ಅಧ್ಯಕ್ಷರು ಕೇಳ್ತಾರೆ ಏನು ಅನುದಾನ ಶಾಲೆಯಲ್ಲಿ ಶಿಕ್ಷಕರ ನಾವೇನಿಂದ ಕೊಡುವುದು ಅಂತ. ನಿಜ, ಅದರ ಬಗ್ಗೆ ಪ್ರಯತ್ನ ಪಡ್ತಾ ಇದ್ದಾರೆ. BR ಹೇಳಿದ್ದಾರೆ ಖಂಡಿತವಾಗಿ ಮುಂದಿನ ಜೂನ್ ನಲ್ಲಿ ಖಂಡಿತವಾಗಿ 3 ಶಿಕ್ಷಕರು ಮಗುವಿನ ಶಾಲೆಯಲ್ಲಿ ಇದ್ದಾರೆ, ಅವರಿಗೆ ಮಾಡಿಕೊಡ್ತೇನೆ ಅಂತ ಭರವಸೆಯನ್ನು ಕೂಡ ನಮ್ಮ ಸನ್ಮಾನ್ಯ BR ಅವರು ಕೊಟ್ಟಿದ್ದಾರೆ. ಈ ರೀತಿಯಲ್ಲಿ ಈ ಶಾಲೆ ಯಾವುದೇ ಕಾರಣಕ್ಕೂ ಮುಚ್ಚುವಂತ ಆಗಬಾರದು, ಮಕ್ಕಳಿದ್ದುಕೊಂಡು ಮುಚ್ಚುವಂತ ಸ್ಥಿತಿಗೆ ಬರಬಾರದು. ಮನೆಯಲ್ಲಿ ಅತ್ಯಂತ ಕಾಳಜಿ ಇರುವಂತಹ ಏಕೈಕ ನಮ್ಮೆಲ್ಲರ ಅತ್ಯಂತ ಪ್ರೀತಿಯ ಶಾಸಕರಾದ ಜನಪ್ರಿಯ ಶಾಸಕರು ಈ ಶಾಲೆಯ ಉಳಿವಿಗಾಗಿ ಪ್ರಯತ್ನ ಪಡ್ತಾ ಇದ್ದಾರೆ. ಅವರು ನೆನೆಸಿಕೊಳ್ಳುತ್ತಾ, ಯಾಕೆ ಇವತ್ತಿನ ಈ ನಮ್ಮ ಶಿಕ್ಷಕಿಯು ಪ್ರಾರಂಭದಲ್ಲಿದ್ದಂತ ಶಿಕ್ಷಕಿ, ಅವರ ವಿಧೇಯಕೂಟವನ್ನು ಅವರ ಅಮೃತಸ್ಥದಲ್ಲಿ ಮಾಡಬೇಕಂತ ನಮ್ಮ ಆಶೆ. ಯಾಕೆಂದ್ರೆ ಶಾಲೆ ಪ್ರಾರಂಭವಾಗಿಂದ ನಮ್ಮ LC ಟೀಚರ್ ಅವರು ಇಲ್ಲಿದ್ದಾರೆ.
83ಕ್ಕೆ ಜಾಯಿನ್ ಆಗಿದ್ದಾರೆ. ಆಗ ಶಾಲೆ ಒಂದು ಜೋಂಪಡಿ ಕಟ್ಟಡದಲ್ಲಿ ಇತ್ತು. ಆ ಸಂದರ್ಭದಲ್ಲಿ ಆ ಮಕ್ಕಳನ್ನು ಇಲ್ಲಿ ಸೇರಿಸಿಕೊಳ್ಳುವುದು, ಅದು ಉರ್ದು ಶಾಲೆ, ಯಾರಿಗೂ ಬೇಡದ ಶಾಲೆ, ಶಾಲೆ ಪ್ರಾರಂಭವಾಗಿ ಯಾರಿಗೂ ಬೇಡ ಅಂತ ಸಂದರ್ಭದಲ್ಲಿ ಮನೆ ಮನೆಗೆ ಹೋಗಿ ಶಾಲೆಗೆ ಮಕ್ಕಳನ್ನು ಕರ್ಕೊಂಡು ಬರುವುದು, ಅವರಿಗೆ ತಿಂಡಿಯನ್ನು ಕೊಡುವುದು, 1 kg ಅಕ್ಕಿಯನ್ನು ಹಾಕಿ, ಆಗ ಉಪಹಾರ ಇರಲಿಲ್ಲ, ಮಧ್ಯಾಹ್ನದ್ದು ಅಕ್ಷರದಾಸೋಹ ಇರಲಿಲ್ಲ, ಆಗ ಊಟವನ್ನು ಕೊಟ್ಟವರು ಅವರ ಜೋಳಿಗೆ ಹಣದಿಂದ ತೆಗೆದು, ಪರ್ಸಿನ ಹಣದಿಂದ ತೆಗೆದು ಶಾಲೆಗೆ ಮಕ್ಕಳನ್ನು ಸೇರಿಸಿದವರು, ದಾಖಲಿಸಿದವರು, ಈ ಶಾಲೆಯ ಕೀರ್ತಿ ಕಳಸಕ್ಕೆ ಕಾರಣೀಭೂತರಾದಂತವರು. ಯಾಕೆಂದರೆ ಈ ಕೋಟೆಪುರದಲ್ಲಿ ಇವತ್ತು SLC PUC ಆಗದ ಮಕ್ಕಳೇ ಇಲ್ಲ. ಕಾರಣ ಈ ಸಂಸ್ಥೆಯ ಈ ಅಧ್ಯಾಪಕರು, ಈ ಶಿಲ್ಪಿಗಳು ಅಂತ ಹೇಳಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೇನೆ. ಇಂತಹ ಶಿಲ್ಪಿಗಳನ್ನು ನಾವು ಸನ್ಮಾನಿಸಿದರೆ ಅಪರಾಧವಾಗಬಹುದು. ಅದು ನಮ್ಮ MLA ಮೂಲಕ ಆಗಬೇಕಂತೇಳಿ 3 ಸಲ ಡೇಟ್ ಅನ್ನು ಪೋಸ್ಟ್ ಪೋನ್ ಮಾಡಿ 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 ನಮ್ಗೆ ಆಸೆ ಇತ್ತು ಪದ್ಮಶ್ರೀ ಆಜಬರನ್ನು ಇದರೊಟ್ಟಿಗೆ ಮಾಡ್ಬೇಕಂತ. ಅವರ ಟೈಮ್ ಇವರಿಗೆ ಆಗುದಿಲ್ಲ, ಇವರ ಟೈಮ್ ಆಗುದಿಲ್ಲ. ಕೊನೆಗೆ ಪದ್ಮಶ್ರೀ ಆಜಬರನ್ನು ಬಿಟ್ಬಿಟ್ಟು, ಆದ್ರೆ MLA ಬಿಡ್ಲಿಕ್ಕೆ ಸಾಧ್ಯ ಇಲ್ಲ. ಅವರ ಕಾರ್ಯಕ್ರಮ ಅವರ ಹಸ್ತದಲ್ಲಿ ಆಗ್ಬೇಕೆಂಬ ನೆಲೆಯಲ್ಲಿ ಅವರಿಗೆ ಈ ಒಂದು ಕಾರ್ಯಕ್ರಮ. ಯಾಕಂದ್ರೆ ಕೊನೆಯವರೆಗೂ ಇವತ್ತು ರಿಟೈರ್ಡ್ ಆಗಿ ಕೂಡ ಶಾಲೆಗೆ ಬರ್ತಾ ಇದ್ದಾರೆ, ಯಾವುದೇ ವೇತನವನ್ನು ಬಯಸದೆ ಬರ್ತಾ ಇದ್ದಾರೆ. ಹೇಳಿದ್ದೇನೆ, ಮುಂದಿನ ಸ್ವಲ್ಪ ಸಮಯದವರೆಗೆ ತಾವುಗಳು ಖಂಡಿತ ಶಾಲೆಗೆ ಬರಬೇಕು ಅಂತ ಹೇಳಿದಾಗ ಖಂಡಿತ ಒಪ್ಪಿದ್ದಾರೆ. ಯಾಕಂದ್ರೆ ಮಕ್ಕಳಿಗೆ ಎಲ್ಲೂ ಕಲಿಕೆಯಲ್ಲಿ ತೊಂದರೆ ಆಗಬಾರ್ದು, ಸಂಬಳ ಇರ್ಲಿ ಇಲ್ಲದಿರ್ಲಿ ನಾನು ಬರ್ತೇನೆ ಅಂತ ಹೇಳಿದ್ದಾರೆ. ಆದ್ದರಿಂದ ಯಾವುದೇ ಸಮಸ್ಯೆ ಬಂದಾಗ ನಮ್ಮ ಜೊತೆಯಲ್ಲಿ ಸ್ಪಂದಿಸುವಂತಹ ಶ್ರೀಮತಿ LC ಅವರು ನಿವೃತ್ತಿ ಜೀವನಕ್ಕೆ ಅವರ ವಯಸ್ಸು ಕಾಣುವುದಿಲ್ಲ. ಇನ್ನೂ ಅವರಿಗೆ ದುಡಿಯುವಂತ ಅಥವಾ ಮಕ್ಕಳ ಜೊತೆಯಲ್ಲಿ ಆಗುವಂತ ಶಕ್ತಿ ಅವರಿಗಿದೆ. ಎಷ್ಟೋ ವಿದ್ಯಾರ್ಥಿಗಳಿದ್ದಾರೆ, ಹಳೆ ವಿದ್ಯಾರ್ಥಿ, ಅವರ ಅಭಿಮಾನಿಗಳಿದ್ದಾರೆ. ಸರ್, ನಾವು ಅವರಿಗೆ ಸನ್ಮಾನ ಮಾಡ್ತಾ ಇದ್ದೇವೆ ಅಂತ ಹೇಳ್ತಾರೆ, ಅವರಿಗೆ ಅವಕಾಶ ಕೊಟ್ಟಿದ್ದೇವೆ. ಈ ರೀತಿಯಲ್ಲಿ ಎಲ್ಲ ಶಿಕ್ಷಕರ ಒಂದು ಕಣ್ಮಣಿಯಾಗಿದ್ದಂತಹ ಶ್ರೀಮತಿ LC ಅವರು ನಮ್ಮ ಸಂಸ್ಥೆಯಿಂದ ವಿದಾಯನ ಹೊಂದುತ್ತಿದ್ದಾರೆ. ಆದ್ದರಿಂದ ನಮ್ಮ ಊರಿನ ಎಲ್ಲ ನಮ್ಮ ಶಾಲಾ ಅಭಿವೃದ್ಧಿ ಸಮಿತಿಯವರು ಒಕ್ಕೊರಲಿಂದ ಈ ಕಾರ್ಯಕ್ರಮವನ್ನು ಯಾವುದೇ ರೀತಿಯಲ್ಲಿ ನಮ್ಮ ಕೋವಿಡ್ಗೆ ತೊಂದರೆ ಆಗದ ರೀತಿಯಲ್ಲಿ ಎಲ್ಲರ ಸಮಕ್ಷಮದಲ್ಲಿ ಅವರನ್ನು ಮನದುಂಬಿಯಾಗಿ ವಿದಾಯ ಕೂಟವನ್ನು ಏರ್ಪಡಿಸುವ ನೆಲೆಯಲ್ಲಿ ಈ ವಿದಾಯ ಸಮಾರಂಭವನ್ನು ನಾವು ಏರ್ಪಡಿಸಿದ್ದೇವೆ. ಅದರ ಜೊತೆಯಲ್ಲಿ ನಮ್ಮ ಇವತ್ತು ವಿದ್ಯಾಧರ್ ಶೆಟ್ಟಿ ಹೊಸಕುರಲ್ ಚಾಲನಾ ನಿರ್ದೇಶಕರು, ಹೊಸಕುರಲ್ ಮಾಡುವ ಅನೇಕ ಕಷ್ಟ ನಷ್ಟವನ್ನು ಪಟ್ಟವರು ಅವರು ಇದ್ದಾರೆ. ಅದರ ಜೊತೆಯಲ್ಲಿ ನಮ್ಮ ವಿದ್ಯಾರ್ಥಿ, ಹಳೆ ವಿದ್ಯಾರ್ಥಿ ಅಂತ ಹೇಳ್ಬೋದು, ಮೊಹಮ್ಮದ್ ರಾಜಿಕ್ ಉಳ್ಳಾಳ, ಇವತ್ತು ಅನೇಕ ರೀತಿಯಲ್ಲಿ ಅವನು ಸಮಾಜ ಸೇವೆ ಮೂಲಕ ಗುರುತಿಸಿಕೊಂಡು ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪಡೆದವರು. 2 ಕಡೆ ಸನ್ಮಾನ ಸ್ವೀಕರಿಸಿಕೊಂಡು ಇದೀಗ ಬರ್ತಾ ಇದ್ದಾರೆ. ಯಾಕಂದ್ರೆ ನಮ್ಮ ಶಾಲೆ ಹಳೆ ವಿದ್ಯಾರ್ಥಿ ಡಾಕ್ಟರ್ ಇರ್ಬೋದು, ವಕೀಲ್ ಇರ್ಬೋದು, ಇಂಜಿನಿಯರ್ ಆಗಿದ್ದಾರೆ, ಪೊಲೀಸ್ ಡಿಪಾರ್ಟ್ಮೆಂಟ್ ಇದ್ದಾರೆ, ಪ್ರಿನ್ಸಿಪಾಲ್ ಇದ್ದಾರೆ, ಹೀಗೆಲ್ಲ ಬೇರೆ ಬೇರೆ. ಆದರೆ ಸಮಾಜ ಸೇವೆಯಲ್ಲಿ ಮೊಹಮ್ಮದ್ ರಾಜಿಕ್ ತನ್ನನ್ನು ತೊಡಗಿಸಿಕೊಂಡಿದ್ದಾನೆ. ಅದು ನಮಗೆ ಹೆಮ್ಮೆಯ ಉದ್ದೇಶ. ಯಾಕಂದ್ರೆ ಅವನು ಸ್ಕೌಟ್ ಅಲ್ಲಿ ಇದ್ದಂತ ಹುಡುಗ. ಈ ರೀತಿಯಲ್ಲಿ ತನ್ನನ್ನು ತಾನು ಸಮಾಜದಲ್ಲಿ ತೊಡಗಿಸಿಕೊಂಡು ಈ ರೀತಿಯ ಒಂದು ಕಾರ್ಯಕ್ರಮ ಮಾಡುವಾಗ ಅದೆಲ್ಲ ಈ ಸಂಸ್ಥೆಯ ಕೀರ್ತಿ. ಅದಕ್ಕೆಲ್ಲ ದಿವಂಗತ ಇಬ್ರಾಹಿಂ ಹಾಜಿ ಅವರು, ದಿವಂಗತ UT ಫರೀದ್ ರವರು, ಅಲ್ಹಾಜಿ UG ಹುಸೇನ್ ಅವರು, ಇವರೆಲ್ಲ ಕಾರಣೀಕರ್ತರು. ಅವರು ಇವತ್ತು ಇಲ್ಲದಿದ್ರು ಕೂಡ ಅವರ ನೆಲೆಯಲ್ಲಿ, ಅವರ ಹೆಸರಲ್ಲಿ ಮುಂದುವರಿಯುವಂತ ಈ ಶಿಕ್ಷಣ ಸಂಸ್ಥೆಯಲ್ಲಿ ನಾವು ಒಂದು ಉತ್ತಮ ರೀತಿಯ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ. ಆದ್ದರಿಂದ ಹೆಚ್ಚು ಮಾತಾಡಬೇಕು. ಅದರಿಂದ ಈ ಸಂದರ್ಭದಲ್ಲಿ ಹೆಚ್ಚು ಮಾತನಾಡದೆ, ಸಮಯವು ತುಂಬಾ ಕಮ್ಮಿ ಇದೆ. ಮಾನ್ಯ ಶಾಸಕರಿಗೆ, ಯಾಕೆಂದ್ರೆ ಅವರಿಗೆ ಅನೇಕ ಕಾರ್ಯಕ್ರಮಗಳು, ಒಂದಲ್ಲ ಎಲ್ಲ ಕಾರ್ಯಕ್ರಮದಲ್ಲಿ ಅವರು ಅಟೆಂಪ್ಟ್ ಆಗುವುದು ಬಹಳ ಮುಖ್ಯ. ಯಾವ ಕಾರ್ಯಕ್ರಮ, ಯಾಕೆಂದ್ರೆ ಯಾರ ಮನಸ್ಸಿಗೂ ನೋವಾಗಬಾರ್ದು. ಎಲ್ಲೂ ಆ ನೆಲೆಯಲ್ಲಿ ಒಂದು ಕ್ರಿಯಾಶಾಲೆ ವ್ಯಕ್ತಿ. ಯಾಕೆಂದ್ರೆ ಇವತ್ತು ನಮ್ಮ ಮಂಗಳೂರು ಉಳ್ಳಾಳ ತಾಲೂಕಾಯ್ತು, ಇವತ್ತು 200-300 ಕೋಟಿಯ ಒಂದು ಪ್ರಾಜೆಕ್ಟ್ ಇವತ್ತು ಪಾವೂರಿನಲ್ಲಿ ಆಗುವುದು ಯಾರಿಗೂ ಗೊತ್ತಿಲ್ಲ. ಇವತ್ತು ನೀರಾವರಿ ನಮಗೆಲ್ಲ ನೀರು ಕೊಡುವಂತ ಒಂದು ವ್ಯವಸ್ಥೆ, ಅದೇ ರೀತಿ ಒಂದು ಚಿಕ್ಕ ಡ್ಯಾಮ್ ಮಾಡುವಂತ ಪ್ರಯೋಜನ, ಈ ರೀತಿಯಲ್ಲಿ ಕಿರು ಸೇತುವೆ, ಇದೆಲ್ಲ ದೊಡ್ಡ ಸಾಧನೆಗಳಿದು. ಇದು ಯಾರು ಅವರು ಹೇಳಿಕೊಳ್ಳುವುದಿಲ್ಲ. ಕೆಲವರು ಶಾಸಕರಿ ಮಂತ್ರಿಗಳಿಗೆ ಒಂದಿಷ್ಟು ಸಾಧನೆಗಳು ಬರೆದುಕೊಂಡು ಡೈರಿ ಮಾಡ್ತಾರೆ. ನಮ್ಮ ಮಾನ್ಯ UT ಕಾದ್ರೆ ಯಾವ ಡೈರಿ ಇಲ್ಲ, ನಿಜ ಜೀವನದಲ್ಲಿ ಯಾವ ಡೈರಿ ಅವರು ಮಾಡಲಿಲ್ಲ. ಸಾಧನೆಯನ್ನು ಮಾಡ್ತಾ ಮಾಡ್ತಾರೆ ವಿನ ತಾನು ಏನು ಮಾಡಿದ್ದನ್ನ ತಿರುಗಿ ನೋಡ್ಲೇ ಇಲ್ಲ. ಆದ್ದರಿಂದ ಅವರು ಜನನಾಯಕರೆನಿಸಿಕೊಂಡಿದ್ದಾರೆ. 3 ಸಲ ಹ್ಯಾಟ್ರಿಕ್ ಆಗಿ ಜಯಗಳಿಸಿದವರು. ಮುಂದೊಂದು ಸಲ ಈ ಕರ್ನಾಟಕ ರಾಜ್ಯದ ಸನ್ಮಾನ್ಯ ಮುಖ್ಯಮಂತ್ರಿಯಾಗಿ ಈ ಶಾಲೆಗೆ ಬರುವಂತಾಗಲಿ. ಖಂಡಿತವಾಗಿ ಬೇಡ ಅಂತ ಹೇಳಬೇಡಿ. ಯಾಕೆ ಹೇಳ್ತೇನೆ ಅಂತ ಹೇಳಿದ್ರೆ, ಒಂದು ಸಲ ಇದೇ ಸಲ ಶಾಸಕರಾಗಿದ್ದ ಬಂದಾಗ ತಾವುಗಳು ಖಂಡಿತ ಮಂತ್ರಿ ಆದಾಗ ಬೇಡ ಬೇಡ ಅಂತ ಹೇಳಿದ್ರು. 3 ಸಲ ಮಂತ್ರಿ ಆಗಿದ್ದೀರಿ ಸರ್, 3 ಸ್ಥಾನವನ್ನು ಗಿಟ್ಟಿಸಿದ್ದೀರಿ, ಶೈಲಿ ಎನಿಸಿಕೊಂಡಿದ್ದೀರಿ. ಯಾಕೆ ಕರ್ನಾಟಕದ ಅಲ್ಪಸಂಖ್ಯಾತ ವಿಭಾಗದ ಮೊಟ್ಟ ಮೊದಲ ಮುಖ್ಯಮಂತ್ರಿ ತಾವು ಆಗುವಲ್ಲಿ ಸಂಶಯ ಇಲ್ಲ ಅಂತ ಹೇಳುತ್ತಾ ತಮಗೆ ಶುಭವನ್ನು ಆಚರಿಸುತ್ತಾ ನಮ್ಮ ಸಂಸ್ಥೆಯನ್ನು ಇವತ್ತು ಮುಂದೆ ಕೊಂಡಂತ ಅಬ್ದುಲ್ ರಶೀದ್ ಹಾಜಿ ಅವರು ಮತ್ತು ಅವಳೆಲ್ಲ ಬಳಗ, ಮೋನು ಇಸ್ಮಾಯಿಲ್ ಅವರೆಲ್ಲ ಬಳಗದವರು, ನಮ್ಮ ಇಲ್ಲಿರುವಂತಹ ಸಂಸ್ಥೆಯ ಅಧ್ಯಕ್ಷರಾದಂತಹ ಅಬ್ಬಾಸ್ ರವರು, ಇವರೆಲ್ಲರ ಅವಿರತ ಪ್ರೋತ್ಸಾಹ ಸಹಕಾರದಿಂದ ಇವತ್ತು ಈ ಕನ್ನಡ ಮಾಧ್ಯಮ ಶಾಲೆ ಯಾವುದೇ ರೀತಿಯ ಮಕ್ಕಳ ಕೊರತೆ ಇಲ್ಲದೆ ಸುಸೂತ್ರವಾಗಿ ಗುಣಮಟ್ಟದ ಶಿಕ್ಷಣವನ್ನು ಕೊಡುವಲ್ಲಿ ಯಶಸ್ವಿಯಾಗಿದೆ ಅಂತ ಹೇಳುತ್ತಾ ನಮಗೆ ಸಂತೋಷ ಅನಿಸಿತು. ರಾಜಕೀಯರವರು ಬಹುಶಃ ಬಂದಿದ್ದಾರೆ, ನಾನು ಬರಲಿಲ್ಲ ಅಂತ ಭಾವಿಸಿದೆ. ಖಂಡಿತವಾಗಿ ನಮಗೆ ಸಂತೋಷ. ಯಾಕೆಂದ್ರೆ ಈ ರಾಜ್ಯಕ್ಕೆ ಚಿಕ್ಕ ಪ್ರಾಯದಲ್ಲೇ ವಿಶೇಷ ಪ್ರಶ್ನೆಗಳು. ಸರ್ ಅದ್ಯಾಕೆ ಸರ್ ಹಾಗೆ, ಅದ್ಯಾಕೆ ಸರ್ ಹೀಗೆ ಮಾಡಬೇಕು, ಹಾಗೆ ಮಾಡಿದ್ರೆ ಈ ತರ ಅಧಿಕ ಪ್ರಸಂಗಗಳೇ ಜಾಸ್ತಿ. ಅಂದರೆ ಆ ಕುತೂಹಲ ಅವರನ್ನು ಅವತ್ತು ಪ್ರೇರೇಪಿಸ್ತಾ ಇದ್ದು. ಅದು ಶಿಕ್ಷಕರಿಗೆ ಕೆಲವೊಮ್ಮೆ ಅಧಿಕ ಪ್ರಸಂಗ ಅಂತ ಕಾಣ್ತಾ ಇರಬಹುದು. ಆದರೆ ನನ್ನ ಸ್ಕೌಟಿನ, ನನ್ನ ಅಚ್ಚುಮೆಚ್ಚಿನ ಹುಡುಗ, ಸ್ಕೌಟಿನಲ್ಲಿ ಎಲ್ಲ ಕ್ಯಾಂಪಲ್ಲಿ ಭಾಗವಹಿಸಿದ್ರು. ಈ ಗುಣ ಅವನಿಗೆ ದೊಡ್ಡವರಾದ ಮೇಲೆ ಬಂದದ್ದಲ್ಲ, ಎಳೆಯ ಪ್ರಾಯದಲ್ಲಿ ಇತ್ತು.
ಸಹಾಯ ಮಾಡುವುದು, ನಿರ್ಗತರಿಗೆ ಎಂತಾದ್ರೂ ಒಂದು ರೀತಿಯಲ್ಲಿ ಒಂದು ಯೋಚನೆ ಮಾಡುವ ಒಂದು ವಿಶೇಷವಾದ ಆಲೋಚನೆ ಶಕ್ತಿ ಎಳೆ ಪ್ರಾಯದಲ್ಲಿತ್ತು. ಅದನ್ನು ಮತ್ತೆ ಮುಂದುವರಿಸಿ ಮೈಗೂಡಿಸಿಕೊಂಡಿದ್ದಾರೆ. ಅದಕ್ಕೆ ಒಂದು ಕಾರಣ ಮನೆಯವರು ಕೂಡ ಕಾರಣ. ಯಾಕಂದ್ರೆ ಅವರ ಮನೆ ವಂಶಸ್ಥರು ಕೂಡ ಹಾಗೆ, ಅವರ ತಂದೆಯವರು ಕೂಡ ಹಾಗೆ, ಅಹಮದ್ ಪಟೇಲ್ ಅವರು ಕೂಡ ಹಾಗೆ ಒಂದು ಒಳ್ಳೆಯ ಒಂದು ಜವಾಬ್ದಾರಿಯುತವಾದಂತಹ ಈ ನಾಗರಿಕ ಈ ಸಮಾಜದಲ್ಲಿ ಉತ್ತಮ ಒಂದು ಸ್ಥಾನಮಾನ ಒಂದು ಮನೆತನ ಇದ್ದಂತ ಕುಟುಂಬದಲ್ಲಿ ಬಂದು, ಆದ್ದರಿಂದ ಇದೆಲ್ಲವನ್ನು ಮೈಗೂಡಿಸಿಕೊಂಡು ಮೊಹಮ್ಮದ್ ರಾಜಿಕ್ ಅವರ ಜೀವನ ಉಜ್ವಲವಾಗಲಿ ಅಂತ ಹೇಳ್ತೇನೆ. ಮತ್ತು ಇವತ್ತಿನ ಯುವ ಸಮುದಾಯ ಇದ್ದಾರೆ, ನಮ್ಮ ಹಳೆ ವಿದ್ಯಾರ್ಥಿಗಳೆಲ್ಲ ಸೇರಿದ್ದಾರೆ, ಇವರಿಗೆಲ್ಲ ಮೊಹಮ್ಮದ್ ರಾಜಿಕ್ ಒಂದು ಮಾದರಿಯಾಗಲಿ ಅಂತ ನಾನು ಭಾವಿಸ್ಕೊಳ್ತೇನೆ. ಯಾಕೆಂತ ಹೇಳಿದ್ರೆ ಅಸ್ವಸ್ಥರನ್ನು, ದೀನದಲಿತರನ್ನು, ಹುಚ್ಚರನ್ನು, ಬೇಡುವವರನ್ನು ಗುರುತಿಸಿಕೊಂಡು ಸ್ವಂತ ತಾನೇ ಇನ್ನೊಬ್ಬರ ಹತ್ರ ಅಲ್ಲ, ತಾನೇ ಅವರ ಹೇರ್ ಕಟ್ ಮಾಡುವುದು, ಸ್ನಾನ ಮಾಡಿಸುವುದು, ಆಸ್ಪತ್ರೆ ಅವರ ಹಿಂದೆ ಜಂಜಾಟದಲ್ಲಿ. ಆಗ ಅವರಿಗೆ ಈ ಪ್ರಶಸ್ತಿ ಬರಬಂದು ನೆನೆಸಲೇ ಇಲ್ಲ. ತನ್ನ ಒಂದು ಕಿಂಚಿತ್ತು ಸೇವೆಯನ್ನು ಈ ಸಮಾಜಕ್ಕೆ ಮಾಡಬೇಕು ಎಂಬ ನೆಲೆಯಲ್ಲಿ ಮಾಡಿದಂತ ವ್ಯಕ್ತಿ ಮೊಹಮ್ಮದ್ ರಾಜಿಕ್. ಆದ್ದರಿಂದ ಅವರನ್ನು ಇವತ್ತು ನಮ್ಮ ಜಿಲ್ಲಾ ಸಂಸ್ಥೆ ಗುರುಸಿದೆ, ರಾಜ್ಯೋತ್ಸವ ಪ್ರಶಸ್ತಿ ಸಿಕ್ಕಿದೆ. ಮುಂದೆ ಅವರಿಗೆ ಪ್ರಶಸ್ತಿ ಸಿಗಲಿ, ಮುಂದೆ ಇದೇ ರೀತಿ ಸಮಾಜ ಒಳ್ಳೆಯ ಕೆಲಸವನ್ನು ಮಾಡಲಿ ಅಂತ ಶುಭವನ್ನು ಹಾರೈಸುತ್ತಾ ನನ್ನ ಒಂದೆರಡು ಮಾತುಗಳಿಗೆ ಅಂತ್ಯವರೆಗುತ್ತೇನೆ. ಜೈ ಹಿಂದ್. ನಾನು ಬಹುಶಃ ಈ ಶಾಲಾ ಸಮಿತಿಯ ಅಧ್ಯಕ್ಷರನ್ನು, ಈ ಊರವರನ್ನು ಮತ್ತು MH ಮಲಾರ್ ಮತ್ತೆಲ್ಲವರ ತಂಡದವರನ್ನು, ಶಿಕ್ಷಕ ವರ್ಗದವರನ್ನು ನಾನು ವಿಶೇಷವಾಗಿ ಅಭಿನಂದನೆ ಶುಭಾಶಯ ನಾನು ಇವತ್ತು ಸಲ್ಲಿಸಲಿಕ್ಕೆ ಬಯಸ್ತೇನೆ. ನಾನು ಬಹಳಷ್ಟು ಸಲ ನೋಡಿದ್ದೇನೆ, ಈ ಶಾಲೆಯಲ್ಲಿ ಸೇವೆ ಮಾಡಿದಂತ ಪ್ರತಿಯೊಬ್ಬರು ಕೂಡ ಅವರು ಬಿಟ್ಟು ಹೋಗುವ ಸಂದರ್ಭದಲ್ಲಿ ಭಾವನಾತ್ಮಕವಾದ ಮತ್ತು ಸೋದರತೆಯ ಪ್ರೀತಿ ವಿಶ್ವಾಸದ ಆ ಕೆಲಸ ಮಾಡಿದ ನೆನಪಿಸಿಕೊಂಡು ಅತ್ಯಂತ ಗೌರವಪೂರ್ವಕವಾಗಿ ಆ ಒಂದು ಬೀಳ್ಕೊಡೆ ಒಂದು ಅಭೂತಪೂರ್ವ ಕಾರ್ಯಕ್ರಮ ಪ್ರತಿ ವರ್ಷ ಕೂಡ ಯಾರೆಲ್ಲ ಟೀಚರ್ ಬಿಟ್ಟು ಹೋಗ್ತಾರೆ ಬಹಳ ಅದ್ಭುತವಾಗಿ ಮಾಡುವ ಮೂಲಕ ಕೋಡಿ ಪ್ರದೇಶದ ಸಂಸ್ಕೃತಿಯನ್ನು ಇವತ್ತು ಬಿಂಬಿಸಿದ್ದಾರೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಯಾರು ನಮ್ಗೆ ಉಪಕಾರ ಮಾಡಿದ್ದಾರೆ ಅವರನ್ನು ಯಾರು ಕೂಡ ಮರಿಬಾರ್ದಂತೆ. ಅದು ಪ್ರತಿಯೊಂದು ಧರ್ಮದ ಸಂದೇಶವು ಕೂಡ ನಿಮ್ಗೆ ಯಾರಾದ್ರೂ ಸ್ವಲ್ಪ ಸಹಾಯ ಮಾಡಿದ್ರು ಕೂಡ ಜೀವನ ಪೂರ್ತಿ ಅವನ ಉಪಕಾರನ ಯಾರು ಕೂಡ ಮರಿಬಾರ್ದು. ಬಹುಶಃ ಆ ಒಂದು ಕೆಲಸವನ್ನು ಬಹುಶಃ ತಾವಿಲ್ಲಿ ಮಾಡ್ತಾ ಇದ್ದೀರಿ. ಒಂದು ಅತ್ಯುತ್ತಮವಾಗಿರುವಂತಹ ಬೀಳ್ಕೊಡೆ ಸಮಾರಂಭ ಮುಖಾಂತರ ಯಾರು ಇವತ್ತು ಇಷ್ಟು ವರ್ಷ ಇಲ್ಲಿ ತಮ್ಮ ಕೆಲಸವನ್ನು ನಿರ್ವಹಿಸಿದಾರ ಅವರಿಗೆ ಒಂದು ಶಾಶ್ವತವಾಗಿ ನೆನಪಿಡುವಂತಹ ಬೀಳ್ಕೊಡೆ ಸಮಾರಂಭ ಮಾಡೋ ಜೊತೆಯಲ್ಲಿ ಇದು ಇಲ್ಲಿಯ ವಿದ್ಯಾರ್ಥಿಗಳ ವ್ಯಕ್ತಿತ್ವ ಬೆಳೆಸಿಕೊಳ್ಳಿಕ್ಕೆ ತಾವು ಮಾಡುವಂತ ಒಂದು ಅಭೂತಪೂರ್ವ ಕಾರ್ಯಕ್ರಮ ಅಂತ ನಾನು ಹೇಳಿಕ್ಕೆ ನಾನು ಇವತ್ತು ಬಯಸುವಂತದ್ದು. ಈ ಒಂದು ಶಾಲೆ ಪ್ರಾರಂಭ ಸಂದರ್ಭ ಈಗಾಗಲೇ ಹೇಳಿದ್ದಾರೆ, ಮತ್ತೆ ರಿಪೀಟ್ ಮಾಡ್ಲಿಕ್ಕೆ ಹೋಗುದಿಲ್ಲ. ಎಲ್ಲ ಹಿರಿಯರು, ಎಲ್ಲ ಜನಪ್ರತಿನಿಧಿಗಳು ಈ ಶಾಲೆಯನ್ನು ಪ್ರಾರಂಭ ಮಾಡಿ ಈ ಪ್ರದೇಶ ಸರ್ವರು ಕೂಡ ಶಿಕ್ಷಣ ಮುಖಾಂತರ ಕೋಡಿ ಪ್ರದೇಶದ ಪ್ರತಿಯೊಂದು ಮನೆಯಲ್ಲಿ ಕೂಡ ಇಂಜಿನಿಯರ್ ಆಗಬೇಕು, ಅಡ್ವೊಕೇಟ್ ಆಗಬೇಕು, ಪೊಲೀಸರ್ ಆಫೀಸರ್ ಆಗಬೇಕು, ಬೇರೆ ಬೇರೆ ಕೋರ್ಸ್ಗಳು ಸೇರಿ ಒಂದು ದೊಡ್ಡ ಮಟ್ಟದ ಕ್ರಾಂತಿಕಾರಿ ಬದಲಾವಣೆ ಆಗ್ಬೇಕಂತ ಕನಸನ್ನು ಕಂಡು ಈ ಶಿಕ್ಷಣ ಸಂಸ್ಥೆಯಲ್ಲಿ ಪ್ರಾರಂಭ ಮಾಡಿದಂತ ಹೇಳಿಕೆ ನಾನು ಇವತ್ತು ಬಯಸ್ತೇನೆ. ಬಹುಶಃ ಒಂದು ಧಾರ್ಮಿಕ ಕೇಂದ್ರದಿಂದ ಅವತ್ತಿನ ಕಾಲದಲ್ಲಿ ಶೈಕ್ಷಣಿಕವಾಗಿ ಇಬ್ರಾಹಿಂ ಅವರ ಒಂದು ಸಂದರ್ಭದಲ್ಲಿ ಎಲ್ಲರ ಊರವರ ಸಹಕಾರ ಇವತ್ತು ಪಡೆದುಕೊಂಡು ಈ ಒಂದು ಪ್ರದೇಶದಲ್ಲಿ ಪ್ರಪ್ರಥಮವಾದಂತ ಒಂದು ಶಿಕ್ಷಣ ಸಂಸ್ಥೆ ಅಂತ ನಾವೆಲ್ಲರೂ ಕೂಡ ಹೆಮ್ಮೆ ಪಡಬೇಕಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಆದ ಕಾರಣ ಬಹುಶಃ ಆ ಉದ್ದೇಶ ಏನಿತ್ತು, ಈ ಕೋಟೆಪುರ ಮತ್ತು ಸುತ್ತಮುತ್ತ ಪ್ರತಿಯೊಂದು ಮನೆಯಲ್ಲಿ ಕೂಡ ಅತ್ಯುತ್ತಮವಾದ ವ್ಯಕ್ತಿತ್ವ ಬರ್ಬೇಕಂತೇಳಿ ಅದು ನಮ್ಮ ಮುಖ್ಯ ಗುರಿ ಆಗ್ಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕಾಗಿ ನಾನು ಎಲ್ಲ ಹೆತ್ತವರಿಗೆ ಹೇಳುದು ಇಷ್ಟೇ, ನಿಮ್ಗೆ ಎಷ್ಟೇ ಕಷ್ಟ ಆದ್ರೂ ಕೂಡ, ಊಟಕ್ಕೆ ಕಷ್ಟ ಆದ್ರೂ ಕೂಡ, ಡ್ರೆಸ್ಸಿಗೆ ಕಷ್ಟ ಆದ್ರೂ ಕೂಡ, ಇನ್ನೊಂದು ಬೇರೆ ಕಡೆ ಫಂಕ್ಷನ್ ಕಷ್ಟ ಆದ್ರೂ ಕೂಡ ನಿಮ್ಮ ಮಕ್ಕಳ ಶಿಕ್ಷಣಕ್ಕೆ ಯಾವುದೇ ನೀವು ಕಷ್ಟ ತೋಡಿಕೊಳ್ಬಾರ್ದಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸುವಂತದ್ದು. ಆದಷ್ಟು ಮಾರ್ಕ್ ಅವ್ರು ಪಡ್ಕೊಳ್ಳುವಂತ ವ್ಯವಸ್ಥೆ ಮಾಡಿ, ಒಂದಲ್ಲ ಒಬ್ಬನ ಅವ್ರಿಗೆ ಕಂಟಿನ್ಯೂ ಆಗಿ ಯಾರೆಲ್ಲ ಹೆಲ್ಪ್ ಮಾಡುವಂತ ಪ್ರಯೋಜನ ಇವತ್ತು ಆಗ್ತದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಈ ವರ್ಷ ಬಹಳಷ್ಟು ವಿದ್ಯಾರ್ಥಿಗಳು ಬಂದಿದ್ದಾರೆ, ಮಾರ್ಕ್ ಚೆನ್ನಾಗಿದೆ. ಬಹುಶಃ ಅವರಿಗೆ ಆರ್ಥಿಕ ಪರಿಸ್ಥಿತಿ ಇಲ್ಲ. ನಾವು ಯಾವೆಲ್ಲ ಕಾಲೇಜಿಗೆ ರೆಕಮೆಂಡ್ ಮಾಡಿದ್ದು, ಯಾನಪ್ಪ ಇರಲಿ, KS ಹೆಗಡೆ ಇರಲಿ, ಶ್ರೀನಿವಾಸ್ ಕಾಲೇಜ್ ಇರಲಿ, ಶ್ರೀದೇವಿ ಕಾಲೇಜ್, ಗಣೇಶ್ ಕಾಲೇಜ್ ಇರಲಿ, MV ಶೆಟ್ಟಿ ಕಾಲೇಜ್ ಇರಲಿ, ಯಾವೆಲ್ಲ ಎಲ್ಲ ಕಾಲೇಜಿಗೆ ಅದರ ಜೊತೆ ನಮ್ಮ ಇಂದಿರಾ ಹಾಸ್ಪಿಟಲ್ ಇರಲಿ, PA ಕಾಲೇಜುಗಳಿರಲಿ, ಎಲ್ಲಿಗೆಲ್ಲ ನಾವು ರೆಕಮೆಂಡ್ ಮಾಡಿದೆ ಅಲ್ಲಿಗೆ 90% ಫ್ರೀ, ಅದು 50% ಫ್ರೀ, 40% ಫ್ರೀ ಅಲ್ಲಿ ಅವ್ರು ಸೀಟ್ ಕೊಟ್ಟು ಇವತ್ತು ದೊಡ್ಡ ಸ್ಥಾನಕ್ಕೆ ತಗೊಂಡು ಹೋಗುವಂತ ವಿಚಾರ, ನೂರಾರು ವಿದ್ಯಾರ್ಥಿಗಳಿಗೆ ಇವತ್ತು ನಾವು ಸಹಾಯ ಮಾಡಿ ಇವತ್ತು ಕೊಡುವಂತ ವಿಚಾರ ಇವತ್ತಾಗಿದೆ. ಎಲ್ಲ ಬಹುಶಃ ತಂದೆ ತಾಯಿಗೆ ಗೊತ್ತಿಲ್ಲ, ಮಾರ್ಕ್ ಚೆನ್ನಾಗಿದೆ, ಮಗಳನ್ನ ಏನಾದ್ರು ಒಂದು ಆಗ್ಬೇಕಂತೇಳಿ ಕಡೆಗೆ ನಾವೆಡೆಗೆ ನೀವು ಹೋಗಿ ಫಿಸಿಯೋಥೆರಪಿ ಸೇರಿ, MLT ಸೇರಿ, ಆಯುರ್ವೇದಿಕ್ ಸೇರಿ ಯಾವ ಸೇರುವಂತ ಅವಕಾಶ ಇದೆಯಾ 100ಕ್ಕಿಂತಲೂ ಜಾಸ್ತಿ ಇವತ್ತು ವಿದ್ಯಾರ್ಥಿನಿಯರು ಬಹುಶಃ ಜನಸಾಮಾನ್ಯ ಮಕ್ಕಳು ಇವತ್ತು ಸವಲತ್ತು ಪಡೆದ ಅವಕಾಶ ಆಗಿದೆ. ಈ ಒಂದು ವಿಶೇಷವಾದ ಕನಸು ನಿಮ್ಮೆಲ್ಲ ಕಣ್ಣ ಮುಂದೆ ಇವತ್ತು ಇರ್ಬೇಕಂತ ನಾನು ಹೇಳಿಕ್ಕೆ ನಾನು ಇವತ್ತು ಬಯಸ್ತೇನೆ. ಆದ ಕಾರಣ ಅದು ಬಹುಶಃ ನಿಮ್ಮೆಲ್ಲರ ಇವತ್ತು ಗುರಿಯಾಗಿದೆ. ಪ್ರತಿ ವರ್ಷ ಕೂಡ ನಾವು ಜಮಾತ್ನ ಅಧ್ಯಕ್ಷರಿದ್ದೀರಿ, ಇಬ್ರು ಕೂಡ ಪವರ್ಫುಲ್ ಇದ್ದಾರೆ, ನಮ್ಮ ಹಮೀದ್ ಕೋಡಿ ಅವರಿದ್ದಾರೆ, ಅಬ್ಬಾಸ್ ಅವರು, ಊರವರೆಲ್ಲ ತಾವಿದ್ದೀರಿ.
ನೀವು ಪ್ರತಿ ವರ್ಷ ಕೂಡ ನೋಡ್ಬೇಕು, ಈ ವರ್ಷ 10th ಎಷ್ಟು ಜನ ಮಕ್ಕಳಿದ್ದಾರೆ, ಹುಡುಗಿಯರು ಎಷ್ಟಿದ್ದಾರೆ, ಹುಡುಗರು ಎಷ್ಟಿದ್ದಾರೆ ಈ ಒಂದು ಪ್ರದೇಶದಿಂದ. 10th ಬಹುಶಃ ಆದ ನಂತರ ಅವರಿಗೆ ನೀವೆಲ್ಲ ಸೇರಿ ಒಂದು ತಿಂಗಳ 2 ತಿಂಗಳ ಸ್ಪೆಷಲ್ ಕೋಚಿಂಗ್ ನೀವು ಮಾಡಬೇಕು. ಯಾಕೆ ಅವ್ರು ಉತ್ತಮವಾದ ಮಾರ್ಕ್ ಪಡಿಬೇಕು. ಫಸ್ಟ್ 10th ಅನ್ನು ಫೋಕಸ್ ಮಾಡಿಕೊಂಡು 10th ಎಕ್ಸಾಮ್ ಆದ ತಕ್ಷಣ ಅವರಿಗೆ ನೀವು ಯಾವುದಕ್ಕೆ ಸೇರ್ಲಿಕ್ಕೆ ಸೂಕ್ತ ಅಂತ ಹೇಳಿ ಗೈಡ್ ಮಾಡುವ ವಿಚಾರ. ನಾನು ನೋಡ್ತಾ ಇದ್ದೇನೆ 95% ಮಾರ್ಕ್ ಇದೆ. ಕೇಳಿದ್ರೆ ಕಾಮರ್ಸ್ ತಗೊಂಡು, ಯಾಕೆ ನಮ್ಗೆ ಯಾರು ಕೂಡ ಹೇಳುವ ಕೂಡ ಇರ್ಲಿಲ್ಲ ಅಂತೇಳಿ. ಆದ ಕಾರಣ ಸೆಕೆಂಡ್ PUC ಎಷ್ಟು ಈ ಪ್ರದೇಶದಲ್ಲಿ ನೀವು ಒಂದು ಲೆಕ್ಕ ತಗೊಂಡು ನಿಮಗೆ ಸುಲಭ ಏನು ಬೇರೆ ಕಷ್ಟ ಇಲ್ಲ. ಬೇರೆ ಬಗ್ಗೆ ಚರ್ಚೆ ಮಾಡೋದು ಬೇರೆ ಬಗ್ಗೆ ಅದನ್ನೆಲ್ಲ ಬದಿಗಿಟ್ಟು ಸೆಕೆಂಡ್ PUC ನಿಮ್ಮ ಮೊಹಲದಲ್ಲಿ 2 ಮೊಹಲ ಎಷ್ಟು ಜನ ಇದ್ದಾರೆ ಸೆಕೆಂಡ್ PUC ಅವರ ಪಟ್ಟಿ ತೆಗೊಳ್ಳಿ. ಅದ್ರಲ್ಲಿ ಯಾರು ಎಷ್ಟು ಬರ್ತಾರೆ ಆ ಒಂದೊಂದು ಕಡೆ ಸೇರಿಸುವಂತ ಅವಕಾಶ ಮಾಡಿ ಎಲ್ಲರ ಸಹಕಾರ ತಗೊಂಡು ಬಹುಶಃ ನಿಮಗೆ ಶಿಕ್ಷಣಕ್ಕೆ ಯಾರು ಕೂಡ ಕೊರತೆ ಮಾಡುವುದಿಲ್ಲ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವುದು. ಅದು ನಿಮ್ಮ ಈ ಒಂದು ಪ್ರದೇಶದ ಮುಖ್ಯ ಗುರಿ ಇವತ್ತು ಆಗುವಂತ ವಿಚಾರ ಇವತ್ತು ಆಗಬೇಕು ಅಂತ ಹೇಳಲಿಕ್ಕೆ ಬಯಸ್ತೇನೆ. ಅದೇ ಒಂದು ಕನಸು ಇಲ್ಲಿ ಶಿಕ್ಷಣ ಮಾಡಿದಂತಹ ಶ್ರೀಮತಿ LC ಡಿಸೋಜ ಮತ್ತು ಎಲ್ಲರ ಶಿಕ್ಷಕರ ದೊಡ್ಡ ಕನಸು ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವುದು. ನನಗೆ ಈ ಪ್ರದೇಶ ಬಹಳಷ್ಟು ತುಂಬಾ ಜನ ಅಡ್ವೊಕೇಟ್ ಆಗಿದ್ದಾರೆ, ತುಂಬಾ ಜನ ಇಂಜಿನಿಯರ್ ಆಗಲಿದ್ದಾರೆ. ಥಿಕ್ಸ್ ಎಲ್ಲಿ ಏನು ಇಂಜಿನಿಯರ್ ಕಲ್ತಿದ್ದೇನೆ, MBA ಕಲ್ತಿದ್ದೇನೆ, ಜರ್ನಲಿಸಮ್ ಹೋಗ್ತಾ ಇದ್ದೇನೆ, ಲಾ ಹೋಗ್ತೇನೆ. ನಮಗೆ ಬಹಳ ಖುಷಿ ಆಗ್ತದೆ. ಬಹುಶಃ ಈ ಒಂದು ಬೇರೆ ಇದೇ ರೀತಿ ಹೋದ್ರೆ 10-15 ವರ್ಷ ನಾವು ಇರ್ಬೋದು, ನಾವು ಇಲ್ಲದಿರ್ಬೋದು. ಆದ್ರೆ 10-15 ವರ್ಷದಲ್ಲಿ ಈ ಒಂದು ಕ್ರಾಂತಿಕಾರಿ ಬದಲಾವಣೆ ಈ ಪ್ರದೇಶದಲ್ಲಿ ಆಗುವಂತ ಅವಕಾಶ ಖಂಡಿತವಾಗಿ ಆಗ್ತದೆ. ಆವಾಗ ಈ ಪ್ರದೇಶ ಅತ್ಯಂತ ಅಭಿವೃದ್ಧಿಯ ಪ್ರದೇಶ ಮತ್ತು ಈ ಶಾಲೆಯ ಪ್ರಾರಂಭವಾದ ಕನಸು ಕೂಡ ನೆನಸಾಗ್ತಂತ ಹೇಳಲಿಕ್ಕೆ ಮಾಡಿಸುವಂಥದ್ದು. ಅದು ನಿಮ್ಮ ಬಲಿಷ್ಠ ಮತ್ತು ಸಬಲತೆ ಮತ್ತು ಎಂಪವರ್ಮೆಂಟ್ ಹೇಳ್ತಾ ನಾನು ಇವತ್ತು ಬಯಸ್ತೇನೆ. ಎಂಪವರ್ಮೆಂಟ್ ಆಗ್ಬೇಕಂದ್ರೆ ಜಿಂದಾಬಾದ್ ಮುರ್ದಾಬಾದ್ ಕೂಡ ಎಲ್ಲಿ ಕೂಡ ಎಂಪವರ್ಮೆಂಟ್ ಆಗುದಿಲ್ಲ. ನಿಮ್ಮ ಮಕ್ಕಳಿಗೆ ಶಿಕ್ಷಣ ಕೊಡು ಒಂದು ಹಂತಕ್ಕೆ ಮುಟ್ಟಿಸಿ, ಆಗ ನೀವು ಎಂಪವರ್ಮೆಂಟ್ ಆಗುವಂತ ವಿಚಾರ ಇವತ್ತು ಆಗ್ತದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಅದು ಕನಸು ನಿಮ್ಮ ಪ್ರತಿಯೊಬ್ಬರ ಕನಸಾಗಬೇಕು. ನಾನು ಕೂಡ ನಿಮ್ಮ ಹಾಗೆ ವಿದ್ಯಾರ್ಥಿ ಆಗಿದೆ, ನಿಮ್ಮ ಹಾಗೆ ನಾನು ಈ ಕಡೆ ಕೂತ್ಕೊಂಡು ಕೇಳ್ತಾ ಇದ್ದೆ. ರಾಸಿಕನಾಗೆ ನಾನು ಕೂಡ ಸ್ಕೌಟ್ಸ್ ನಲ್ಲಿ NCC ಸೇವಾದಲ್ಲಿ ಎಲ್ಲದರಲ್ಲೂ ಸಕ್ರಿಯವಾಗಿ ನಾನು ಭಾಗವಹಿಸಿದ್ದೆ. ಬಹುಶಃ ಇವತ್ತು ಅದರಿಂದ ನಮಗೆ ವ್ಯಕ್ತಿತ್ವ ರೂಪಿಸಿಕೊಳ್ಳುವಂತಹ ಅವಕಾಶ ಆಗಿದೆ. ನೀವೆಲ್ಲ ವಿದ್ಯಾರ್ಥಿಗಳು ಆ ಕನಸನ್ನು ತಾವು ಕಾಣ್ಬೇಕಂತ ನಾನು ಕೂಡ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಬಹಳಷ್ಟು ನಮ್ಮ ತಾಯಂದಿರು ಕೂಡ ಬಂದಿದ್ದೀನಿ. ನಿಮ್ಗೆಲ್ಲ ನಾನು ಹೇಳ್ದಿಷ್ಟೇ, ನೀವು ಯಾಕಾಗಿ ಬದುಕಿದ್ದೀರ ಅಂತ ಕೇಳಿದ್ರೆ ಅದು ಮನೆ ಕಟ್ಟಲಿಕ್ಕೆ ಬದುಕಿದ್ದೇನೆ, ಮದುವೆ ಆಗಲಿಕ್ಕೆ ಬದುಕಿದ್ದೇವೆ, ಬಂಗಾರ ತೆಗಲಿಕ್ಕೆ ಬದುಕಿದ್ದೇವೆ ಅದಲ್ಲ. ನಿಮ್ಮ ಮಕ್ಕಳನ್ನು ಅತ್ಯಂತ ದೊಡ್ಡ ಸ್ಥಾನಕ್ಕೆ ತಕೊಂಡು ಹೋಗ್ಲಿಕ್ಕೆ ನಾವು ಬದುಕಿದ್ದಂತ ಆಲೋಚನೆ ಮಾಡಬೇಕು. ಅದು ಮಾಡಬೇಕಾದ್ರೆ ನೀವು ಸ್ವಲ್ಪ ಪುರ್ಸೊತ್ತು ಮಾಡಬೇಕು. ನಿಮ್ಮ ಮಕ್ಕಳಿಗೆ ನೀವು ಪುರ್ಸೊತ್ತು ಮಾಡದಿದ್ರೆ ಇನ್ನೊಬ್ಬರು ಪುರ್ಸೊತ್ತು ಮಾಡ್ಲಿಕ್ಕೆ ಎಲ್ಲಿಂದ ಸಾಧ್ಯ? ನಿಮ್ಮ ಮಕ್ಕಳ ಬ್ಯಾಗ್ ಅನ್ನು ನೀವು ಓಪನ್ ಮಾಡದಿದ್ರೆ ಮನೆಯಲ್ಲಿ ಪಕ್ಕದ ಮನೆಯವರು ಬಂದು ಬ್ಯಾಗ್ ಪ್ರತಿ ದಿನ ಕೂಡ ನಿಮ್ಮ ಮಗ ಏನ್ ಮಾಡ್ತಾನೆ, ಹೇಗಿದ್ದಾನೆ ನೀವು ಚರ್ಚೆ ಮಾಡಬೇಕು. ನಿಮ್ಮ ಶಿಕ್ಷಕರು ಚರ್ಚೆ ಮಾಡಿಕೊಂಡು ದೊಡ್ಡ ಸ್ಥಾನಕ್ಕೆ ತಗೊಂಡು ದೊಡ್ಡ ಕನಸನ್ನು ಕಾಣಬೇಕು. ಹಿಂದೆ ತಾಯಿ ಪಟ್ಟಂತ ಕಷ್ಟ, ಅವ್ರ ತಂದೆ ಪಟ್ಟಂತ ಕಷ್ಟವನ್ನು ನಾವು ನೋಡಿದಾಗ ನಮ್ಗೆ ಈಗಲೂ ಕೂಡ ಬಹಳ ಆಶ್ಚರ್ಯ ಆಗುತ್ತೆ. ಅವರು ಅದರಿಂದ ಅವ್ರ ಮೇಲೆ ಬರುವಂತ ವಿಚಾರ ಇವತ್ತು ಆಗಿದೆ. ಅದು ಬಹುಶಃ ಎಲ್ಲ ತಾಯಂದಿರ ಸಹೋದರರ ವಿಶೇಷವಾದ ಜವಾಬ್ದಾರಿ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಬಹುಶಃ ಇಲ್ಲೆಲ್ಲ ನನಗೆಲ್ಲ ಸಹಕಾರ ಕೊಡ್ತಾ ಇರ್ಬೋದು. ನಾನು ನನ್ನ ಬೇರೆ ಗ್ರಾಮದಲ್ಲಿ ಕೇಳ್ತಾ ಇರ್ತೇನೆ, ಹೇಗೆ ಎತ್ತವರೆಲ್ಲ ಮಕ್ಕಳ ಶೈಕ್ಷಣಿಕ ಸಂಬಂಧಪಟ್ಟ ಹಾಗೆ ಇವತ್ತು ಬರ್ತಾರಂತ ಕೇಳ್ತೇನೆ. ನಾನು ಮೊನ್ನೆ ಬಹುಶಃ ನಮ್ಮ ಹರೇಕಳ ಶಾಲೆಗೆ ಹೋಗಿದ್ದೆ, ಬರೀ 72 ಮಕ್ಕಳು. ನಾ ಕೇಳಿದೆ ಎತ್ತವ್ರು, ಏನು ನಿಮ್ಮ ಪ್ರಾಬ್ಲಮ್ ಏನಿಲ್ಲ? ಇದರಲ್ಲಿ ಪದ್ಮಶ್ರೀ ಪ್ರಶಸ್ತಿ ಬಂದಿದೆ, ಇಡೀ ನಿಮ್ಮ ಇದರಲ್ಲಿ 72 ಮಕ್ಕಳದೆ ಪರಿಸ್ಥಿತಿ ಏನು, ಯಾಕೆ ಬರುವುದಿಲ್ಲ, ಏನು ವಿಚಾರ? ಎತ್ತವ್ರು ಯಾಕೆ ನೀವು ತಗೊಳ್ಳಿ? ಎತ್ತವ್ರ ಬಗ್ಗೆ ಬಹುಶಃ ನಮ್ಗೆ ಹೇಳ್ದೆ ಏನಂತ ಹೇಳಿದ್ರೆ, ಈ ರೀತಿಯ ಕಾರ್ಯಕ್ರಮ ಮಾಡಿದಾಗ, ವಾರ್ಷಿಕೋತ್ಸವ ಕಾರ್ಯಕ್ರಮ ಮಾಡಿದಾಗ ಎಲ್ಲರೂ ಕೂಡ ಬರ್ತಾರೆ. ಶೈಕ್ಷಣಿಕವಾಗಿ ಚರ್ಚೆ ಮಾಡ್ಲಿಕ್ಕೆ ಹೋದಾಗ ಎತ್ತರು ಬರುವುದು ಬಹಳಷ್ಟು ಕಡಿಮೆ, 100ರಲ್ಲಿ 30, 20, 50. ಬಹುಶಃ ನಿಮ್ಮ ಮಕ್ಕಳ ಬಗ್ಗೆ ಚರ್ಚೆ ಮಾಡ್ಲಿಕ್ಕೆ ಕರೆದಾಗ ನಿಮ್ಗೆಲ್ಲ ಬಿಸಿ, ಭಯಂಕರ ಪುಡ್ಸೋತಿಲ್ಲ, ಭಯಂಕರ ಬಿಸಿ ಅಪ್ಪ, 24 ಗಂಟೆ ಬಿಸಿ. ನಿಮ್ಮ ಮಕ್ಕಳ ಬಗ್ಗೆ ಟೀಚರ್ ಕರೀತಾರೆ ನಮ್ಗೆ ಚರ್ಚೆ ಮಾಡ್ಬೇಕಂತ ಹೇಳಿದ್ರೆ ನಿಮ್ಗೆ ಪುಡ್ಸೋತಿಲ್ಲ. ಇನ್ನೊಬ್ಬರ ಮನೆಗೆ ಮದುವೆಗೆ ಹೋಗ್ಲಿಕ್ಕೆ, ಗೃಹಪ್ರವೇಶ ಹೋಗ್ಲಿಕ್ಕೆ, ಫಂಕ್ಷನ್ ಹೋಗ್ಲಿಕ್ಕೆ ಆಗ ರೆಡಿ. 9 ಗಂಟೆಗೆ ಎಲ್ಲಿ ಟೈಮ್ ಸಿಗ್ತದೆ ಯಾರಿಗೂ. ಅದು ಇಂಪಾರ್ಟೆಂಟ್ ಅಲ್ಲ, ಅದೆಷ್ಟು ಇಂಪಾರ್ಟೆಂಟ್ ಇದೆ ಇದು ಕೂಡ ಇಂಪಾರ್ಟೆಂಟ್. 10 ವರ್ಷ ನೀವು ಅವ್ರ ಬೆನ್ನೆ ಹಿಂದೆ ಬೀಳಿ ಅವ್ರು ಒಂದಲ್ಲ ಒಂದು ಸ್ಥಾನಕ್ಕೆ ಮುಟ್ಟುವಂತ ಅವಕಾಶ ಖಂಡಿತವಾಗಿ ಆಗ್ತದೆ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು.
ಆದ ಕಾರಣ ಎಲ್ಲ ವ್ಯವಸ್ಥೆಗಳು ಇವತ್ತು ಮಾಡಿದ್ದೇನೆ ಅಂತ ಹೇಳಿದ್ರೆ ನಿಮ್ಮ ಮಕ್ಕಳಿಗೆ ಉತ್ತಮವಾದ ಶಿಕ್ಷಣ ಬರುವಂಥ ವಿಚಾರ ಇವತ್ತು ಆಗ್ಬೇಕಂತ ಹೇಳಿ ಕೊಡುವಂಥದ್ದು. MH ಮಲಾರು ಮೊಯ್ದಿನಾಕರ್ ಬಹುಶಃ ಇವತ್ತು ವಿಚಾರ ನನಗೆ ಹೇಳಿದ್ರು. ಬಹುಶಃ ಇವತ್ತು ನಮ್ಗೆ ಏನು ಜವಾಬ್ದಾರಿ ಕೊಟ್ಟಿದ್ದಾರೆ ಅದನ್ನು ನಾವು ನಿಭಾಯಿಸುವಂಥ ವಿಚಾರ. ನಾನು ಇಷ್ಟು ದೊಡ್ಡ ಸ್ಥಾನಕ್ಕೆ ಇವತ್ತು ಹೋಗ್ಬೇಕಾದ್ರೆ ನನ್ನ ಮಂಗಳೂರು ಮತ್ತು ಉಲ್ಲಾಲ ಕ್ಷೇತ್ರದ ಜನಸಾಮಾನ್ಯ ಪ್ರೀತಿ ವಿಶ್ವಾಸ, ಅವು ನಮ್ಮ ಮೇಲೆ ವಿಶ್ವಾಸ ಇಟ್ಟು ಗೆಲ್ಲಿಸಿಕೊಟ್ಟದು ವಿಶೇಷ ನನಗೆ ಇವತ್ತು ದೊಡ್ಡ ಮಟ್ಟದ ಶಕ್ತಿ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಸೊ ಅಧಿಕಾರ ಇರಲಿ ಅಧಿಕಾರ ಇಲ್ಲದಿರಲಿ, ಬಹುಶಃ ಈ ಕ್ಷೇತ್ರ ಜನರನ್ನು ನಾವು ಖಂಡಿತವಾಗಿ ಮರಲಿಕ್ಕೆ ಸಾಧ್ಯವಿಲ್ಲ ಹೇಳುವಂಥದ್ದು. ಅದಕ್ಕೆ ಜೀವನ ಪೂರ್ತಿ ಈ ಕ್ಷೇತ್ರ ಕೆಲಸ ಮಾಡಿಕೊಂಡು ಹೋಗುವಂಥ ಜವಾಬ್ದಾರಿ ಅದು ನಮ್ಮ ಜವಾಬ್ದಾರಿ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕೆ ಶಿಕ್ಷಣ ಕ್ಷೇತ್ರದಲ್ಲಿ, ಆರೋಗ್ಯ ಕ್ಷೇತ್ರದಲ್ಲಿ, ನಿಮ್ಮ ಮೂಲಭೂತ ಸೌಕರ್ಯ ಇದು ನಮ್ಮ ಮೊದಲ ಆದ್ಯತೆಯಾಗಿ ಬರುವಂಥ ವಿಚಾರ ಇವತ್ತು ಆಗ್ಬೇಕಂತ ಹೇಳಲಿಕ್ಕೆ ಬಯಸ್ತೇನೆ. ಬಹುಶಃ ನಾನು SK ಕಾದವರು ಇದ್ದಾರೆ, ಅವ್ರಿಗೆ ಹೇಳುದಿಷ್ಟೇ, ವಿಶೇಷವಾದ ಕಾಲೇಜ್ ಇದನ್ನು ನೀವೊಂದು ಈ ಶಿಕ್ಷಣ ಸಂಸ್ಥೆ ನೀವೊಂದು ಅಡಾಪ್ಟ್ ಮಾಡಬೇಕು. ಬೇರೆ ಬೇರೆ ರೀತಿಯಿಂದ ಸಹಾಯ ಮಾಡ್ತಿದೆ, ಅದು ಎಷ್ಟು ನಮ್ಗೆ ಗೊತ್ತಿಲ್ಲ. ಆದರೆ ನೀವು ಎಲ್ಲ ಕಂಪನಿಗಳು ಸೇರಿ ಈ ಶಾಲೆಯನ್ನು ಒಂದು ದತ್ತು ಸ್ವೀಕಾರ ಮಾಡಿ ಒಂದು ಮಾದರಿ ಆಗುವಂಥ ವಿಚಾರ ಇವತ್ತು ಆಗುವಂಥ ಕೆಲಸ ಬಹುಶಃ ನಿಮ್ಮಿಂದ ಆಗಬೇಕು. ಅದು ಮಾಡ್ತೇನೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಇಲ್ಲಿ ಒಂದು ಬಹಳಷ್ಟು ಉತ್ತಮವಾದ ಯುವಕ ಸಂಘಟನೆಗಳಿದೆ, ಯುವಕರಿದ್ದಾರೆ, ಸನ್ಮಿತರಿದ್ದಾರೆ. ನಾನು ಕಳೆದ ಸಲ ಹೇಳಿದೆ, ಒಂದು ಇಂಗ್ಲಿಷ್ ಮೀಡಿಯಂ ಸ್ಟಾರ್ಟ್ ಮಾಡಿ ಅಂತೇಳಿ. ಒಂದು ಇಂಗ್ಲಿಷ್ ಮೀಡಿಯಂ ಇಲ್ಲಿ ಸ್ಟಾರ್ಟ್ ಮಾಡಿ ಸಮಸ್ಯೆ ಏನು? ಸೊ ಸ್ಟಾರ್ಟ್ ಮಾಡಿದ್ದಾರೆ, ಕೊರೋನಾ ಬಂದಾಗ ಅದಕ್ಕೆ ಬಂದ್ ಆಗಿದೆ. ಇವತ್ತು ನೀವು ಪ್ರೈವೇಟ್ ನೀವೇ ಒಂದು ಉಸ್ತುವಾರಿ ಕಮಿಟಿ ಮಾಡಿ ಬಹುಶಃ ಮುಂದಿನ ವರ್ಷದಲ್ಲಿ ನಾನು ಕೂಡ ಸರ್ಕಾರದಿಂದಲೇ ಪ್ರಾರಂಭ ಮಾಡೋ ಪ್ರಯತ್ನ ಮಾಡ್ತೇನೆ. ನನಗೆ ಈ ಸಲ ಸಿಕ್ಕಿದಾಗ ಅದನ್ನು 9 ಕೆರೆಗೆ ನಾನು ಮಾಡಿ, ಬಹುಶಃ ಅಲ್ಲಿ ಹೊಸ ಬಿಲ್ಡಿಂಗ್ ಆದ ಕಾರಣ, ಸುಸಜ್ಜಿತವಾಗಿರುವ ಕಾರಣ ಅಲ್ಲಿ ನಾನು 9 ಕೆರೆ ಉಲ್ಲಾಲಕ್ಕೆ ಇಂಗ್ಲಿಷ್ ಮೀಡಿಯಂ ಇವತ್ತು ನಾನು ಸರ್ಕಾರ ಮುಖಾಂತರ ಪ್ರಾರಂಭ ಮಾಡಿದ್ದೆ. ಮುಂದಿನ ದಿನಗಳಲ್ಲಿ ಬಹುಶಃ ಅವಕಾಶ ಸಿಕ್ಕಿದಾಗ ಅದು ನಾವು ಇಲ್ಲಿಂದ ಪ್ರಾರಂಭ ಮಾಡುವಂಥ ಅವಕಾಶ ಕೂಡ ಆಗ್ತದೆ. ಅವರು ತಾವು ಇದ್ದೀರಿ, ಏನೋ ನಮ್ಮ ಬಂದಾಗ ನನಗೆ ನೆನಪು ಮಾಡಿ ಈ ಶಾಲೆ ಹೆಸರು ಕೂಡ ನೆನಪಲ್ಲಿ ಇಟ್ಕೊಳ್ಳುವಂಥ ವಿಚಾರ ಇವತ್ತು ಆಗಲಿ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಶಾಲಾ ಶಿಕ್ಷಕರ ಕೊರತೆ ಬಗ್ಗೆ ಈಗಾಗಲೇ ಹೇಳಿದ್ದೇನೆ. ನಾನು ಶಿಕ್ಷಣ ಮಂತ್ರಿ ಜೊತೆ ಈ ಬಗ್ಗೆ ಮಾತಾಡಿದ್ದೇನೆ. ಖಂಡಿತವಾಗಿಯೂ ಆ ಒಂದು ವಿಚಾರ ಹಮ್ಮಿಕೊಳ್ಳುವಂಥ ಅವಕಾಶ ಇವತ್ತು ಮಾಡುವಂತ ಹೇಳಿಕೊಂಡು ರಾಜಿಕ್ ಮತ್ತು ನಮ್ಮ ಹೊಸಗುರಲ್ನವರಿಗೆ ಕೂಡ ನನ್ನ ಶುಭಾಶಯ ಅಭಿನಂದನೆ ನಾನು ಇವತ್ತು ಸಲ್ಲಿಸಿಕೊಂಡು, ರಾಜಿಕ್ ಈಗಾಗಲೇ MH ಮಲಾರ್ ಹೇಳಿದಾಗೆ ಸೇವೆಗೆ ವಿಶೇಷವಾಗಿ ಆ ಕಾಳಜಿ ವಹಿಸಿದವರು. ನಾನು ಕೆಲವು ಬಿಸಿ ಇದ್ದಾಗ ನನಗೆ ಕೆಲವು ಫೋನ್ ಬರ್ತದೆ ಹಾಗೆ ಹೀಗೆ ಅಂತೇಳಿ. ಯಾರಿಗೆ ಫೋನ್ ಮಾಡ್ತೀವಿ ಸಮಸ್ಯೆಗೆ, ಎಲ್ಲರಿಗೆ ಇದು ಮನಸ್ಸು ಇರುವುದಿಲ್ಲ 24 ಕೆಲಸ ಮಾಡಲಿಕ್ಕೆ. ಇಮಿಡಿಯೇಟ್ ಆಗಿ ಅವನಿಗೆ ಫೋನ್ ಮಾಡೋದಂಗೆ 1 ಗಂಟೆ 2 ಗಂಟೆ ಅಲ್ಲಿ ಹೋಗಿ ಅದನ್ನು ಅವ್ರು ಬಡವರನ್ನು ಕರ್ಕೊಂಡು ಹೋಗಿ ಆಸ್ಪತ್ರೆಗೆ ಅಡ್ಮಿಟ್ ಮಾಡೋದು ಇನ್ನೊಂದು ಅಂತ. ಹಾಗೆ ಒಂದು ದಿವಸ 8 ಗಂಟೆಗೆ ಫೋನ್ ಮಾಡಿದೆ, ಏನೊಂದು ಸಮಸ್ಯೆ ಆಗಿದೆ ಮಾರ, ಅವ್ರು ಅರ್ಜೆಂಟ್ ಒಂದು ಕಂಕನಾಡಿಯಲ್ಲಿ ಅಡ್ಮಿಟ್ ಮಾಡ್ಬೇಕಂದ್ರೆ. ಅದು ಭಾಳ ಇಂಟ್ರೆಸ್ಟ್ ಅಲ್ಲಿ ಹೋಗಿ ಅಡ್ಮಿಟ್, ಮತ್ತೆ 11 ಗಂಟೆಗೆ ಫೋನ್ ಮಾಡಿದೆ, ಏನು ದೊಡ್ಡ ಮಲ್ಲೆ ಬಣ ಮತ್ತ ಇರುವ ಒಂದು ನನ್ನ ಹೋಗ್ಬಿಡ್ಲಿಲ್ಲ, ನನ್ನ ಹುಡುಗಲಿಕ್ಕೆ ಇಟ್ಟಿರಲಿಲ್ಲ, ನನ್ನ ಯಾರು ಒಬ್ಬರು ಬೇಕಂತೇಳಿ ಅವ್ರು ಬಿಡ್ಬೇಕಾದ್ರೆ ಕಡೆಗೆ ಹೇಗಾದ್ರೂ ಮಾತಾಡಿ 11:30 ಗಂಟೆಗೆ ರಾತ್ರಿ ಇವನು ಮನೆಯಿಂದ ಬರುವಂತ ಯಾಕೆ ಅಲ್ಲಿ ಒಬ್ಬರು ಅಟೆಂಡರ್ ಬೇಕು, ಇವನು ಹೋಗ್ಲಿಕ್ಕೆ ಬಿಡುತ್ತಿಲ್ಲ, ಇವನು ಕೂಡ ಒಳಗಡೆ ಆಸ್ಪತ್ರೆ ಒಳಗಡೆ. ಆದ್ರೆ ಇದನ್ನೆಲ್ಲ ಸಹಿಸಿಕೊಂಡು ಮನೆಯಲ್ಲಿ ಬೈತಾರ, ಸಪೋರ್ಟ್ ಮಾಡ್ತಾರೆ ಎಲ್ಲ ನೋಡಿಕೊಂಡು ಬಹುಶಃ ಇವತ್ತು ಅತ್ಯುತ್ತಮ ಗೌರವದ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಅವರಿಗೆ ಬಂದಿದೆ. ನಾನು ಎಲ್ಲರ ಪರವಾಗಿ ರಾಜಿಕನ್ನು ಇವತ್ತು ಮತ್ತು ಬಸಕುರಲ್ಲ ನಮ್ಮ ವಿದ್ಯಾಧರ್ ಶೆಟ್ಟಿಯನ್ನು ಅಭಿನಂದಿಸ್ತೇನೆ. ವಿದ್ಯಾಧರ್ ಶೆಟ್ಟಿ ಈಗಲ್ಲ, ಬರ್ಲಿಲ್ಲಲ್ಲ, ನಾನು ಲಾ ಕಾಲೇಜ್ ಸ್ಟೂಡೆಂಟ್ 1993-92 ಲಾ ಕಾಲೇಜಿನ 32 ವರ್ಷಗಳ ಹಿಂದೆ ಹೊಸ ಸಂಜೆ ಪೇಪರ್ ಇತ್ತು. ಅಲ್ಲಿ ಹ್ಯಾಮಿಲ್ಟನ್ ಸರ್ಕಲ್ ಗ್ಲಾಸ್ ಹಾಕಿಕೊಂಡು ನಮಗೆಲ್ಲ ಬರೆದು ಹೇಗೆ ಸ್ಟೇಟ್ಮೆಂಟ್ ಕೊಡು. ನಾನು ಅವಾಗ ವಿದ್ಯಾರ್ಥಿ ನಾಯಕ, ನಾನು ರಾಜ್ಯಕ್ಕೆ ಈಗ ಬಂದವನಲ್ಲ. ನಾನು ನಿಮ್ಮಷ್ಟು ದೊಡ್ಡವರಿದ್ದಾಗ ಇಡೀ ಜಿಲ್ಲೆ ದೊಡ್ಡ ಮಟ್ಟದ ವಿದ್ಯಾರ್ಥಿ ನಾಯಕನಾಗಿದ್ದೆ. ಆಗಾಗ ನಮ್ಮ ಪ್ರೆಸ್ ಕಾನ್ಫರೆನ್ಸ್, ಸ್ಟ್ರೈಕ್ ಎಲ್ಲ ಕೂಡ ಇತ್ತುಕೊಂಡೆ ನಾವು ನೋಡಿಕೊಂಡು ಬಂದವರು. ಆಗ ನಾನು ಪೇಪರ್ ಸ್ಟೇಟ್ಮೆಂಟ್ ಕೊಡ್ಲಿಕ್ಕೆ ಹೋಗುವಾಗ ಅದು ಹೀಗೆಲ್ಲ ಹಾಗೆಲ್ಲ ತಿದ್ದಿ ನಮಗೆ ಅವತ್ತಿಂದ ಕೂಡ ಇವತ್ತು ಕೂಡ ಇವರು ಕೂಡ ಇವತ್ತು ಇರುವಂಥ, ಈಗ ಇಮೇಲ್ ವಾಟ್ಸಪ್ ಅವತ್ತಿಲ್ಲ, ಎಲ್ಲ ಕಡೆ ಸುತ್ತಾಡಬೇಕು. ಆದ ಕಾರಣ ಅವ್ರು ಕೂಡ ಅಭಿನಂದಿಸುವಂಥದ್ದು. ಮತ್ತು ರಾಜಕೀಯ ನಾನು ಹೇಳಿದೆ, ಎಂತ ನಿನ್ನ ಕೆಲಸ ಮಾರ, ಏನು ಪುಣ್ಯ ನಿಂದು. ನನಗೆ ಕೂಡ ರಾಜ್ಯೋತ್ಸವ ಪ್ರಶಸ್ತಿ ಪಡ್ಲಿಕ್ಕೆ ಆಗಲಿಲ್ಲ. ಇವತ್ತು ನಾವು ಪಡೆದ ರಾಜ್ಯೋತ್ಸವ ಪ್ರಶಸ್ತಿ ಬಹುಶಃ ರಾಜಕೀಯ ಮತ್ತು ನಮ್ಮ ವಿದ್ಯಾಧರ್ಶಿ ಪಡ್ಕೊಂಡಿದ್ದೆ, ಮತ್ತು ನಮ್ಮ ಉಲ್ಲಾದ ಅರುಣ್ ಕೂಡ ಬಹುಶಃ ಇದೆಲ್ಲ ಕೂಡ ನಮಗೆ ಸಿಕ್ಕಿದಂಥ ಗೌರವ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಅದೇ ರೀತಿ ನಾನು ನಿಮಗೆ ನನ್ನ ವಿಶೇಷ ಅಭಿನಂದನೆ ಸಲ್ಲಿಸಿಕೊಂಡು, ನಾವೆಲ್ಲರೂ ಕೂಡ ವಿದ್ಯಾರ್ಥಿಗಳು ತಾವು ಇವತ್ತು ಅರ್ಥ ಮಾಡಬೇಕು, ವಿದ್ಯಾರ್ಥಿನಿಯರು ಭವಿಷ್ಯ ನಿಮಗೆ, ನಮಗೆ ಭವಿಷ್ಯ ಅಲ್ಲ. ನಾವಿಡುವಂಥ ಪ್ರತಿ ಹೆಜ್ಜೆ ಕೂಡ ನಮ್ಮ ಕಬ್ಬರ್ಗಿಡುವಂಥ ಹೆಜ್ಜೆ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಬಹುಶಃ ನಾವು ಇಡುವಂಥ ಪ್ರತಿ ಹೆಜ್ಜೆಯೂ ಕೂಡ, ನಾವು ದಿಸುವಂಥ ಪ್ರತಿ ಹೆಜ್ಜೆ
ಅದು ನಾವು ಎಲ್ಲಿಗೆ ಹೋಗಿ ಮುಟ್ಟುವಂತ ಹೆಜ್ಜೆ ಇಲ್ಲ. ನಾವೆಲ್ಲ ಇಡುವಂತ ಹೆಜ್ಜೆ, ಹಿರಿಯರು ನಾವೆಲ್ಲ ಇಡುವಂತ ಹೆಜ್ಜೆ ಅದು ನಮ್ಮ ಕಬ್ಬರಿಗೆ ಹತ್ತಿರ ಆಗುವಂತ ಹೆಜ್ಜೆ ಅಂತ ನಾನು ಪ್ರತಿಯೊಂದು ಹೆಜ್ಜೆಯೂ ಕೂಡ ನಾವು ಇವತ್ತು ಆಲೋಚನೆ ಮಾಡಬೇಕು. ಭವಿಷ್ಯ ಇರುವುದು ಬಹುಶಃ ನಿಮ್ಗೆ ಇರುವಂತ ಅವಕಾಶ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಈ ಭವಿಷ್ಯನು ಸಮಾಜದಲ್ಲಿರುವಂತಹ ಬೇರೆ ಬೇರೆ ಅವಕಾಶ ಸದ್ಭಾವಗಳ ಜವಾಬ್ದಾರಿ ನಿಮ್ಮೆಲ್ಲ ಯುವಕರ, ನಿಮ್ಮ ಆ ವ್ಯಕ್ತಿತ್ವ ನೀವು ಬೆಳೆಸಿಕೊಂಡು ಬರ್ಬೇಕಂತ ಹೇಳಲಿಕ್ಕೆ ನಾನು ಇವತ್ತು ನಿಮ್ಗೆಲ್ಲರಿಗೂ ಇವತ್ತು ನಾನು ಬಯಸುವಂಥದ್ದು. ದುಃಖವನ್ನು ಕೂಡ ಹಂಚುವಂತ ಪರಿಸ್ಥಿತಿ ಅವನಿಗೆ ಬರ್ಲಿಕ್ಕೆ ಇಲ್ಲ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನಾವು ಇನ್ನೊಬ್ಬರ ದುಃಖವನ್ನು ನಾವು ಹಂಚಬೇಕಾದ್ರೆ, ನಾವು ಇನ್ನೊಬ್ಬರ ದುಃಖವನ್ನು ನಾವು ಪಾಲ್ಗೊಳ್ಬೇಕಾದ್ರೆ, ಇನ್ನೊಬ್ಬರ ದುಃಖವನ್ನು ನಾನು ಅರ್ಥ ಮಾಡಿಕೊಳ್ಬೇಕಾದ್ರೆ, ಇನ್ನೊಬ್ಬನ ಸಂತೋಷವನ್ನು ನಾನು ಅರ್ಥ ಮಾಡಿಕೊಂಡಾಗ ಮಾತ್ರ ನನಗೆ ಇನ್ನೊಬ್ಬನ ದುಃಖವನ್ನು ನನಗೆ ಅರ್ಥ ಮಾಡಿಕೊಳ್ಳೋ ವಿಚಾರ. 38 ಲಕ್ಷ ರೂಪಾಯಿಯ ಅನುದಾನ ಈ ಶಾಲೆಗೆ, 25 ಲಕ್ಷ ರೂಪಾಯಿಯ ಅನುದಾನ ಈ ಬರುವಂತ ರಸ್ತೆಗೆ. ಎಲ್ಲಿ ಆಯ್ತು? ಎಷ್ಟಾಯ್ತು? 60. ಅದರ ನಂತರ ಸುತ್ತಮುತ್ತ ನೀವು ನೋಡಿ, ನಮಗೆ ಇಡೀ ಉದ್ದಗಲ ಬರೀ ಈ ಒಂದು ಕ್ಷೇತ್ರಕ್ಕೆ ಸುಮಾರು 75ರಿಂದ 1 ಕೋಟಿ ರೂಪಾಯಿ ತನಕ ಇವತ್ತು ಆಗಿದೆ. ನಮಗೆ ಕೂಡ ಕೆಲಸ ಮಾಡ್ಲಿಕ್ಕೆ ಇಚ್ಛೆ ಇದೆ. ಆದರೆ ನನಗೆ ಬಹುಶಃ ಖಂಡಿತವಾಗಿಯೂ ನಾನು ಎಷ್ಟು ಸಾಧ್ಯ ನಾನು ಎಲ್ಲ ಪ್ರಾಮಾಣಿಕವಾದ ಪ್ರಯತ್ನ ಮಾಡ್ತೇನೆ. ನನಗೆ ಅವಕಾಶ ಸಿಕ್ಕಿದ್ರೆ ಮೇಲ್ಚಾವಣಿ ಕೂಡ ಆಗ್ಬೇಕಂತ ಬಹಳ ಬೇಡಿಕೆ ಇತ್ತು. ಖಂಡಿತವಾಗಿ ಅದು ನಾನು ಸಾಧ್ಯವಿದ್ದರೆ ಈಗಿನ ಪರಿಸ್ಥಿತಿಯಲ್ಲಿ ಬಹುಶಃ ಇದು ಆ ಒಂದು ಸ್ವಲ್ಪ ಸಮಸ್ಯೆ ಆಗುವಂಥ ವಿಚಾರ. ಅದು ಖಂಡಿತವಾಗಿ ನನ್ನಿಂದ ಆಗುವಂಥ ಕೆಲಸ ಪ್ರಾಮಾಣಿಕತೆಯಿಂದ ನಾನು ಎಷ್ಟು ಸಾಧ್ಯವಿದೆ ಮಾಡುವಂಥ ಅವಕಾಶ ನಾನು ಇವತ್ತು ಖಂಡಿತವಾಗಿ ಮಾಡ್ತೇನೆ. ನನಗೆ ಬಹುಶಃ ತಾವು ಹೇಳಿದ ನಂತರ ನಮಗೆಲ್ಲವೂ ಕೂಡ ಇವತ್ತು ಅರ್ಥ ಆಗುವಂಥ ವಿಚಾರ ಆಗ್ತದೆ. ಇದನ್ನು ಅತ್ಯಂತ ಸುಂದರ ಮತ್ತು ಅತ್ಯಂತ ಸುಸಜ್ಜಿತವಾದ ಶಾಲೆ ಮಾಡಬೇಕಂತ ಇಚ್ಛೆ ಕೂಡ ನಮಗಿರುವಂಥ ವಿಚಾರ ಇವತ್ತು ಆಗ್ತದೆ. ಈಗಾಗಲೇ ಹೇಳಿದಾಗೆ ನನ್ನ ಎಲ್ಲ ಅಭಿವೃದ್ಧಿ ಕೂಡ ದೂರದರ್ಶಿತ್ವದ ಅಭಿವೃದ್ಧಿ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಅದಕ್ಕಾಗಿ ನಾನು ನಿಮ್ಮ ಮುಖಾಂತರ ನನ್ನ ಕ್ಷೇತ್ರ ಸರ್ವರಿಗೆ ಕೂಡ ಹೇಳುದು, ನೀವು ಕೊಟ್ಟ ಮತ ಎಲ್ಲಿದೆ ಅಂತ ಕೇಳಿದರೆ, ನೀವು ಕೊಟ್ಟಂತ ಮತ ಅದು ಬಹುಶಃ ನೀವು ಓವರ್ ಬ್ರಿಡ್ಜ್ ಇಂದ ಉಲ್ಲಾಲಕ್ಕೆ ಬಂದು ನಿಮ್ಮ ಮನೆಗೆ ಮುಟ್ಟುವಂತ ರಸ್ತೆ ಇದೆಯಲ್ಲ, ಆ ರಸ್ತೆಯಲ್ಲಿ ನಿಮ್ಮ ಮತ ಕಾಣ್ತದಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನೀವು ಕೊಟ್ಟಂತ ಮತ, ನೀವು ಬಹುಶಃ ಬರುವಾಗ ನೀವು ಆಸ್ಪತ್ರೆ ನೋಡಿದಿರಲ್ಲ, ಆಸ್ಪತ್ರೆ ಮುಂದೆ ಮನುಷ್ಯ ಬಂದಾಗ ಯಾವ ಅದು ನಿಮ್ಗೆ ಕೊಟ್ಟಂತ ನಿಮ್ಮ ಕೊಟ್ಟ ಮತದ ಮೌಲ್ಯ ಇವತ್ತು ಅಲ್ಲಿ ಕಾಣ್ತದಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನೀವು ನನಗೆ ಕೊಟ್ಟಂತ ಮತ, ನೀವು ಪ್ಯಾರಿಸ್ ಇಂದ ನೀವು ಉಲ್ಲಾಲ ದರ್ಗಕ್ಕೆ ಹೋಗುವಂತ ರಸ್ತೆ ಮತ್ತು ಮಿಲ್ಲತ್ ನಗರ ಒಲಪೇಟೆಗೆ ಹೋಗುವ ಮತ್ತು ಈ ಬರುವಂತ ರಸ್ತೆ ನೋಡಿ, ಆ ರಸ್ತೆಯಲ್ಲಿ ನೀವು ಕೊಟ್ಟಂತ ಮತ ಇವತ್ತು ಕಾಣ್ತದಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ನೀವು ಕೊಟ್ಟಂತ ಮತ ನಿಮ್ಮ ಇಲ್ಲಿರುವಂತಹ ಶಾಲೆ ಇರಲಿ, 9 ಕೆರೆ ಶಾಲೆಯಲ್ಲಿ, ಟಿಪ್ಪು ಸುಲ್ತಾನ್ ಶಾಲೆಯಲ್ಲಿ, ಯಾವುದೆಲ್ಲ ಸರ್ಕಾರಿ ಶಾಲೆ ಇದೆ ಆ ಶಾಲೆಯಲ್ಲಿ ನಿಮಗೆ ಶಿಕ್ಷಣ, ಮಕ್ಕಳ ಶಿಕ್ಷಣದಲ್ಲಿ ಅವತ್ತು ಕಾಣ್ತಾ ಇದೆ ಅಂತ ನಾನು ಹೇಳಲಿಕ್ಕೆ ಕೊಡುವಂಥದ್ದು. ನೀವು ಕೊಟ್ಟಂತ ಮತ ಆಸ್ಪತ್ರೆಯಲ್ಲಿ, ಜೈಲಲ್ಲಿ, ಕಬ್ರಿಸ್ತಾನಲ್ಲಿ ಬಹುಶಃ ಅದು ನನ್ನಿಂದ ಸಾಧ್ಯ ಇಲ್ಲ ಅಂತ ಹೇಳಲಿಕ್ಕೆ ಬಯಸುವಂಥದ್ದು. ಅದು ವರ್ಗವೇ ಬೇರೆ, ನನ್ನ ವಿಚಾರ ಇವತ್ತು ಬೇರೆ. ಅದಕ್ಕೆ ನೀವು ಕೊಟ್ಟಂತ ಮತದ ವ್ಯಾಲ್ಯೂ ನನ್ನ ಕ್ಷೇತ್ರದ ಉದ್ದ ಇಲ್ಲಿ ಮಾತ್ರ ಅಲ್ಲ, ನೀವು ಇಡೀ ನಿಮ್ಮ ಕ್ಷೇತ್ರದ ಉದ್ದಗಲಕ್ಕೂ ಗ್ರಾಮ ಮಟ್ಟಕ್ಕೆ ಹೋಗಿ, ನೀವು ಬಹುಶಃ ಈಗ MH ಮಲ್ಲಾರ್ ಹೇಳಿದ್ರು, ಹರೇಕಲೆಯಿಂದ ಹೋಗುವಂತ ನೋಡ್ಬೇಕು ಮಕ್ಕಳೆಲ್ಲ ಹೋಗಿ. ಯಾಕೆ ನೀವು ಡ್ಯಾಮ್ ಅಂತ ಕೇಳಿದ್ದೀರಿ, ಆದ್ರೆ ಡ್ಯಾಮ್ ಹೇಗೆ ಕಟ್ತಾರಂತ ಹೇಳಿ ನೀವು ಯಾರು ಕೂಡ ನೋಡಿ. ಯಾಕೆ ಎಲ್ಲ ಬೇರೆ ಕಡೆ ಆಗ್ತಿದೆ, ಇಲ್ಲಿ ಆಗ್ತಾ ಇರಲಿಲ್ಲ, ಘಟ್ಟದಲ್ಲಿ ಆಗ್ತಿತ್ತು. ಈಗ ನಿಮ್ಮ ಕಾಲ ಬುಡದಲ್ಲಿ ಒಂದು ಡ್ಯಾಮ್ ಆಗ್ತದೆ. ಒಂದು ದಿವಸ ಬಸ್ ತಗೊಂಡೋಗಿ ಮಕ್ಕಳಿಗೆ ಒಂದು ಶಿಕ್ಷಣ ಕೊಡ್ಬೇಕು, ಯಾವ ಬಸ್ಸಲ್ಲಿ ಒಮ್ಮೆ ನೋಡಿಕೊಂಡು ಟ್ರೈನಿಂಗ್ ಪಡ್ಕೊಳ್ಬೇಕು, ಯಾವ ರೀತಿಯ ಡ್ಯಾಮ್ ಆದ ನಂತರ ನೋಡ್ಬೋದು. ಆದ್ರೆ ಡ್ಯಾಮ್ ಹೇಗೆ ಕಟ್ತಾರಂತೆ ನೀವು ನೋಡ್ಬೇಕಾದ್ರೆ ನೀವು ಒಮ್ಮೆ ಹರೇಕಲಕ್ಕೆ ನೋಡಿ. ಐತಿಹಾಸಿಕವಾದ ಇಡೀ ರಾಜ್ಯದಿಲ್ಲದಂತ ಒಂದು ಬ್ರಿಡ್ಜ್ ನಾವು ಇವತ್ತು ಅಲ್ಲಿ ನಿರ್ಮಾಣ ಮಾಡುವಂತ ಪರಿಸ್ಥಿತಿ ಆಗುವಂತ ವಿಚಾರ ಇವತ್ತು ಆಗ್ತದೆ. ಬಹುಶಃ ನಮ್ಮ ಮತ, ನೀವು ಕೊಟ್ಟಲ್ಲ ಮತ ಎಲ್ಲವೂ ಕೂಡ ಇವತ್ತು ಅಲ್ಲಿ ಕಾಣ್ತದೆ. ಮತ್ತೆ ನೀವು ಕೊಟ್ಟಂತ ಮತ ಎಲ್ಲಿ ಕಾಣ್ತಂತ ಹೇಳಿದ್ರೆ, ಉಲ್ಲಾಲ ಕ್ಷೇತ್ರದ ಎಲ್ಲಾ ಜಾತಿ, ಎಲ್ಲಾ ಮತ, ಎಲ್ಲ ವರ್ಗದವರು ಒಂದೇ ತಾಯಿಯ ಮಕ್ಕಳ ರೀತಿಯಲ್ಲಿ ಬಾಳಿಕೊಂಡು ಅತ್ಯಂತ ಸಂತೋಷದ ನೆಮ್ಮದಿಯ ಒಂದು ಪರಿಸರ ನಿರ್ಮಾಣ ಮಾಡುವುದೇ ಅದು ನನ್ನ ಮತದ ಮೌಲ್ಯ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ನನಗೆ ಬಹುಶಃ ಒಂದು ಕ್ಷೇತ್ರದ ಅಭಿವೃದ್ಧಿಯ ಒಂದು ಎಲ್ಲಾ ಜಾತಿ ಮತ ವರ್ಗದ ಒಂದು ಕೊಂಡಿಯಾಗಿ, ಬಹುಶಃ ಗಟ್ಟಿಯ ಕೊಂಡಿಯಾಗಿ ಬಹುಶಃ ಇಡುವಂತ ಒಂದು ವಿಶೇಷವಾದ ಜವಾಬ್ದಾರಿ ನಂದು. ಆ ಕೊಂಡಿಯಾಗಿ ಬಹುಶಃ ನಾನು ನಿಮ್ಮ ಮಧ್ಯೆ ಇವತ್ತು ಎಲ್ಲಾ ಜಾತಿ ಎಲ್ಲ ವರ್ಗದ ಅವರ ಮಧ್ಯೆ ನಾನೊಂದು ಗಟ್ಟಿಯ ಒಂದು ಕೊಂಡಿಯಾಗಿರ್ತೇನೆ. ಆ ಕೊಂಡಿಯನ್ನು ಉಳಿಸುವಂತ ಕೆಲಸ ಅದು ನಿಮ್ಮ ಕೆಲಸ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಆದ ಕಾರಣ ನಿಮ್ಗೆಲ್ಲರಿಗೂ ನಾನು ವಿಶೇಷವಾದ ಅಭಿನಂದನೆ ಶುಭಾಶಯ ಸಲ್ಲಿಸಿಕೊಂಡು ನನ್ನಿಂದ ಆಗುವಂತ ಸಹಕಾರ ನಾನು ಇವತ್ತು ಖಂಡಿತವಾಗಿಯೂ ಮಾಡ್ತೇನೆ. ಬಹುಶಃ ಇನ್ನು ಅವಕಾಶ ಸಿಕ್ಕಿದೆ, ಮುಂದಿನ ಅವಕಾಶದಲ್ಲಿ ಕೂಡ ನಾವು ಖಂಡಿತವಾಗಿಯೂ ನಿಮ್ಗೆ ಮಾಡಿ ನಾವು ಕೊಡ್ತೇವೆ. ಮುಂದೆ ಅವಕಾಶ ಸಿಕ್ಲಿಲ್ಲ, ಬಹಳ ಸಂತೋಷದಿಂದ ನಾನು ದೇಶ ಮತ್ತು ಸುತ್ತ ಬರ್ತೇನೆ, ಬಂದವನು ಕೆಲಸ ಮಾಡಿ ನಮ್ಮೆಲ್ಲ ಸಹಕಾರ ಕೊಟ್ಟರೆ ಬಹಳ ಸಂತೋಷದಿಂದ ನಾವು ಜೀವನ ಸಾಗಿಸುವಂತ ಅವಕಾಶ ಇವತ್ತು ಮಾಡ್ತೇನೆ. ಎಲ್ಲಿ ಹೋದರೂ ಕೂಡ ಸಂತೋಷದ ಜೀವನ ಸಾಗಿಸುವಂತ ಉದ್ದೇಶ ಅದು ನನ್ನ ಮತ್ತು ನಿಮ್ಮೆಲ್ಲರ ಉದ್ದೇಶ ಆಗಿರೋ ಅವಕಾಶ ಆಗ್ಬೇಕು. ನೀವು ಟೆನ್ಷನ್ ಅಲ್ಲಿ ಯಾರು ಕೂಡ ಜೀವನ ಮಾಡಬೇಡಿ, ಭಯದ ಟೆನ್ಷನ್ ನೋಡಿ. ನಿಮ್ಮ ಎಲ್ಲ ರೋಗಕ್ಕೆ ಬರುದು ಟೆನ್ಷನ್ ಇಂದ, ಮತ್ತೆ ಟೆನ್ಷನ್ಗೆ ಮದ್ದಿಲ್ಲ.
ಟೆನ್ಷನ್ಗೆ ನಿಮ್ಮಲ್ಲಿ ಇರುವಂಥದ್ದು. ನಾನು ಮೊನ್ನೆ ಚೆಕಪ್ಗೆ ಹೋದ ನಂತರ ಎಲ್ಲ 100% ಎಲ್ಲ ನಾರ್ಮಲ್ ಕಂಪ್ಲೀಟ್, ಯಾವುದು ಕೂಡ ಎಲ್ಲ ಪರ್ಫೆಕ್ಟ್, ಎಷ್ಟು ಚೆಕ್ ಮಾಡಿಲ್ಲ. ಡಾಕ್ಟರ್ ಕೇಳಿದ್ದು ನೀವು ರಾಜ್ಯಕ್ಕೆ ಕೇಳಿದ್ದಿದೆ ಅಲ್ಲ, ಎಲ್ಲ 100% ನಾರ್ಮಲ್ ಅಂತ ಹೇಳಿದ್ರು. ನಾಳೆ ನಾನು ಟಿ ವಿ ನೋಡಿದೆ, ಅದಕ್ಕೆ ನಾನು ಸರಿಯಾಗಿದ್ದೇನೆ ಅಂತ ಹೇಳಿದ್ದೆ. ಆದ ಕಾರಣ ನೋಡ್ತಿದ್ದೆ ಎಲ್ಲ ರೋಗ ನನಗೆ ಬರುವಂಥ ಅವಕಾಶ ಆಗುವಂತಿತ್ತು. ಆದ ಕಾರಣ ನಿಮ್ಮ ಮನಸ್ಸನ್ನು ಮಾತ್ರ ಸ್ಥಿರವಾಗಿರುವಂಥ ಅವಕಾಶ ಮಾಡಿ. ನಾನು ಯುವಕರಿಗೆ ನಿಮಗೆಲ್ಲ ಒಂದು ಮಾತು ಹೇಳಿದಿಷ್ಟೇ, ನಿಮ್ಮನ್ನು ಹೊಗಳುವಾಗ ನಿಮಗೆ ಖುಷಿ ಆಗುವುದು, ನಿಮ್ಮನ್ನು ತೆಗಲುವಾಗ ನಿಮಗೆ ಬೇಸರ ಆಗುವುದು. ಇದರ ಅರ್ಥ ಏನು? ನನ್ನನ್ನು ಹೊಗಳುವಾಗ ನಿಮಗೆ ಖುಷಿ ಆದರೆ, ನನಗೆ ಬೈಯುವಾಗ ನನಗೆ ಬೇಸರ ಆಗಿದ್ರೆ ಇದರ ಅರ್ಥ ಏನು? ಇದರ ಅರ್ಥ ಏನಂತ ಹೇಳಿದ್ರೆ, ನನ್ನನ್ನು ನಾನು ಕಂಟ್ರೋಲ್ ಮಾಡ್ತಾ ಇಲ್ಲ, ನನ್ನನ್ನು ಬೇರೆಯವರು ಕಂಟ್ರೋಲ್ ಮಾಡ್ತಾ ಇದ್ದಾರೆ ಅಂತ ಹೇಳಿ. ನಮ್ಮನ್ನು ನಾವೇ ಕಂಟ್ರೋಲ್ ಮಾಡ್ಬೇಕು. ನಮ್ಮನ್ನೊಬ್ಬ ಹೊಗಲಿ, ಒಬ್ಬ ತೆಗಿಲಿ, ಒಬ್ಬ ಬೈಲಿ, ಏನ್ ಮಾಡಿ ನಾವು ಮತ್ತೆ ಕರೆಕ್ಟ್ ಇರ್ಬೇಕು, ಏನ್ ಬೇಕಾದ್ರೆ ಆಗ್ಲಿ ಅಂತ ಹೇಳಿ ನಾವು ಕರೆಕ್ಟ್ ಆಗಿದ್ರೆ ನಾವು ನಮ್ಮನ್ನು ಕಂಟ್ರೋಲ್ ಮಾಡೋ ಕೆಲಸ ಮಾಡಿ. ಅದಕ್ಕಾಗಿ ನೀವೆಲ್ಲರೂ ಕೂಡ ಈ ಟೆನ್ಷನ್ ಮಾಡಿ, ನೀವು ನಿಮ್ಮ ವ್ಯಕ್ತಿತ್ವನು ನೀವು ಕಂಟ್ರೋಲ್ ಮಾಡಿ, ನೀವ್ ಹೇಗಿರ್ಬೇಕಂತೇಳಿ ನೀವು ಕಂಟ್ರೋಲ್ ಮಾಡಿ. ಹೊಗಳಿದ್ರೆ ಖುಷಿ ಪಡಬೇಡಿ, ತೆಗಲಿದ್ರೆ ಭಯವೂ ಆಗಬೇಡಿ. ನಿಮ್ಮ ವ್ಯಕ್ತಿತ್ವ ಮುಖಾಂತರ ನೀವು ಸ್ಪಮಕ್ಟ್ ಆಗಿರುವಂತ ವಿಚಾರ ಆಗಿ ಆ ವ್ಯಕ್ತಿತ್ವ ರೂಪಿಸಿಕೊಂಡು ಬರುವಂತ ಅವಕಾಶ ಇವತ್ತು ಆಗ್ಬೇಕಂದ್ರೆ ನಾನು ಇವತ್ತು ಕೇಳಿಕೊಳ್ತಾ, ಬಹುಶಃ ಐತಿಹಾಸಿಕ ಸಮದ್ ಅವರಿದ್ದಾರೆ, ಸಮೀರ್ ಅವರಿದ್ದಾರೆ, ಇವರೆಲ್ಲರೂ ಕೂಡ ಇವರ ಒಂದು ಉತ್ತಮವಾದ ಯುವಕರ ತಂಡವೇ ಇದೆ. ಇಲ್ಲಿ ಎಲ್ಲ ಹಿರಿಯರ ಕಿರಿಯರ ಆಶೀರ್ವಾದ ಸಹಕಾರ ಪಡ್ಕೊಂಡು ಮುಂದೆ ಹೋಗುವಂತ ಅವಕಾಶ ಇವತ್ತು ಆಗಿದೆ ಅಂತ ಹೇಳಿಕೊಳ್ತಾ, ಭವಿಷ್ಯ ದಿನಗಳಲ್ಲಿ ಟಿಪ್ಪು ಸುಲ್ತಾನ್, ಯಾಕೆಂತ ಹೇಳಿದ್ರೆ ನಾನು ಹೇಳಿ ಟಿಪ್ಪು ಸುಲ್ತಾನ್ ಕಾರ್ಯಕ್ರಮ ಅಲ್ಲಿ ಬ್ಯಾನರ್, ನಾನು ಎಂತ ಮಾಡಿ ಬ್ಯಾನರ್ಗೆ ಒಂದು 10,000 ಖರ್ಚು ಮಾಡಬಹುದು. ಟಿಪ್ಪು ಸುಲ್ತಾನ್ ಹೆಸರು ಕಾಲೇಜ್ ಇದೆ, ಅಲ್ಲಿಗೆ ಹೋಗಿ ಕೊಡಿ. ನಾವು ಟಿಪ್ಪು ಸುಲ್ತಾನ್ ಹಾಗೆ ಅರೆ ಏನಾದ್ರು ಮಾಡಿ ಕೊಡಿ ಕಾಲೇಜಿಗೆ. ನಿಮ್ಮ ಒಂದು ಏನೊಂದು ಟಿಪ್ಪು ಸುಲ್ತಾನ್ ಮೇಲೆ ಏನು ಗೌರವ ಇದೆ. ಯಾಕೆಂತ ಹೇಳಿ ನಾವು ಟಿಪ್ಪು ಸುಲ್ತಾನ್ ಯಾರು ಕೂಡ ಮರೀಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ? ಬ್ರಿಟಿಷರ ವಿರುದ್ಧ ಸ್ವಾತಂತ್ರ್ಯೋತ್ಸವದಲ್ಲಿ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡುವಾಗ ತನ್ನ ಎಲ್ಲ ರಾಜ್ಯರು ಹೋರಾಟ ಮಾಡಿದ್ದಾರೆ. ಬ್ರಿಟಿಷರು ಹೋರಾಟ ಮಾಡಿದಾಗ ತನ್ನ ಸ್ವಂತ ಮಗನನ್ನೇ ಅಡವಿಟ್ಟಂತ ಯಾವ್ದು ರಾಜ್ಯ ಇದ್ರೆ ಅದು ಟಿಪ್ಪು ಸುಲ್ತಾನ್ ಅಂತ ನಾವು ಹೆಮ್ಮೆ ಪಡುವಂತ ವಿಚಾರ ಇವತ್ತು ಆಗ್ಬೇಕು. ನಾವು ಯಾಕೆ ಇಷ್ಟಪಡ್ತೇವೆ ಅಂತ ಹೇಳಿದ್ರೆ, ಅವರು ಬ್ರಿಟಿಷರ ವಿರುದ್ಧ ಇವತ್ತು ಹೋರಾಟ ಮಾಡಿ ದೇಶಕ್ಕೆ ಮತ್ತು ರಾಜ್ಯ ಕೊಟ್ಟಂತ ಕೊಡುಗೆ ಇದೆ ಅಲ್ಲ, ಅದಕ್ಕೆ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಆದ ಕಾರಣ ಎಷ್ಟೇ ಇವತ್ತು ಈ ರೀತಿ ಕೂಡ ಈ ಎಲ್ಲ ವ್ಯಕ್ತಿತ್ವ ಬಹುಶಃ ನಿಮ್ಮ ರೂಪ ಮುಖಾಂತರ ಬರುವಂತ ಅವಕಾಶ ಇವತ್ತು ಆಗಲಿ ಅಂತ ನಾನು ಕೇಳಿಕೊಂಡು, ಬಹುಶಃ ನಿಮ್ಗೆಲ್ಲರಿಗೂ ನನ್ನ ಶುಭಾಶಯ ಸಲ್ಲಿಸಿ, ಬಹುಶಃ ಏನೊಂದು ನಿಮ್ಮ ಕೈ ತೋಳ ಮಾಡೋದು ನೋಡಿ, ಟೀಚರ್ಗಳಿಗೆ ಮಾಸ್ಟರ್ಗಳಿಗೆ ಎಷ್ಟು ಆಸಕ್ತಿ ಅಂತ ಹೇಳಿದ್ರೆ, ನೀವು ಮಕ್ಕಳು ಊಟ ಮಾಡಿದ ನಂತರ ಆ ಬಿಸಿಲಲ್ಲಿ ನಿಂತು ಪ್ಲೀಸ್ ಆಗ್ಬೋದು, ಒಂದು ಶೀಟ್ ಹಾಕಿಕೊಂಡು ಚೆನ್ನಾಗಿ ವಾತಾವರಣ ನಿರ್ಮಾಣ ಮಾಡ್ಬೇಕು. ಕಾಳಜಿ ಅವರ ಸ್ವಂತ ಮಕ್ಕಳಿಗೆ ಕಾಳಜಿ ಅಂತ ಹೇಳಿಕ್ಕೆ ನಾನು ಬಯಸೊಂದು, ನಾವೆಲ್ಲರೂ ಕೂಡ ಸೇರಿ ಮಾಡಿ ನಾನು ನಮ್ಮ ಅಭಿನಂದನೆ ಶುಭಾಶಯ ನಾನು ಇವತ್ತು ಸಲ್ಲಿಸುವಂತ ವಿಚಾರ ಮಾಡಿಕೊಂಡು, ಇವತ್ತಿನ ಕಾರ್ಯಕ್ರಮದ ಕೇಂದ್ರ ಬಿಂದುವಾಗಿರುವಂತಹ LC ಡಿಸೋಜ್ ಅವರ ದೀರ್ಘಕಾಲದ ವಿಶೇಷ ಸೇವೆ, ಇನ್ನಿತರ ಎಲ್ಲ ಶಿಕ್ಷಕ ವರ್ಗ ಕೂಡ ಒಂದು ಮಾದರಿಯಾದಂಥ ಸೇವೆ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಸರ್ವರನ್ನು ಕೂಡ ಪ್ರೀತಿ ವಿಶ್ವಾಸ ಇಟ್ಟುಕೊಂಡು, ಈ ಶಾಲೆ ನನ್ನ ಸ್ವಂತ ಮನೆ, ಇಲ್ಲಿಯವರು ನನ್ನ ಸ್ವಂತ ಮಕ್ಕಳು, ಇಲ್ಲಿ ಶಿಕ್ಷಣ ಸ್ವಂತ ಸೋದರ ಎನಿಸಿಕೊಂಡು ಆ ವಿಶೇಷವಾದ ವ್ಯಕ್ತಿತ್ವ ನಮಗೂ ನಿಮ್ಗೆಲ್ಲರಿಗೂ ಬರುವಂತ ವಿಚಾರ ಇವತ್ತು ಆಗುವಂತ ಅವಕಾಶ ಇವತ್ತು ಆಗ್ಲಿ ಅಂತ ನಾನು ಇವತ್ತು ಕೇಳಿಕೊಂಡು, ಖಂಡಿತವಾಗಿಯೂ ಏನೆಲ್ಲ ನೀವು ಸೇವೆ ಬಹುಶಃ LC ಡಿಸೋಜ್ ಅವರು ತಾವು ಏನೆಲ್ಲ ಸೇವೆ ಈ ಪ್ರದೇಶ ತಾವು ಮಾಡಿದ ಶಾಲೆಯಲ್ಲಿ, ಈ ಶಾಲೆಯ ಮಕ್ಕಳ ಮತ್ತು ಅವರ ಹೆತ್ತವರ, ಈ ಊರವರ ವಿಶೇಷವಾದ ಪ್ರಾರ್ಥನೆ ಮತ್ತು ನಿಮಗೆ ವಿಶೇಷ ದುವಾದ ಮೂಲಕ ನಮಗೆ ನಿಮ್ಮ ಕುಟುಂಬಸ್ಥರಿಗೂ ವಿಶೇಷವಾದ ಆ ಒಂದು ದೀರ್ಘಾಯುಷ್ಯ ಆರೋಗ್ಯ ಸಂಪತ್ತು ಇನ್ನಷ್ಟು ಕೊಟ್ಟು ಅತ್ಯಂತ ಪ್ರೀತಿ ವಿಶ್ವಾಸದಿಂದ ನಮ್ಮ ಜೀವನ ಸಾಗ ಅವಕಾಶ ಆಗಲಿ. ನೀವು ಬಹುಶಃ ಇವತ್ತು ಕಾಲೇಜಿನ ನಿಮ್ಮ ನಿಯಮ ಪ್ರಕಾರ ರಿಟೈರ್ ಆಗಿದ್ರು ಕೂಡ ಭಾವನಾತ್ಮಕವಾಗಿ ನಿಮ್ಮ ಸಲಹೆ ಸೂಚನೆ ಮಾರ್ಗದರ್ಶನ ಈ ಒಂದು ಸಂಸ್ಥೆಗೆ ಯಾವಾಗಲೂ ಕೂಡ ನಮಗೆ ಅತಿ ಅಗತ್ಯ ಅಂತ ನಾನು ಇವತ್ತು ಹೇಳಿಕೊಳ್ತಾ, ನಮ್ಮ ಶಾಲಾ ಸಮಿತಿ ಅವರಿಗೆ ಮತ್ತು MH ಅವರಿಗೆ ನಾನು ಹೇಳಿದಿಷ್ಟೇ, ಈ ಶಾಲೆಯಲ್ಲಿ ನಾವು ಮಕ್ಕಳಿಗೆ ಉತ್ತಮವಾದ ಗ್ರೌಂಡ್ ಮಾಡುವಂತ ವ್ಯವಸ್ಥೆ ಕೂಡ ನಾವು ಇವತ್ತು ತಯಾರಾಗಬೇಕು. ಆದ ಕಾರಣ ಇದಕ್ಕೆ ಒಂದು ಕೂಡ ತಾವು ಇವತ್ತು ಪ್ಲಾನ್ ಮಾಡಬೇಕು, ಈ ಗ್ರೌಂಡ್ ಮಾಡುವ. ಯಾಕೆ ನಾನು ತೆಂಗಿನ ಮರವನ್ನು ನೋಡಿದ್ದೆ, ಕಾಲಿದೆ, ಯಾಕೆ ಸುಮ್ಮನೆ ಬಿಟ್ಟಿದ್ದೀರಿ? ಆ ತೆಂಗಿನ ಮರವನ್ನು ಕಟ್ಟಿ ಸುತ್ತಲೂ ಬೇರೆ ಚಂದದ ಗಿಡವನ್ನು ನೆಟ್ಟು ತೋಟ ಮಾಡಿಕೊಂಡು ಮಕ್ಕಳನ್ನು ಕೂಡ, ನಾನು ಬೆಂಗಳೂರಿನೊಂದು ಕಾಲೇಜಿಗೆ ಹೋಗಿದ್ದೆ, ದೊಡ್ಡ ಕಾಲೇಜ್, ಅಲ್ಲಿ ಸಿಸ್ಟಮ್ ಇದೆ, ಪ್ರತಿ ವರ್ಷ 10ನೇ ಮಕ್ಕಳು ಯಾರು ಹೋಗ್ತಾರೆ ಅವನೊಂದು ಗಿಡ ನೆಟ್ಟು ಹೋಗ್ಬೇಕು. ಬೇಕಾದ ಜಾಗ ಇದೆ ಅಲ್ಲಿ ಎಕರೆಗಟ್ಟಲೆ. ಅದೇ 10th ಅಲ್ಲಿ ಹೋಗುವವರು ಒಂದು ದಿವಸ ಸಿಸ್ಟಮ್ಯಾಟಿಕ್ ಬಂದು ಒಂದೊಂದು ಗಿಡ ಅವ್ರು ನೆಟ್ಟು ಹೋಗೊಂದು ಆಗ್ಬೇಕು. ಸೊ ಈ ವರ್ಷ 10ನೇ ಇರುವವರು ಒಂದು ಗಿಡವನ್ನು ನಡಬೇಕು ಇಲ್ಲಿ ಈ ಒಂದು ವಠಾರದಲ್ಲಿ. ನೆಕ್ಸ್ಟ್ ಬರುವವರು ಇಲ್ಲಿ 10th ಇದೆ ಅಲ್ಲ, 10th ಅಲ್ಲಿ ಎಷ್ಟು ಮಕ್ಕಳಿದ್ದೀರಿ? 34 ವಿದ್ಯಾರ್ಥಿನಿಯರು ಇದ್ದೀರಿ.
ಅಲ್ಲ, ಇಲ್ಲಿ ಬಾರ್ಡರ್ ಏರಿಯಾದಲ್ಲಿ ಲೈನಲ್ಲಿ ಈ ಸಲ 33 ಒಳ್ಳೆ ಮರಗಳನ್ನು ನೀವು ನಡಿ. ನೆಕ್ಸ್ಟ್ ಬಂದವರಿಗೆ ಜವಾಬ್ದಾರಿ, ಒಬ್ಬೊಬ್ಬರಿಗೆ ಒಂದೊಂದು ಮರ ಕೊಟ್ಟು ವರ್ಷ ಪೂರ್ತಿ ಚೆನ್ನಾಗಿ ನೋಡಿಕೊಳ್ಳೋ ಜವಾಬ್ದಾರಿ ಆ ನೆಕ್ಸ್ಟ್ ಬರುವಂತ 10th ಅದು ನೆಕ್ಸ್ಟ್ ಬರೋ 10th ಮತ್ತೆ ಕಂಟಿನ್ಯೂಷನ್ 5 ವರ್ಷದ ನೋಡಿ ಸೌಂದರ್ಯೀಕರಣ ಆಗ್ತದೆ ಅಂತ ಹೇಳಿದ್ರೆ ಮತ್ತೆ ನಿಮಗೆ ಇದು ಬೇಡ. ಆ ತನ್ನ ಮರ ಪ್ರಕೃತಿ ನಮಗೆ ಕೊಡುವಂತ ಒಂದು ವಿಶೇಷವಾದ ಒಂದು ನೆರವು ಬಹುಶಃ ಇವತ್ತು ನಿಮ್ಗೆಲ್ಲರಿಗೂ ಕೂಡ ಅದೇ ದೊಡ್ಡ ಅದು ಬಹುಶಃ ನಿಮ್ಮೆಲ್ಲಿಂದ ಈ ಸಲ ನೀವು ಒಂದು ಪ್ರಾರಂಭ ಮಾಡ್ಬೇಕಂತ ಹೇಳಿಕೆ ನಾನು ಬಯಸಿ, ನಿಮ್ಮ ಹುಡುಗ ಮತ್ತು ಹುಡುಗಿ ತಾವಿದ್ದೀರಿ, ನಿಮ್ಗೆ ಉತ್ತಮವಾದ ಆಟವಾಡಲಿಕ್ಕೆ ಬೇಕಾಗುವಂತ ಒಂದು ವಿಶೇಷವಾದ ಮೂಲಭೂತ ಸೌಕರ್ಯದಿಂದ ಗ್ರೌಂಡ್ ಅನ್ನು ಕೂಡ ನಾನು ಆದ್ಯತೆ ಮೇಲೆ ನಿಮ್ಗೆ ಯಾವುದೊಂದು ರೀತಿಯಿಂದ ಅದು ನಾನು ಮಾಡಿಕೊಡುವಂತ ಎಲ್ಲ ನಾನು ಪ್ರಯತ್ನ ಮಾಡ್ತೇನೆ ಅಂತ ಹೇಳಿಕೆ ನಾನು ಇವತ್ತು ಬಯಸ್ತೇನೆ. ಯಾಕೆಂತ ಹೇಳಿದ್ರೆ ಭಾರತ ದೇಶ ವಿಶ್ವದಲ್ಲೇ 1ನೇ ಸ್ಥಾನಕ್ಕೆ ಬರ್ಬೇಕೆಂದ್ರೆ ನಿಮ್ಮ ಕನಸು. ಭಾರತ ದೇಶ ಮತ್ತು ಕೋಡಿ 1ನೇ ಸ್ಥಾನಕ್ಕೆ ಬರ್ಬೇಕಾದ್ರೆ ನಾವು ಮಂತ್ರಿಗಳು ಶಾಸಕರು ಬಲಿಷ್ಠ ಆದ್ರೆ ಈ ದೇಶ ಈ ಪ್ರದೇಶ ಬಲಿಷ್ಠ ಆಗುದಿಲ್ಲ. ಶ್ರೀಮಂತರು ಬಲಿಷ್ಠರಾಗುವುದೇ ದೇಶ ಬಲಿಷ್ಠವಾಗಲಿಕ್ಕೆ ಸಾಧ್ಯವಾಗುದಿಲ್ಲ. AC ರೂಮಲ್ಲಿ ಕೂತ್ಕೊಳ್ಳುವಂತ IAS ಅಧಿಕಾರಿಗಳು ಬಲಿಷ್ಠ ಆದ್ರೂ ಕೂಡ ಈ ಪ್ರದೇಶ ಬಲಿಷ್ಠ ಆಗುದಿಲ್ಲ. ಈ ಪ್ರದೇಶ ಮತ್ತು ದೇಶ ಬಲಿಷ್ಠ ಆಗ್ಬೇಕಾದ್ರೆ ಅದು ಕ್ಲಾಸ್ ರೂಮ್ ಅಲ್ಲಿ ಕಲಿಯುವಂತ ವಿದ್ಯಾರ್ಥಿನಿಯರು, ಪ್ಲೇ ಗ್ರೌಂಡ್ ಅಲ್ಲಿ ಆಡುವಂತ ವಿದ್ಯಾರ್ಥಿ ಬಲಿಷ್ಠವಾದಾಗ ಮಾತ್ರ ಈ ದೇಶ ಬಲಿಷ್ಠವಾಗಲಿಕ್ಕೆ ಸಾಧ್ಯವಾಗ್ತದೆ. ಅದಕ್ಕೆ ಪೂರಕವಾಗುವಂತ ಎಲ್ಲ ನಾವು ವಾತಾವರಣ ನಿರ್ಮಾಣ ಮಾಡಿ ಕೊಡ್ತಾ ಅಂತ ಹೇಳಿಕೊಳ್ತಾ ನಿಮ್ಗೆಲ್ಲರಿಗೂ ನನ್ನ ಪ್ರೀತಿಪೂರ್ವಕ ಅಭಿನಂದನೆ ಶುಭಾಶಯ ಸಲ್ಲಿಸಿಕೊಂಡು ನಿಮ್ಗೆಲ್ಲ ನನ್ನ ಅಭಿನಂದನೆ ಸಲ್ಲಿಸುತ್ತಾ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್. ಇಸ್ಲಾಂ ಅಲೈಕುಂ ರಹಮತುಲ್ಲಾಹಿ ಬರ್ಕಾತ್. ಇನ್ನಿತೆಲ್ಲ ಸಹೋದರಿಗೆ ನಮಸ್ಕಾರ. ನಮ್ಮ ಸಂಸ್ಥೆಯ ಪೋಷಕರು ನಮ್ಮ ಎಲ್ಲ ಕಾರ್ಯಕ್ರಮವೂ ಕೂಡ ನಮಗೆ ತನು ಮನ ಪ್ರತ್ಯೇಕವಾಗಿ ಧನದ ಸಹಾಯವನ್ನ ಮನಸಾರೆ ನೀಡಿ ಕಾರ್ಯಕ್ರಮಕ್ಕೆ ನಮಗೆ ಪ್ರೋತ್ಸಾಹಿಸುವವರು ಓರ್ವ ಅತಿಥಿ ನಮ್ಮೊಂದಿಗಿದ್ದಾರೆ. ಅದಲ್ಲದೆ ಇವತ್ತಿನ ಈ ಸನ್ಮಾನ ವಿಧಾಯಕೂಟ ಕಾರ್ಯಕ್ರಮದಲ್ಲಿ ಶ್ರೀಮತಿ LC ಡಿಸೋಜರ್ ಅವರಿಗೆ ನಾವು ವಿಧಾಯ ಸಮಾರಂಭದಲ್ಲಿ ಒಂದು ಚಿನ್ನದ ಪದಕವನ್ನ ನೀಡಲಿಕ್ಕಿದ್ದೇವೆ. ಈ ಪದಕವನ್ನ ನಮಗೆ ಉದಾರವಾಗಿ ಕೊಟ್ಟಂತ ಸನ್ಮಾನ್ಯ HK ಖಾದರ್, ಅಧ್ಯಕ್ಷರು ಫಿಶ್ ಆಯಿಲ್ ಮಿಲ್ ಅಸೋಸಿಯೇಷನ್ ಮತ್ತು ಮಾಲಕರು ಮಂಗಳೂರು ಮರೈನ್ ಪ್ರಾಡಕ್ಟ್ ಮಂಗಳೂರು, ಇವರು ಇವತ್ತು ನಮ್ಮ ವಿದ್ಯಾರ್ಥಿಗಳಿಗೆ ಬಹುಮಾನವನ್ನ ವಿತರಿಸಬೇಕಾಗಿ ಕೇಳಿಕೊಳ್ಳುವುದು. ಅಭಿವೃದ್ಧಿ ಸಮಿತಿ ಕೋಟೆಪುರ ಉಲ್ಲಾಲ ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ವಿಜೇತ ಮೊಹಮ್ಮದ್ ರಾಜಿಕ್ ಉಲ್ಲಾಲ ರವರಿಗೆ ನೀಡಿದ ಸನ್ಮಾನ ಪತ್ರ. ಮನುಷ್ಯ ಸಮಾಜ ಜೀವಿ, ಸಮಾಜವನ್ನು ಬಿಟ್ಟು ಬದುಕಲಾರ, ಏಕಾಂಗಿಯೂ ಇರಲಾರ. ಸಮಾಜದಲ್ಲಿ ಜೀವಿಸುವಾಗ ಪರಸ್ಪರ ಸ್ನೇಹ, ಸೌಹಾರ್ದ, ಸೇವಾ ಮನೋಭಾವ ಇವುಗಳು ಅತಿ ಮುಖ್ಯ. ಸೇವಾ ಹಿ ಪರಮೋ ಧರ್ಮ. ನಮ್ಮ ಜೀವನದಲ್ಲಿ ಸ್ವಲ್ಪ ಕಾಲವನ್ನಾದರೂ ಸಮಾಜ ಸೇವೆಗೆ ಅರ್ಪಿಸಬೇಕು. ಈ ಮಾತಿಗೆ ಪೂರಕವಾಗಿ ಕೆಲಸ ಮಾಡುವಲ್ಲಿ ಮುಂಚೂಣಿಯಲ್ಲಿರುವವರು ಮೊಹಮ್ಮದ್ ರಾಜಿಕ್ ಉಲ್ಲಾಲ. ಜನಾಬ್ ಹಾಜಿ ಅಹಮದ್ ಮತ್ತು ಶ್ರೀಮತಿ ಆಯಿಷಾಬಿ ರವರ ಸುಪುತ್ರರಾಗಿ ಮಂಗಳೂರು ತಾಲೂಕಿನ ಮಂಚಿಲ ತೋಡಿಗೆರೆ ಎಂಬಲ್ಲಿ ಜನಿಸಿರುವ ತಾವು SSLC ಯವರೆಗೆ ವಿದ್ಯಾಭ್ಯಾಸವನ್ನು ಮಾಡಿ ಬಾಲ್ಯದಲ್ಲಿಯೇ ಸಮಾಜ ಸೇವೆಯನ್ನು ಮೈಗೂಡಿಸಿಕೊಂಡಿರುವಿರಿ. ಶಾಲಾ ಜೀವನದಲ್ಲಿಯೇ ಪ್ರಾಣಿ ಪಕ್ಷಿಗಳನ್ನು ಸಾಕುವ ಹವ್ಯಾಸವನ್ನು ಬೆಳೆಸಿಕೊಂಡು ನಂತರದ ದಿನಗಳಲ್ಲಿ ರಸ್ತೆಯ ಬೀದಿಗಳಲ್ಲಿ ಮೂಕವಾಗಿ ರೋಧಿಸುತ್ತಿದ್ದ ಪ್ರಾಣಿಗಳ ಆರೈಕೆ ಮಾಡುವ ಹವ್ಯಾಸವನ್ನು ಬೆಳೆಸಿಕೊಂಡಿರಿ. ಸಮಾಜದ ಅವಗಣನೆಗೆ ಒಳಗಾಗಿ ನಿಕೃಷ್ಟ ಜೀವನ ನಡೆಸುವವರ ಪಾಲಿಗೆ ಆಸರೆಯಾಗಿರುವ ತಾವು ತಮ್ಮ ಮನೆಯನ್ನೇ ಕಾರ್ಯಕ್ಷೇತ್ರವಾಗಿ ಮಾಡಿಕೊಂಡು ನಂತರ ತೊಕ್ಕಟ್ಟಿನಲ್ಲಿ ಕೋಣೆಯೊಂದನ್ನು ಬಾಡಿಗೆ ಪಡೆದು ನಿರ್ಗತಿಕರಿಗೆ ಆಶ್ರಯ ನೀಡುತ್ತಿರುವಿರಿ. ಅಸ್ಸಾಂ, ಬಿಹಾರ, ಪಶ್ಚಿಮ ಬಂಗಾಳ, ಮಹಾರಾಷ್ಟ್ರ, ತಮಿಳುನಾಡು ಮತ್ತು ಮಂಗಳೂರು ಸೇರಿದಂತೆ ಸುಮಾರು 50ಕ್ಕೂ ಹೆಚ್ಚು ಮಾನಸಿಕ ಅಸ್ವಸ್ಥರು ತಮ್ಮ ಸಹಾಯದಿಂದ ಆರೈಕೆಯನ್ನು ಪಡೆದು ಗುಣಮುಖರಾಗಿರುತ್ತಾರೆ. ಇವರಲ್ಲಿ ಬಹುತೇಕ ಮಾನಸಿಕ ರೋಗಿಗಳಿಗೆ ಹೊಸ ಬಾಳನ್ನು ನಡೆಸುವಂತೆ ದಾರಿದೀಪವಾಗಿದ್ದೀರಿ. ವಿಕಾರ ರೂಪದಲ್ಲಿ ಬೀದಿ ಬದಿಯಲ್ಲಿ ಅಲೆದಾಡುವವರು, ರಸ್ತೆ ಬದಿ ಚರಂಡಿ ಮತ್ತು ಕಸದ ತೊಟ್ಟಿಯಲ್ಲಿ ಆಹಾರ ಹೆಕ್ಕಿ ತಿನ್ನುವವರು, ಕೈಕಾಲು ಕೊಲೆದು ದುರ್ನಾತ ಬೀರುವವರ ಪಾಲಿನ ಆಶಾಕಿರಣ ತಾವಾಗಿದ್ದೀರಿ. ಜಾತಿ ಧರ್ಮದ ಎಲ್ಲೆಯನ್ನು ಮೀರಿ ಯಾವುದೇ ಫಲಾಪೇಕ್ಷೆ ಇಲ್ಲದೆ ಸಮಾಜ ಸೇವೆಯನ್ನು ಮುನ್ನಡೆಸಿಕೊಂಡು ಬರುತ್ತಿರುವ ತಮಗೆ ಕರ್ನಾಟಕದ ಘನ ಸರ್ಕಾರ ರಾಜ್ಯೋತ್ಸವ ಪ್ರಶಸ್ತಿಯನ್ನು ನೀಡಿರುವುದು ನಮಗೆಲ್ಲ ಸಂತೋಷ ತಂದಿದೆ. ನಿಸ್ವಾರ್ಥ ಸೇವೆಯನ್ನು ಮಾಡುತ್ತಿರುವ ನಿಮಗೆ ಅಲ್ಲಾಹು ಆಯುರಾರೋಗ್ಯ ಭಾಗ್ಯ ನೀಡಲಿ ಎಂದು ದುಆ ಮಾಡುತ್ತಾ ಈ ಸನ್ಮಾನ ಪ್ರೀತಿಯಿಂದ ತಮಗೆ ಅರ್ಪಿಸುತ್ತಿದ್ದೇವೆ. ಮುಖ್ಯೋಪಾಧ್ಯಾಯರು, ಶಿಕ್ಷಕ ಬಳಗ ಹಾಗೂ ವಿದ್ಯಾರ್ಥಿ ವೃಂದ, ಶಾಲಾ ಆಡಳಿತ ಮಂಡಳಿ ಹಾಗೂ ಹಳೆ ವಿದ್ಯಾರ್ಥಿಗಳು, ಎಲ್ಲ ಅತಿಥಿಗಳು ಈ ಒಂದು ಸನ್ಮಾನ ಸಮಾರಂಭದಲ್ಲಿ ಸಾಕ್ಷಿಯಾಗಬೇಕೆಂದು ನಿಮ್ಮಲ್ಲಿ ಕೇಳಿಕೊಳ್ಳುತ್ತಾ
ಮುಂದಿನ ದಿನಗಳಲ್ಲಿ ಮೊಹಮ್ಮದ್ ರಾಜಿಕ್ ರವರಿಗೆ ಇನ್ನೂ ತುಂಬ ಮಾನವೀಯ ಮೌಲ್ಯಗಳುಳ್ಳಂತಹ ಜನಸೇವೆಯನ್ನ ಮಾಡಲು ಪರಮ ಕರುಣಾಮಯಾದ ಅಲ್ಲಾಹು ಅವರಿಗೆ ತೌಫೀಕ್ ನೀಡಲಿ ಎಂಬ ದುವಾದೊಂದಿಗೆ ಎಲ್ಲ ಅತಿಥಿಗಳು ಈ ಒಂದು ಸನ್ಮಾನ ಸಮಾರಂಭದಲ್ಲಿ ಸಾಕ್ಷಿಯಾಗಬೇಕಾಗಿ ನಿಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ. ವಿದ್ಯಾಧರ್ ಶೆಟ್ಟಿಗೆ ಇವರಿಗೆ ಸನ್ಮಾನವನ್ನ ರಾಜ್ಯೋತ್ಸವ ಪ್ರಶಸ್ತಿ ವಿಜೇತರಾದ ಶ್ರೀಯುತ ವಿದ್ಯಾಧರ್ ಶೆಟ್ಟಿ ಅವರಿಗೆ ನೀಡಿದ ಸನ್ಮಾನ ಪತ್ರ. ಸಾಧನೆಗೆ ಅಸಾಧ್ಯವಾದುದು ಯಾವುದೂ ಇಲ್ಲ, ಆದರೆ ಸಾಧಿಸುವ ಛಲ ಬೇಕು. ಸಾಧನೆ ಶ್ರಮಬದ್ಧವಾಗಿ ನಿರಂತರವಾಗಿರಬೇಕು. ಯಾವುದೇ ಒಳ್ಳೆಯ ಅಂಶವನ್ನ ಸಾಧಿಸುವ ಮನಸ್ಸು ಮೊದಲು ಬೇಕು. ಮನಸ್ಸಿದ್ದರೆ ಮಾರ್ಗ ತಾನೇ. ಅನುಭವ ಎನ್ನುವುದು ಅನ್ಯರಿಂದ ಬರುವುದಿಲ್ಲ. ಈ ಮಾತಿಗೆ ಪೂರಕವೆಂಬಂತೆ ಛಲ ಬಿಡದೆ ನಡೆದು ತೋರಿಸಿದವರು ಶ್ರೀಯುತ ವಿದ್ಯಾಧರ್ ಶೆಟ್ಟಿಯವರು. ದಿವಂಗತರಾಗಿರುವಂತಹ ಶ್ರೀಮಾನ್ ಶೇಷಪ್ಪ ಶೆಟ್ಟಿ ಮತ್ತು ಶ್ರೀಮತಿ ಸವಿತಾ ಶೆಟ್ಟಿ ದಂಪತಿಗಳಿಗೆ 9/7/1963ರಲ್ಲಿ ಮಗನಾಗಿ ಜನಿಸಿದ ಶ್ರೀಯುತರು ವಿದ್ಯಾರ್ಹತೆ ಡಿಪ್ಲೊಮಾ ಇನ್ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ 1988ರಲ್ಲಿ ಪತ್ರಿಕೋದ್ಯಮಕ್ಕೆ ಪಾದಾರ್ಪಣೆ ಮಾಡಿದ ಇವರು ತನ್ನನ್ನು ಸಮಾಜಮುಖಿ ಕಾರ್ಯಕ್ಕೆ ತೊಡಗಿಸಿಕೊಂಡು ಬಳಿಕ ಮತ್ತೆ ಹಿಂದಿರುಗಿ ನೋಡಿರಲಿಲ್ಲ. ಮೊದಲಿಗೆ ಕಲಾಕಿರಣ, ನಂತರ ಮಂಗಳೂರು ಮಿತ್ರ, ಹೊಸ ಸಂಜೆ, ಕರಾವಳಿ ಮಾರುತ ಮೊದಲಾದ ಸುದ್ದಿ ಮಾಧ್ಯಮಗಳಲ್ಲಿ ಕಾರ್ಯನಿರ್ವಹಿಸಿ 2003ರಿಂದ ಹೊಸಕುರಲ್ ಎಂಬ ತನ್ನದೇ ಆದ ಸಂಸ್ಥೆಯನ್ನ ಆರಂಭಿಸಿ ಇದೀಗ ಆ ಸುದ್ದಿ ಚಾನೆಲ್ ಯಶಸ್ವಿಯಾಗಿ 19ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡಿದೆ. ಕರಾವಳಿಯ ಪ್ರಸಿದ್ಧ ಜನಪದ ಕಲೆಯಾದ ಯಕ್ಷಗಾನದತ್ತ ಮುಖ ಮಾಡಿದ ವಿದ್ಯಾಧರ ಶೆಟ್ಟಿಯವರು ಕಿನ್ಯಾಶ್ರೀ ದುರ್ಗಾ ಪರಮೇಶ್ವರಿ ಯಕ್ಷಗಾನ ಯುವ ಮಂಡಲದ ಸಕ್ರಿಯ ಸದಸ್ಯರಾಗಿ, ಸ್ವತಃ ಯಕ್ಷಗಾನ ಕಲಾವಿದರಾಗಿ, ತಾಳಮದ್ದಲೆಯ ಅರ್ಥಧಾರಿಯಾಗಿ, ನಾಟಕ ಕಲಾವಿದರಾಗಿ, ಕಾರ್ಯಕ್ರಮ ನಿರ್ಮಾಪಕರಾಗಿ, ಓರ್ವ ಸಂಘಟಿತರಾಗಿ ಯಕ್ಷಗಾನ ಯುವಕ ಮಂಡಲದ ಗಳಿಂದ ಸರ್ವತೋಮುಖ ಬೆಳವಣಿಗೆಯಲ್ಲಿ ಮಹತ್ವ ಪಾತ್ರವನ್ನು ವಹಿಸಿದ ಹೊಸಕೂರಲ್ ಬಳಗದ ಸಹಕಾರದ ಮೂಲಕ 9 ವರ್ಷಗಳಿಂದ ರಂಜಾನ್, ದೀಪಾವಳಿ, ಕ್ರಿಸ್ಮಸ್ ಸೌಹಾರ್ದ ಕಾರ್ಯಕ್ರಮಗಳನ್ನು ಮಾಡುತ್ತಾ ಬಂದಿದ್ದಾರೆ. ಚೋಟಮಂಗಳೂರು ಲಯನ್ಸ್ ಕ್ಲಬ್ನ ಸಕ್ರಿಯ ಸದಸ್ಯರಾಗಿ 18 ವರ್ಷಗಳಿಂದ ಸೇವೆಯನ್ನು ಸಲ್ಲಿಸುತ್ತಿರುವ ಇವರು ಪರಿಸರದ ಸಂಘ ಸಂಸ್ಥೆಗಳಲ್ಲಿ, ಧಾರ್ಮಿಕ ಕೇಂದ್ರಗಳಲ್ಲಿ ಸದಸ್ಯರಾಗಿ ಪೆರ್ಮನ್ನೂರು ಸಂತ ಸೆಬೆಸ್ಟಿಯನ್ನರ ಧರ್ಮ ಕೇಂದ್ರದ ಶತಮಾನೋತ್ಸವದ ಸಂದರ್ಭದಲ್ಲಿ ನಡೆದ ಸೌಹಾರ್ದ ಸಂಗಮದ ಗೌರವ ಸಲಹೆಗಾರರು ಆಗಿ ಸೇವೆಯನ್ನ ಸಲ್ಲಿಸಿದ್ದಾರೆ. ಪ್ರತಿಷ್ಠಿತ ಬಂಟ ಸಮಾಜದಲ್ಲಿ ಹುಟ್ಟಿದ ಶ್ರೀಯುತರು ಪ್ರಸ್ತುತ ಕೊಲ್ಯದಲ್ಲಿ ತನ್ನ ಸಂಸಾರದೊಂದಿಗೆ ವಾಸಿಸುತ್ತಿದ್ದು ಇವರ ಸಾಧನೆ ಕಾರ್ಯವೈಖರಿಯನ್ನು ಗುರುತಿಸಿ ಹಲವಾರು ಸನ್ಮಾನ ಪ್ರಶಸ್ತಿಗಳು ಇವರನ್ನ ಅರಸಿಕೊಂಡು ಬಂದಿದೆ. ಅಲ್ಲದೆ 2221ನೇ ವರ್ಷದ ದಕ್ಷಿಣ ಕನ್ನಡ ಜಿಲ್ಲಾ ಮಟ್ಟದ ರಾಜ್ಯೋತ್ಸವ ಪ್ರಸಿದ್ಧಿಯನ್ನು ಪಡೆದು ಸರ್ವಧರ್ಮ ಜನಧರಣೀಯರಾಗಿರುವಂತಹ ತಮಗೆ ಭಗವಂತನು ಆರೋಗ್ಯ ಭಾಗ್ಯವನ್ನು ಕರುಣಿಸಲಿ ಎಂದು ಹಾರೈಸುವ ಮುಖ್ಯೋಪಾಧ್ಯಾಯರು, ಶಿಕ್ಷಕರ ಬಳಗ ಹಾಗೂ ವಿದ್ಯಾರ್ಥಿ ವೃಂದ, ಶಾಲಾ ಆಡಳಿತ ಮಂಡಳಿ ಹಾಗೂ ಹಳೆ ವಿದ್ಯಾರ್ಥಿ ಸಂಘ, ಟಿಪ್ಪು ಸುಲ್ತಾನ್ ಶಿಕ್ಷಣ ಸಂಸ್ಥೆ, ಕೋಟೆಪುರ, ಉಳ್ಳಾಲ. ರಾಜ್ಯೋತ್ಸವ ಪ್ರಶಸ್ತಿ ವಿಜೇತ ಶ್ರೀ ವಿದ್ಯಾಧರ ಶೆಟ್ಟಿ ಅವರಿಗೆ ಜನಪ್ರಿಯ ಶಾಸಕರಾದಂತಹ ಸನ್ಮಾನ್ಯ UT ಖಾದರ್ ಮತ್ತು ದರ್ಗಾ ಸಮಿತಿ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ ರಶೀದ್ ಹಾಜಿ ಹಾಗೂ ಇತರ ಗಣ್ಯರುಗಳ ಸಮ್ಮುಖದಲ್ಲಿ ಸನ್ಮಾನ ಕಾರ್ಯಕ್ರಮ ನೆರವೇರ್ತಾ ಇದೆ. ಎಲ್ಲ ಅತಿಥಿಗಳು ಕೂಡ ಈ ಒಂದು ಸನ್ಮಾನ ಕಾರ್ಯಕ್ರಮದಲ್ಲಿ ಸಾಕ್ಷಿಯಾಗಬೇಕಾಗಿ ನಿಮ್ಮಲ್ಲಿ ಕೇಳಿಕೊಳ್ಳುತ್ತಾ ಸಾರ್ಥಕ ಸೇವೆಯನ್ನು ಮಾಡಿದಂತ ಶ್ರೀಮತಿ LC ಅವರನ್ನು ನಾನು ವೇದಿಕೆಗೆ ಕರೀತಾ ಇದ್ದೇನೆ.
ಜೀವಿಗಳಲ್ಲಿ ವಿಶಿಷ್ಟ ಸ್ಥಾನವನ್ನು ಗಳಿಸಿದ ಮಾನವನಿಗೆ ಈ ಸ್ಥಾನ ಎನ್ನುವುದು ವೈಯಕ್ತಿಕ ಬದುಕಿನಲ್ಲಿಯೂ ಅವನ ಬೆಳವಣಿಗೆಗೆ ಹಾಗೂ ಸಾಧನೆಗೆ ಸಿಗುವ ಗೌರವದ ನೆಲೆಯಾಗಿದೆ. ಪ್ರತಿಯೊಬ್ಬರೂ ತಮ್ಮದೇ ಆದ ಸ್ಥಾನವನ್ನು ಗಳಿಸಿಕೊಂಡಿರಬೇಕು. ಆಗ ಮಾನ ಪ್ರಾಪ್ತವಾಗುತ್ತದೆ. ಉತ್ತಮ ಬದುಕಿಗಾಗಿ ಹೋರಾಡಬೇಕಾಗುತ್ತದೆ. ಮಾಡುವುದನ್ನು ಮಾಡಿಯೇ ತೀರಬೇಕಾಗುತ್ತದೆ. ಅನುಭವ ಇರುವವರಲ್ಲಿ ಅಮೃತವಿರುತ್ತದೆ. ಅನುಭವಗಳು ಜೀವನವನ್ನು ಪೂರ್ಣತೆಯ ಕಡೆಗೆ ಸೆಳೆದೊಯ್ಯುತ್ತವೆ. ಈ ಮಾತಿಗೆ ಪೂರಕ ಎಂಬಂತೆ ತಮ್ಮ ಕೈಂಕರ್ಯವನ್ನು ಮಾಡಿದವರೇ ಶ್ರೀಮತಿ ಎಲ್.ಸಿ. ಡಿಸೋಜರವರು. ಇವರು ದಿವಂಗತ ಬೆನೆಡಿಕ್ಟ್ ಡಿಸೋಜ ಮತ್ತು ಪೌಲಿನ್ ಡಿಸೋಜರವರ 7 ಮಕ್ಕಳಲ್ಲಿ ಮೂರನೆಯವರಾಗಿ 20/7/1961ರಲ್ಲಿ ಜನಿಸಿದರು. ತಮ್ಮ ಪ್ರಾಥಮಿಕ ಶಿಕ್ಷಣವನ್ನು ಹೋಲಿ ಏಂಜಲ್ಸ್ ಹಿರಿಯ ಪ್ರಾಥಮಿಕ ಶಾಲೆ ಪೆರ್ಮನ್ನೂರು ಇಲ್ಲಿ ಪಡೆದು ಪ್ರೌಢ ಶಿಕ್ಷಣವನ್ನು ಭಾರತ್ ಪ್ರೌಢಶಾಲೆ ಉಳ್ಳಾಲ ಇಲ್ಲಿ ಮುಗಿಸಿದರು. ತದನಂತರ 6 ತಿಂಗಳುಗಳ ಕಾಲ ಮಂಗಳೂರಿನ ಕಪಿತಾನಿಯೋದಲ್ಲಿ ಇನ್ಸ್ಟಿಟ್ಯೂಟ್ ಆಫ್ ಕಾಮರ್ಸ್ನಲ್ಲಿ ಸೆಕ್ರೆಟೇರಿಯಲ್ ಪ್ರಾಕ್ಟೀಸ್ ಮಾಡಿ ಬಳಿಕ ವಿರಾಜಪೇಟೆಯ ಸರ್ವೋದಯ ಶಿಕ್ಷಕರ ತರಬೇತಿ ಕೇಂದ್ರದಲ್ಲಿ ಶಿಕ್ಷಕರ ತರಬೇತಿಯನ್ನು ಪಡೆದರು. 1979ರಲ್ಲಿ ಅನುದಾನಿತ ಸಂತ ಜೋಸೆಫರ ಕಿರಿಯ ಪ್ರಾಥಮಿಕ ಶಾಲೆ ನಂತೂರು ಇಲ್ಲಿ ತನ್ನ ವೃತ್ತಿ ಜೀವನವನ್ನು ಆರಂಭಿಸಿದ ನಂತರ ಮುಂದೆ ಟ್ರೈವಿಲಾಂಡ್ ಕಿರಿಯ ಪ್ರಾಥಮಿಕ ಶಾಲೆ ಉಳ್ಳಾಲ ಹೊಯ್ಗೆ ಹಾಗೂ ಸೆಬಾಸ್ಟಿಯನ್ ಶಾಲೆ ಆಡಂಕುದ್ರು ಇಲ್ಲಿ ಗೌರವ ಶಿಕ್ಷಕಿಯಾಗಿ ಸೇವೆ ಸಲ್ಲಿಸಿದರು. 1/11/1983ರಿಂದ ನಮ್ಮ ಶಿಕ್ಷಣ ಸಂಸ್ಥೆಯಲ್ಲಿ ಇವರು ಶಿಕ್ಷಕಿಯಾಗಿ ಸೇರ್ಪಡೆಗೊಂಡರು. ದಿವಂಗತರಾದ ಶ್ರೀಯುತ ಜಾನ್ ಸೊಲೋಮನ್ ಡಿಸೋಜ ಹಾಗೂ ಶ್ರೀಮತಿ ಎಲ್.ಸಿ. ಡಿಸೋಜ ದಂಪತಿಗಳಿಗೆ ಜಾನ್ ಪೀತಲ್ ಡಿಸೋಜ ಮತ್ತು ಜಾನ್ಸನ್ ಎಡ್ವರ್ಡ್ ಡಿಸೋಜ ಎಂಬಿಬ್ಬರು ಮಕ್ಕಳು. ಪ್ರಸ್ತುತ ಇವರು ತೊಕ್ಕೊಟುವಿನ ಕಾಪಿಕಾಡು ಎಂಬಲ್ಲಿ ವಾಸವಾಗಿರುತ್ತಾರೆ. ಜ್ಞಾನ ಬಚ್ಚಿಟ್ಟರೆ ಕೊಳೆಯುತ್ತದೆ, ಬಿಚ್ಚಿಟ್ಟರೆ ಹೊಳೆಯುತ್ತದೆ. ಈ ವಾಕ್ಯೋಕ್ತಿಯಂತೆ ತಮ್ಮಿಂದ ಅಸಂಖ್ಯಾತ ವಿದ್ಯಾರ್ಥಿಗಳು ಯೋಗ್ಯ ಶಿಕ್ಷಣವನ್ನು ಪಡೆದು ಇಂದು ಯಶಸ್ವಿಯ ಹಾದಿಯನ್ನು ತುಳಿದಿದ್ದಾರೆ. ನಮ್ಮ ಶಿಕ್ಷಣ ಸಂಸ್ಥೆಯಲ್ಲಿ 34 ವರ್ಷಗಳ ಸುದೀರ್ಘ ಸೇವೆಯನ್ನು ಸಲ್ಲಿಸಿ ಇದೀಗ ನಿವೃತ್ತಿಯಾಗಿರುವ ತಮಗೆ ನಿಮ್ಮ ಮುಂದಿನ ಜೀವನವು ಸುಖಕರವಾಗಿರಲಿ, ಭಗವಂತನು ನಿಮಗೆ ಆಯುರಾರೋಗ್ಯ ಭಾಗ್ಯವನ್ನು ಕರುಣಿಸಲಿ ಎಂದು ಹಾರೈಸುವ ಮುಖ್ಯೋಪಾಧ್ಯಾಯರು, ಶಿಕ್ಷಕ ಬಳಗ ಹಾಗೂ ವಿದ್ಯಾರ್ಥಿ ವೃಂದ, ಶಾಲಾ ಆಡಳಿತ ಮಂಡಳಿ ಹಾಗೂ ಹಳೆ ವಿದ್ಯಾರ್ಥಿಗಳು, ಟಿಪ್ಪು ಸುಲ್ತಾನ್ ಶಿಕ್ಷಣ ಸಂಸ್ಥೆ, ಕೋಟೆಪುರ, ಉಳ್ಳಾಲ. ಚಪ್ಪಾಲೆ 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 ವಿದಾಯ ಹೊಂದುತ್ತಿರುವ ಎಲ್.ಸಿ. ಮೇಡಮ್ಗೆ ಚಪ್ಪಾಲೆ 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 ಅಕ್ಷರ ಜ್ಞಾನವ ಬೆಳಗಿಸಿದ ನಿಮಗಿದೋ ಚಪ್ಪಾಲೆ 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 ಶಾಲೆಯ ಕೀರ್ತಿಯ ಹೆಚ್ಚಿಸಿದ ನಿಮಗಿದೋ ಚಪ್ಪಾಲೆ 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 ಶಿಷ್ಯರ ಗುರಿ ಮುಟ್ಟಿಸಿದ ನಿಮಗಿದೋ ಚಪ್ಪಾಲೆ 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 ಶಿಕ್ಷಕರ ಬಲಗದ ಪ್ರೀತಿಯ ಗಳಿಸಿದ ನಿಮಗಿದೋ ಚಪ್ಪಾಲೆ 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 ಶಿಷ್ಯರ ಜೀವನ ಬೆಳಗಿಸಿದ ನಿಮಗಿದೋ ಚಪ್ಪಾಲೆ 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 ಶಾಲಾ ಮುಖ್ಯಶ್ರೀ ಸಹಕರಿಸಿದ ನಿಮಗಿದೋ ಚಪ್ಪಾಲೆ ಶಾಸಕರ ಅಧ್ಯಕ್ಷರ ಸಮ್ಮುಖದಲ್ಲಿ ನಿಮಗಿದೋ ಚಪ್ಪಾಲೆ 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 ವಿದಾಯ ಹೊಂದುತ್ತಿರುವ ಎಲ್.ಸಿ. ಮೇಡಮ್ಗೆ ಚಪ್ಪಾಲೆ 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 ಸಾವಿರ ಸಾವಿರ ಚಪ್ಪಾಲೆ ಸಾವಿರ ಸಾವಿರ ಚಪ್ಪಾಲೆ 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 ನಿಮಗಿದ ಸಾವಿರ ಚಪ್ಪಾಲೆ.
ಇನ್ನಿತರಗಳನ್ನ ಕೊಡ್ಲಿಕ್ಕೆ ನಮಗೆ ಸಹಕರಿಸಿದಂತವರು ನಮ್ಮ ಶಾಲೆಯ ಹಳೆ ವಿದ್ಯಾರ್ಥಿ, ಇದೀಗ ಲಕ್ನೋದಲ್ಲಿ ಭಾರತೀಯ ಸೇನಾ ವಿಭಾಗದ ಉನ್ನತ ಅಧಿಕಾರಿಯಾಗಿ ಸೇವೆ ಸಲ್ಲಿಸುವಂತ ನಮ್ಮ ಶಾಲೆಯ ಹಳೆಯ ವಿದ್ಯಾರ್ಥಿ ಮೊಹಮ್ಮದ್ ರಿಯಾಜ್ ಅವರನ್ನ ನಾನು ನೆನಪಿಸುತ್ತಾ ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ಅವರಿಗೆ 34 ವರ್ಷಗಳ ಕಾಲ ಸಾರ್ಥಕ ಸೇವೆಯನ್ನ ಮಾಡಿಕೊಂಡು ನಮ್ಮಿಂದ ಇವತ್ತು ವಿದಾಯಗೊಳ್ಳುವಂತಹ ಸಂದರ್ಭದಲ್ಲಿ ಅವರ ಮನಸ್ಸು ನಮ್ಮ ಸನ್ಮಾನ್ಯ HK ಖಾದರ್ ಅವರು ಒಂದು ಕಂಗೊಳಿಸುವಂತ ಚಿನ್ನದ ಒಂದು ಪದಕವನ್ನ ನಮಗೆ ಕೊಟ್ಟಿದ್ದಾರೆ. ಅವರನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಅಭಿನಂದಿಸಿ ಮುಖ್ಯೋಪಾಧ್ಯಾಯರು MH ಮಲಾರ್ ಅವರು ಮತ್ತು ಎಲ್ಲ ಅಧ್ಯಾಪಕ ಬಳಗದವರು, ಎಲ್ಲ ಶಾಲಾಡಳಿತ ಮಂಡಳಿಯವರು, ವೇದಿಕೆಯ ಮುಂಭಾಗದಲ್ಲಿರುವಂತಹ ಅಧ್ಯಾಪಕ ಬಂಧುಗಳು, ಎಲ್ಲ ಪುಟಾಣಿ ಮಕ್ಕಳು, ಕೋಟೆಪುರ ಶಾಲೆಗೆ ಮತ್ತು ನನಗೆ ಸರಿಸುಮಾರು ಹೊಸಪುರದ ಆರಂಭವಾದಂದಿನಿಂದ ಸಂಪರ್ಕ 19 ವರ್ಷಗಳೇ ಆಯಿತು ಅಂತ ಹೇಳ್ಬೋದು. ಪತ್ರಿಕೆಯಲ್ಲಿರುವಾಗ ಪತ್ರಿಕೆಯ ಒಳಗೆ ಕೆಲಸ ಮಾಡ್ತಾ ಇದ್ರೆ, ಯಾವಾಗ ಮಾಧ್ಯಮ ಕ್ಷೇತ್ರಕ್ಕೆ ಬಂದನೋ ವಿಸ್ತಾರವಾಗಿ ಎಲ್ಲ ಕಡೆಗೆ ಹೋಗುವಂತಹ ಒಂದು ಅನುಭವದಲ್ಲಿ ಎಲ್ಲ ಕಡೆಯ ಪರಿಚಯ, ಅದರೊಟ್ಟಿಗೆ ಈ ಕೋಟೆಪುರ ಶಾಲೆಯ ಪರಿಚಯ ಆಯಿತು, MH ಮಲಾರ್ ಅವರ ಪರಿಚಯ ಆಯಿತು. ಈ ಸಂಬಂಧ ಹೀಗೆ ಬೆಳೆದು ಬಂತು. ಇದೀಗ ಸನ್ಮಾನ್ಯ ಶಾಸಕರು UT ಖಾದರ್ ಅವರು ಹೇಳಿದ ಹಾಗೆ, ಅವರು ನಾನು ಪತ್ರಿಕೆಯಲ್ಲಿರುವಾಗ ಅವರು NSC ಅಧ್ಯಕ್ಷರಾಗಿದ್ದರು. ಅವರ ತಂದೆಯವರ ಇಲ್ಲಿಯ ಶಾಸಕತ್ವದ ಅವಧಿ ಮುಗಿದಿತ್ತು. ಆಗ ನನ್ನ ಕೈಯಲ್ಲಿ ಬಂದು ಅವರೆಲ್ಲ ಸುದ್ದಿಗಳನ್ನು ಕೊಡ್ತಾ ಇದ್ರು. ಆ ಸುದ್ದಿಗಳನ್ನು ಪ್ರಕಟಿಸುವ ಮೂಲಕ ಅವರಿಗೆ ನಾನು ಸಹಕಾರ ಕೊಡ್ತಾ ಇದ್ದೆ. ಯಾವಾಗ ನಾನು ಮಾಧ್ಯಮ ಕ್ಷೇತ್ರವನ್ನು ಇಲ್ಲಿ ಸ್ವಂತವಾಗಿ ಆರಂಭಿಸಿದ್ನೋ ಆ ನಂತರ ಅವರು ನನಗೆ ಸಹಕಾರ ಕೊಟ್ಟರು. ನೀವೆಲ್ಲ ಗಮನಿಸಿರಬಹುದು, ಸನ್ಮಾನ ಮಾಡುವಾಗ ನನ್ನ ಸನ್ಮಾನ ಪತ್ರವನ್ನು ಅವರ ಕೈಯಲ್ಲಿ ಹಿಡಿದುಕೊಂಡಿದ್ರು. ಅಂದ್ರೆ ಅದೊಂದು ವೇಳೆ ಬಿಟ್ಟರೆ ಕೆಳಗೆ ಬೀಳ್ತದೆ ಎನ್ನುವಂತಹ ಒಂದು ಭಯ. ಅದೇ ರೀತಿಯಲ್ಲಿ ಹೊಸಕುರಲ್ ಆರಂಭಿಸಿದ್ದಂದ್ರೆ ಇದುವರೆಗೂ ಕೂಡ ಅವರು ನನ್ನ ಸನ್ಮಾನ ಪತ್ರವನ್ನು ಹಿಡಿದಾಗೆ ನನಗೆ ಹಿಡಿದು ಆಧರಿಸಿದ್ರು. ಆ ಆಧಾರದಿಂದಲೇ ಹೊಸಕುರಲ್ ಇಷ್ಟೊಂದು ಎತ್ತರಕ್ಕೆ ಬೆಳೆಯಲಿಕ್ಕೆ ಸಾಧ್ಯ ಆಯಿತು ಅಂತ ಹೇಳಿಕೊಳ್ತೇನೆ. ಹಾಗೆ ಎಲ್ಲ ಉಳ್ಳಾಲದ ಜನತೆ ಬೆಳೆಸಿದಂತಹ ಸಂಸ್ಥೆ ಮತ್ತು ರಾಜ್ಯೋತ್ಸವ ಪ್ರಶಸ್ತಿ ಬರಬೇಕಿದ್ರೆ ನನ್ನ ಎದುರಿಗಿರುವಂತಹ ಅನ್ಸಾರಿ ನೋಳಿ ಆಗಲಿ, ನನ್ನೊಟ್ಟಿಗಿರುವಂತಹ ಆಸಿಫ್ ಬಬ್ಬುಗಟ್ಟೆ ಆಗಲಿ ಮತ್ತು ನಮ್ಮೆಲ್ಲ ಸಿಬ್ಬಂದಿ ಬಳಗರು, ಅವರು ಅಲ್ಲಿ ನಮ್ಮ ಕಾರ್ಯನಿರತ ಪತ್ರಕರ್ತರ ಸಂಘದಲ್ಲಿ ಈ ಸಲ ಹಿರಿಯರಾಗಿ ವಿದ್ಯಾರ್ಥಿಗಳಿಗೆ ಕೊಡಬೇಕೆನ್ನುವಂತಹ ಒತ್ತಾಯದ ಒಂದು ಮಂಡನೆಯನ್ನು ಮಾಡಿದ್ರಿಂದ ಅವರೆಲ್ಲರ ಒಂದು ಒತ್ತಾಯದ ಅಭಿಮಾನದಿಂದ ಈ ಸಲದ ರಾಜ್ಯೋತ್ಸವ ಪ್ರಶಸ್ತಿ ಬಂತು. ನಾನೇನಾದ್ರೂ ಹಿಂದೆ ಹೋಗಲಿಲ್ಲ. ಹಾಗಾಗಿ ಇಂತಹ ನನಗಾಗಿ ಶ್ರಮಿಸಿದಂತಹ ಎಲ್ಲರಿಗೂ ವಂದಿಸುತ್ತಾ, ಕೋಟೆಪುರ ಶಾಲೆಯಲ್ಲಿ ಕರೆದು ಈ ಒಂದು ಅಭಿಮಾನದ ಪ್ರೀತಿಯನ್ನು ಕೊಟ್ಟಂತಹ ಎಲ್ಲರಿಗೂ ವಂದಿಸುತ್ತಾ, ಎಲ್ಲರಿಗೂ ಶುಭವಾಗಲಿ. ಎಲ್ಲರಿಗೂ ನಮಸ್ಕಾರ. ನಾನು ಕಲಿತ ಶಾಲೆ ಈ ಕೋಟೆಪುರ ಟಿಪ್ಪು ಸುಲ್ತಾನ್ ಶಾಲೆಯಲ್ಲಿ, ಇದೇ ಊರಲ್ಲಿ, ಇದೇ ಸ್ಕೂಲಲ್ಲಿ ನಾನು ಕಲ್ತಿದ್ದೇನೆ. ನನಗೆ ತುಂಬಾ ಸಂತೋಷದ ವಿಷಯ ಯಾಕೆಂದ್ರೆ ನನ್ನ ಕ್ಲಾಸ್ ಟೀಚರ್ ಆಗಿದ್ದಾರೆ. ನನ್ನ ಕ್ಲಾಸಲ್ಲಿ ನಾನು ನಮ್ಮ ಮಿಸ್ ಯಾವತ್ತೂ ನಮಗೆ ತುಂಬಾ ಕಷ್ಟ ಬಂದಿದ್ದಾರೆ ನಮ್ಮನ್ನು ಕಲಿಸ್ಲಿಕ್ಕೆ. ನಾವು ಅಷ್ಟು ಅವರಿಗೆ ತೊಂದರೆ ಕೊಡ್ತಾ ಇದ್ದೇವೆ. ಆ ಟೈಮಲ್ಲಿ ನಮಗೆ ತುಂಬಾ ಜನರು ಇದ್ದಾರೆ, 4-5 ಮಿಸ್ ಇಲ್ಲಿದ್ದಾರೆ ನನಗೆ ಕಲಿಸಿದವರು. ತುಂಬಾ ಸಂತೋಷ ಆಗ್ತದೆ. ಯಾಕೆಂದ್ರೆ ಸನ್ಮಾನ ಬೇರೆ ಜಾಗದಲ್ಲೆಲ್ಲ ಆಗಿದೆ ನಮಗೆ, ಆದ್ರೆ ಇಲ್ಲಿ ಆದಷ್ಟು ಒಂದು ಸಂತೋಷ ಎಲ್ಲಿಯೂ ಆಗಲಿಲ್ಲ. ಯಾಕೆಂದ್ರೆ ನನ್ನ ಬ್ಯಾಚ್ಮೆಂಟ್ ಸಮೀರ್, ಅದೇ ರೀತಿ ನಮ್ಮ ಕ್ಲಾಸಲ್ಲಿ ಕಲ್ತ ಸೀನಿಯರ್ ಅನ್ಸಾರ್ ಅವರಿದ್ದಾರೆ. ಇವರೆಲ್ಲ ಇಲ್ಲೇ ಕಲ್ತ ಮಕ್ಕಳು, ನಾವೆಲ್ಲ ಒಟ್ಟಿಗೆ ಇದ್ದವರು ಇಲ್ಲಿ ಆಟ ಆಡ್ಕೊಂಡು. ಅದೇ ರೀತಿ ನಮ್ಮ ಸಲಾಂ ಅವರಿದ್ದಾರೆ, ಸಲಾಂ ಇಲ್ಲಿ ಇದ್ರು. ನಮ್ಮ ಎಲ್ಲ ಮುಖ ಪರಿಚಯ ಇದ್ದಂತ ಜನರು, ಇವರ ಎದುರಲ್ಲೇ ನಾವು ದೊಡ್ಡದಾದವರು ಎಲ್ಲ ನಮ್ಮ ಸೀನಿಯರ್, ಇವರೆಲ್ಲ ಎದುರಲ್ಲಿ ನಾವು ಚಿಕ್ಕದಿಂದ ದೊಡ್ಡಾದಂತ ಮಕ್ಕಳು. ತುಂಬಾ ಸಂತೋಷ ಆಗ್ತದೆ. ಯಾಕೆಂದ್ರೆ ಎಲ್ಲಿಯ ಪರಿಚಯ ಇಲ್ಲದಲ್ಲಿ ನಮಗೆ ಸನ್ಮಾನ ಮಾಡುವಾಗ ಅಲ್ಲಿ ನಮ್ಮ ವಿಷಯದಲ್ಲಿ ಇಷ್ಟು ಹೇಳ್ತಾರೆ, ಆದ್ರೂ ಅಲ್ಲಿ ನಮ್ಮನ್ನು ಪರಿಚಯ ಇರುವುದಿಲ್ಲ ಜನರಿಗೆ, ಅಲ್ಲಿ ಪರಿಚಯ ಮಾಡಿ ಕೊಡ್ತಾರೆ. ಇಲ್ಲಿ ನಮ್ಮನ್ನು ಪರಿಚಯ ಮಾಡ್ಲಿಕ್ಕೆ ಏನಿಲ್ಲ, ಎಲ್ಲರಿಗೂ ನಮ್ಮನ್ನು ಪರಿಚಯ ಇರುವಂತ ಒಂದು ಏರಿಯಾ. ಇಲ್ಲಿ ಸನ್ಮಾನ ಆಗುವುದಂದ್ರೆ ತುಂಬಾ ಸಂತೋಷ. ನಮಗೆ ಕ್ವಾಂಟಿಟಿಗಿಂತ ಜಾಸ್ತಿ ನಮ್ಮ ಪರಿಚಯದವರ ಎದುರಲ್ಲಿ ನಮ್ಮ ವಿಷಯವನ್ನು ಹೇಳಿ ಜನರನ್ನು ಕಿರು ಪರಿಚಯವನ್ನು ಮಾಡುವುದು ತುಂಬಾ ಖುಷಿ ಆಗ್ತದೆ. ನಮ್ಮ
ಈ ಸೋಷಿಯಲ್ ವರ್ಕ್ ಅಂತೇಳಿ ಏನ್ ನಮಗೆ ಇಲ್ಲಿ ಸನ್ಮಾನ ಗುರುತಿಸಿದ್ದಾರೆ, ಇದು ಮನುಷ್ಯರಿಗೆ ಎಲ್ಲರಿಗೂ ಈ ಒಂದು ಸ್ವಭಾವ ಬೇಕಂತ ಹೇಳಿ ನಾನು ನಿಮ್ಮ ಹತ್ರ ಒಂದು ಕಲಕಲಿ. ಯಾಕೆಂದ್ರೆ ನೀವು ಇನ್ ಫ್ಯೂಚರಲ್ಲಿ ಮಕ್ಕಳು ಇನ್ನು ದೊಡ್ಡದಾಗ್ತಾ ಬರುವಾಗ ಈ ನಾವು ಯಾವತ್ತು ನೋಡಿ, ಒಂದು ದಿವಸ ಹುಟ್ಟಿದ ದಿವಸ ಯಾರಿಗೂ ಗೊತ್ತಿಲ್ಲ, ಯಾವಾಗ ನಾವು ಹುಡ್ತೇವೆ, ಹೇಗೆ ಹುಡ್ತೇವೆ, ಎಲ್ಲಿ ಹುಡ್ತೇವೆ, ಯಾವ ಧರ್ಮದಲ್ಲಿ ಹುಡ್ತೇವೆ, ಯಾವ ದೇಶದಲ್ಲಿ ಹುಡ್ತೇವೆ ಅಂತ ಯಾರಿಗೂ ಗೊತ್ತಿಲ್ಲ. ದೇವರು ನಮ್ಮನ್ನು ಹುಟ್ಟಿಸಿದ್ದಾರೆ, ಅದೇ ರೀತಿ ಮರಣವನ್ನು ಅದೇ ರೀತಿ ದೇವರು ನಮಗೆ ಕೊಡ್ತಾರೆ. ಅದು ಎಲ್ಲಿ ಕೊಡ್ತಾರೆ, ಹೇಗೆ ಕೊಡ್ತಾರೆ, ಯಾವ ರೂಪದಲ್ಲಿ ನಮ್ಮ ಮರಣ ಆಗ್ತದೆ ಯಾರಿಗೂ ಸಾಧ್ಯ ಇಲ್ಲ ಹೇಳಲಿಕ್ಕೆ. ಹುಟ್ಟು ಮತ್ತು ಸಾವನ್ನು ಯಾರಿಗೂ ಗೊತ್ತಿಲ್ಲ, ಅದು ದೇವರು ನಮಗೆ ಅವರ ಇಷ್ಟ ಪ್ರಕಾರ ನಮ್ಮನ್ನು ಹುಟ್ಟಿಸಿದ್ದಾರೆ, ಅವರ ಇಷ್ಟ ಪ್ರಕಾರ ನಮ್ಮನ್ನು ತೆಗಿತಾರೆ. ಇದರ ಬಿಟ್ವೀನ್ ಅಲ್ಲಿ, ಇದರ ಮಿಡ್ಲ್ ಅಲ್ಲಿ ನಾವು ಏನು ಸಾಧನ ಮಾಡ್ತೇವೆ, ಏನು ನಾವು ಮಾನವೀಯತೆ ತೋರಿಸ್ತೇವೆ, ನಮ್ಮ ಒಂದು ಮನುಷ್ಯನ ಕೈಯಲ್ಲಿ ಒಂದು ಮನಸ್ಸನ್ನು ಸ್ಟ್ರಾಂಗ್ ಆಗಿ ನಾವು ಮಾಡಿರುವಂತ ಒಂದು ಮಾಡಬೇಕಾದಂತ ಒಂದು ವಿಷಯ ಮಾನವೀಯತೆ. ಮಾನವೀಯತೆ ಎಂಬುದು ಮನುಷ್ಯನ ಕೈಯಲ್ಲಿ ಇದ್ರೆ ಎಲ್ಲ ನಿಮ್ಮ ಲೈಫಲ್ಲಿ ಎಲ್ಲ ವಿಷಯದಲ್ಲಿ ನೀವು ಸಕ್ಸಸ್ಫುಲ್. ಇನ್ನೊಬ್ಬರನ್ನು ಪ್ರೀತಿಸುವುದು, ಇನ್ನೊಬ್ಬರನ್ನು ಒಳ್ಳೆಯದನ್ನು ಹೇಳುವುದು, ಇನ್ನೊಬ್ಬರ ವಿಷಯದಲ್ಲಿ ನಾವು ಖುಷಿ ಪಡುವುದು. ಈಗ ಯಾರಿಗಾದ್ರೂ ಏನಾದ್ರೂ ಒಳ್ಳೆ ಮಾಡಿದ್ರೆ ನಾವು ಅವರನ್ನು ಸಂತೋಷದಿಂದ, ಅವರನ್ನು ಖುಷಿಯಲ್ಲಿ ಅವರನ್ನು ಪ್ರೀತಿಸುವುದು, ಇದು ಆಗಿರ್ತದೆ ಮಾನವೀಯತೆ ಕೊಡುವುದು. ಅದೇ ರೀತಿ ಮಕ್ಕಳನ್ನು ನೋಡ್ಲಿಕ್ಕೆ ಮೊದಲಿನವರು ತುಂಬಾ ಕಷ್ಟದಲ್ಲಿ ಮಕ್ಕಳು ಕಲಿತಾ ಇದ್ರು. ನಾವೆಲ್ಲ ಕಲಿಯುವಾಗ ನಮ್ಮನ್ನು ಟೀಚರ್ಸ್ ಅವರು ಒಂದು ಚೀಲ ಕೊಟ್ಟು ಮನೆ ಮನೆಗೆ ಅಕ್ಕಿಗೆ, ನಾವು ಇದೇ ಕೊಟಪುರ ಎಲ್ಲಾ ಮನೆ ಮನೆಗೆ ಹೋಗ್ತಾ ಇದ್ದೇವೆ. ನಾನು ಸಮೀರ್, ನಮ್ದು ತುಂಬಾ ಬ್ಯಾಚ್ ಎಲ್ಲ ಇದ್ದಾರೆ, ನಾವು ಅಕ್ಕಿ ತಕೊಂಡ್ ಬರ್ಲಿಕ್ಕೆ ಹೋಗ್ತೇವೆ. ಒಂದೊಂದು ಮನೆಯಲ್ಲಿ 1 kg 2 kg ಹೀಗೆ ಅಕ್ಕಿ ಕೊಡ್ತಾ ಇದ್ರು. ಅದು ಒಂದೇ ಗೋಣಿಯಲ್ಲಿ ಬೇರೆ ಬೇರೆ ಅಕ್ಕಿ ಕಲರ್ ಕೊಡ್ತಾ ಇದ್ರು. ಒಂದು ಕೆಂಪು ಅಕ್ಕಿ ಸಿಕ್ಕಿದ್ರೆ ಇನ್ನೊಂದು ಬಿಳಿ ಅಕ್ಕಿ, ಎಲ್ಲ ಅಕ್ಕಿಯನ್ನು ತಕೊಂಡು ಬಂದು ನಾವಿಲ್ಲಿ ನಮ್ಮ ಟೀಚರ್ಸ್ ಅವರೆಲ್ಲ ತುಂಬಾ ಕಷ್ಟಪಟ್ಟು ಇದರಲ್ಲಿ ಗಂಜಿ ಮಾಡಿ ಮಕ್ಕಳಿಗೆ ಕೊಟ್ಟು ತುಂಬಾ ಕಷ್ಟ ಬಂದಿದ್ದಾರೆ. ಅದೇ ರೀತಿ ನಮ್ಮ MH ಮಲಾರನ್ನು ಎಷ್ಟು ಹೇಳಿದ್ರೆ ಸಾಕಾಗ್ಲಿಕ್ಕಿಲ್ಲ, ಅಷ್ಟು ಕಷ್ಟಪಟ್ಟಿದ್ದಾರೆ ಈ ಸ್ಕೂಲ್ಗಾಗಿ. ಯಾಕೆಂದ್ರೆ ಚಿಕ್ಕ ಮಕ್ಕಳನ್ನು ಹೇಗೆ ಸಾಕ್ತಾರೆ ಅದೇ ರೀತಿ ಇವರು ಈ ಸ್ಕೂಲನ್ನು ಸಾಕಿದ್ದಾರೆ. ನಾವು ಯಾವತ್ತೂ MH ಮಲಾರವನ್ನು ಮರೀಲಿಕ್ಕಿಲ್ಲ. ತುಂಬಾ ಪ್ರೀತಿ ಮಾಡಿ ಈ ಸ್ಕೂಲನ್ನು ಇದನ್ನೊಂದು ಮುಂದೆ ಬಂದಿದ್ದಾರೆ. ಎಷ್ಟು ಶಾರ್ಟ್ ಪೀರಿಯಡ್ ಅಲ್ಲಿ ಇವರೊಂದು ಲೀಡರ್ ಆಗಿ ನಮ್ಮ ಇಡೀ ಉಲ್ಲಾಲಕ್ಕೆ ಹೆಸರು ತಂದಂತ, ಎಲ್ಲಿ ಹೋದ್ರು ನಮ್ಗೆ ಯುಟಿಕಾದರ್ ಪರಿಚಯ ಇದೆ ಅಂತ ಹೇಳಿದ್ರೆ ಯಾರು ಒಂದು ಸಂತೋಷದ ವಿಷಯ, ಖುಷಿ ಪಡ್ತಾರೆ. ಹೌದಾ, ನಿಮ್ಗೆ ಅವರನ್ನು ಪರಿಚಯ ಇದೆ ಅಂತ. ಸಾಧಾರಣ ನಮ್ಗೆ ಇಲ್ಲಿ ಒಂದು ಮಿನಿಸ್ಟರ್, ಒಂದು MLA ಯಾರಾದ್ರೂ ಏನಾದ್ರೂ ಕರಪ್ಟ್ ಇರ್ತದೆ. ಆ ಕರಪ್ಟ್ ಇರುವಾಗ ಅವರನ್ನು ನಾವು ಪರಿಚಯ ಹೇಳಲಿಕ್ಕೆ ನಮ್ಮ ಫ್ರೆಂಡ್, ನಮ್ಮ ಪರಿಚಯದವರ, ನಮ್ಮ ಆತ್ಮ ದೋಸ್ತ ಅಂತ ಹೇಳಲಿಕ್ಕೆ ಹೆದರಿಕೆ ಆಗ್ತದೆ. ಯಾಕೆಂದ್ರೆ ಅವ್ರು ಏನಾದ್ರೂ ಕರಪ್ಟ್ ಇರುವ ಕಾರಣ ಜನರು ನೀವು ಅಂತವರ ಫ್ರೆಂಡ್ ಅಂತ ಹೇಳ್ತಾರೆ. ನಮ್ಗೆ ಯುಟಿಕಾದರ್ದು ಇಡೀ ಇಂಡಿಯಾದಲ್ಲಿ ಎಲ್ಲ ಫಾರಿನ್ಗೆ ಹೋದ್ರು ಯುಟಿಕಾದರ್ ನಮ್ಮ ಆತ್ಮ ತುಂಬಾ ಹತ್ತಿರದವರಂತ ಹೇಳಲಿಕ್ಕೆ ಸಂತೋಷ ಆಗ್ತದೆ, ಹೆಮ್ಮೆ ಆಗ್ತದೆ. ಎಲ್ಲಿ ಹೋದ್ರು ಖುಷಿಯಲ್ಲಿ ನಮ್ಗೆ ಹೇಳ್ಬಹುದು, ಹೆದರಿಕಿಲ್ಲ. ಅಂದ್ರೆ ಅಂತ ಕರಪ್ಟ್ ಏನೂ ಆಗ್ಲಿಲ್ಲ. ದೇವರು ಅದೇ ರೀತಿ ಅವರನ್ನು ಇದೇ ರೀತಿ ಮುಂದೆ ಹೋಗ್ಲಿ ಅಂತ ಹೇಳಿ ದೇವರ ಹತ್ರ ನಾವು ಪ್ರಾರ್ಥನೆ ಮಾಡುವ. ಸಲಾಮ್ ಅಲೈಕುಂ. ಒಂದು ಮೌನವೇ ಮೇಲು ಅಂತ ಅವರು ಮಾತಾಡ್ಲಿಕ್ಕೆ ಆಗ್ತಾ ಇಲ್ಲ. ಅವರು ಅಂತ ಹೇಳಿದ್ರೆ ಭಾವೋದ್ವೇಗ ಆಗಿದ್ದಾರೆ, ಅವರಿಗೆ ಮಾತು ಬರ್ತಾ ಇಲ್ಲ. ನನ್ನಿಂದ ಸುಧಾರಿಸಿ ನಡೆಯುವಲ್ಲಿ ನಮಗೆ ಹಲವಾರು ಮಂದಿ ನಮಗೆ ಸಹಕರಿಸಿದ್ದಾರೆ. ಅದರಲ್ಲಿ ಮುಖ್ಯವಾದ ಒಂದು ಇಬ್ಬರನ್ನು ನಾವು ಗುರುತಿಸಿದರೆ ತಪ್ಪಾಗ್ತದೆ. ಇವತ್ತಿನ ಈ ಕಾರ್ಯಕ್ರಮಕ್ಕೆ ವಿಜಯಕೂಟಕ್ಕೆ ನಮಗೆ ಚಿನ್ನದ ಪದಕವನ್ನು ಕೊಟ್ಟು ಮತ್ತು ನಮ್ಮ ಎಲ್ಲ ಕಾರ್ಯಕ್ರಮದಲ್ಲಿ ಕೂಡ ಬಹಳ ದೊಡ್ಡ ಮಟ್ಟದ ಧನ ಸಹಾಯವನ್ನು ನೀಡುತ್ತಿದ್ದಂತ ಫಿಶ್ ಮಿಲ್ ಅಸೋಸಿಯೇಷನ್ ಅಧ್ಯಕ್ಷರಾಗಿರ್ತಕ್ಕಂಥ ಮಂಗಳೂರು ಮರೈನ್ ಪ್ರಾಡಕ್ಟ್ ನ ಮಾಲಕರಾಗಿರ್ತಕ್ಕಂಥ ಸನ್ಮಾನ್ಯ HK ಖಾದರ್ ಅವರಿಗೆ, ನಮ್ಮ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಸನ್ಮಾನ್ಯ UT ಖಾದರ್ ಅವರು ಒಂದು ನೆನಪಿನ ಕಾಣಿಕೆ ನೀಡಬೇಕಾಗಿ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಮಕ್ಕಳಿಗೆ ಉಪಹಾರವನ್ನ ನಮಗೆ ನೀಡಿದ್ದಾರೆ. ಕಾಂಟ್ರಾಕ್ಟರ್ ಆಗಿರ್ತಕ್ಕಂಥ ಸನ್ಮಾನ್ಯ ಸಲೀಂ ಅಹ್ಮದ್ ರವರು, ಸಲೀಂ ಅಟ್ಟೂರ್ ಅವರು ನಮ್ಮೊಂದಿಗಿದ್ದಾರೆ. ಸನ್ಮಾನ್ಯ ಸಲೀಂ ಅಟ್ಟೂರ್ ಅವರು ನಮ್ಮೊಂದಿಗಿದ್ದಾರೆ. ನಮ್ಮ ಕಾರ್ಯಕ್ರಮಕ್ಕೆ ಬಹಳ ಉತ್ತಮ ರೀತಿಯ ಸಹಕಾರವನ್ನ ಅಥವಾ ದೊಡ್ಡ ಮಟ್ಟದಲ್ಲಿ, ಅದೇ ರೀತಿ ನಮ್ಮ ಈ ಕಾರ್ಯಕ್ರಮದಲ್ಲಿ ಕ್ಲಬ್ದ ಸಮಯಕ್ಕೆ ಬಂದು ನಮ್ಮ
ವಿದ್ಯಾರ್ಥಿ ಸಮೂಹವನ್ನ ಮತ್ತೆ ನಮ್ಮ ಯುವಕರನ್ನ ಪ್ರೇರೇಪಿಸಿ ಒಂದು ಉತ್ತಮ ಚಿಂತನೆಯನ್ನ ಇಲ್ಲಿ ಬಿತ್ತರಿಸಿದಂತಹ ನಮ್ಮ ಸಂಸ್ಥೆಯ ಅಭಿವೃದ್ಧಿಗೆ ಕಾರಣಕರ್ತರಾಗಿರ್ತಕ್ಕಂಥ ಸನ್ಮಾನ್ಯ ಮಂಗಳೂರು ವಿಧಾನಸಭಾ ಕ್ಷೇತ್ರದ ನಮ್ಮ ಜನಪ್ರಿಯ ಶಾಸಕರಾಗಿರತಕ್ಕಂತಹ ಸನ್ಮಾನ್ಯ UT ಖಾದರ್ ಅವರಿಗೆ ಸೈಯದ್ ಮದನಿ ಚಾರಿಟೇಬಲ್ ಟ್ರಸ್ಟ್ ರಿಜಿಸ್ಟರ್ಡ್ ಇದರ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಹಾಜಿ ರಶೀದ್ ರವರು ಅವರಿಗೆ ನಮ್ಮ ಸಂಸ್ಥೆಯ ಪರವಾಗಿ ಶಾಲಾಭಿವೃದ್ಧಿ ಈ ವಿದ್ಯಾಕೂಟದಲ್ಲಿ ತಾವು ಭಾಗವಹಿಸಿದ್ದೀರಿ. ಮಂಗಳೂರು ದಕ್ಷಿಣ ವಿಭಾಗದ ಕ್ಷೇತ್ರ ಶಿಕ್ಷಣಾಧಿಕಾರಿಯಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀಮತಿ ರಾಜಲಕ್ಷ್ಮಿ ಅವರು ಈ ವೇದಿಕೆಯಲ್ಲಿ ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಬೇಕಾಗಿ ನಿಮ್ಮಲ್ಲಿ ಕಳಕಳಿಯಿಂದ ಕೇಳಿಕೊಳ್ತಾ ಇದ್ದಾರೆ. ಬಹಳ ಖುಷಿಯಾಗ್ತಾ ಇದೆ. ಯಾಕಂದ್ರೆ ಒಬ್ರು ಹಳೆ ವಿದ್ಯಾರ್ಥಿಯಾಗಿ ಈ ಶಾಲೆಯ ಹೆಸರನ್ನು ಮೇಲಕ್ಕೆ ಒಂದು ಸಾರ್ವಜನಿಕ ರಂಗದಲ್ಲಿ ಗುರುತಿಸಿಕೊಂಡಂತಹ ವ್ಯಕ್ತಿಗೆ ರಾಜ್ಯೋತ್ಸವ ಪ್ರಶಸ್ತಿ ಪಡೆದಿರುವಂಥದ್ದು ನಮಗೆಲ್ಲರಿಗೂ ಕೂಡ ಒಂದು ಹೆಮ್ಮೆಯ ವಿಷಯ. ಒಬ್ರು ವಿದ್ಯಾರ್ಥಿ, ಹಳೆ ವಿದ್ಯಾರ್ಥಿ ಈ ಒಂದು ಪ್ರಶಸ್ತಿಯನ್ನು ಪಡೆದಿರುವುದಕ್ಕೆ ನಾನು ಮತ್ತೊಮ್ಮೆ ಎಲ್ಲರ ಪರವಾಗಿ ನಾನು ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆಯೇ ಇನ್ನೊಬ್ರು ಈ ಊರಿನವರು, ಈ ಏರಿಯಾದವರು ಪತ್ರಿಕೋದ್ಯಮ ರಂಗದಲ್ಲಿ ಸಾಧನೆ ಮಾಡಿದಂತ ವ್ಯಕ್ತಿಯನ್ನು ಗುರುತಿಸಿ ಇಲ್ಲಿ ಸನ್ಮಾನವನ್ನು ಮಾಡಿರುವಂಥದ್ದು, ಅವರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆಯೇ ಇಲ್ಲಿ ಶಿಕ್ಷಕಿಯಾಗಿ 34 ವರ್ಷಗಳ ಕಾಲ ಶಿಕ್ಷಕಿಯಾಗಿ ಸೇವೆ ಸಲ್ಲಿಸಿದವರು LC ಡಿಸೋಜರವರು, ಅವರು ಅದಕ್ಕೆ ಅದು ಸಾಕ್ಷಿಯಾಗಿರ್ತದೆ. ಹಾಗಾಗಿ 34 ವರ್ಷಗಳ ಕಾಲ ಈ ಒಂದು ಶಾಲೆಯಲ್ಲಿ ಶಿಕ್ಷಕಿಯಾಗಿ ಗೌರವವನ್ನು ಪಡೆದಿರುವಂತ ಶಿಕ್ಷಕಿ ಅವರಿಗೆ ನಾನು ಅವರ ನಿವೃತ್ತಿ ಜೀವನ ಸುಖಮಯವಾಗಲಿ, ಆರೋಗ್ಯಕರವಾಗಲಿ, ಮುಖ್ಯವಾಗಿ ಬೇಕಾಗಿರುವಂಥದ್ದು ಈಗ ಆರೋಗ್ಯಕರವಾಗಿರಲಿ, ಸುಖಮಯವಾಗಲಿ, ಹಾಗೂ ಅವರಿಗೆ ಬೇಕಾದಂಥ ಎಲ್ಲ ಅವರ ಸಕಲ ಐಶ್ವರ್ಯಗಳನ್ನು ದೇವರು ಪಾಲಿಸಲಿ ಅಂತ ದೇವರನ್ನು ಪ್ರಾರ್ಥಿಸುತ್ತೇನೆ. ಹಾಗೆಯೇ ಈ ವಿದ್ಯಾರ್ಥಿಗಳ ಪ್ರೀತಿ ನಿಮ್ಮೊಂದಿಗೆ ಸದಾ ಇರಲಿ, ಇನ್ನು ಮುಂದೆಯೂ ಕೂಡ ಇರಲಿ ಅಂತ ಆಶಿಸ್ತಾ, ಈಗಾಗಲೇ ಮಲ್ಲಾರವರು ಹೇಳಿದ್ರು ಈ ಇಬ್ಬರೇ ಶಿಕ್ಷಕರು ಇರುವುದು ಅಂತ, ಈಗಾಗಲೇ ಹೇಳಿದ್ದಾರೆ. ಹಾಗೂ ಈಗಲೂ ಕೂಡ ಪ್ರಸ್ತಾಪ ಮಾಡಿದ್ರು. ಒಬ್ರು ಟೀಚರ್ಸ್ ಎಕ್ಸೆಸ್ ಇದ್ದವರನ್ನು ಕೊಲ್ಯದಿಂದ ನಿನ್ನೆ ಆದೇಶ ಮಾಡಿದ್ದೇವೆ. ಬಹುಶಃ ಬರಬಹುದು ಅಂತ ಅಂದ್ಕೊಂಡಿದ್ದೇನೆ, ನಿಯೋಜನೆ ಮಾಡಿದ್ದೇವೆ. ಯಾಕಂದ್ರೆ ವರ್ಗಾವಣೆಗೆ ನಮಗೆ ಅವಕಾಶ ಇಲ್ಲ, ನಿಯೋಜನೆ ನಾವು ಮಾಡಿದ್ದೇವೆ. ಖಂಡಿತವಾಗಿ ಕೂಡ ಒಬ್ರು ಶಿಕ್ಷಕರು ಬರಬಹುದು. ಮತ್ತೆ ಕೌನ್ಸೆಲಿಂಗ್ ಟೈಮ್ ಅಲ್ಲಿ ಬೇರೆ ಶಿಕ್ಷಕರು ಕೂಡ ಈಗ, ಯಾಕಂದ್ರೆ ಎಲ್ಲಾ ಕಡೆ ಶಾರ್ಟೇಜ್ ಇದೆ, ತಗೊಂಡು ಪಾಸ್ ಆಗ್ಲಿ ಅಂತ ಹಾರೈಸ್ತಾ ಎಲ್ರಿಗೂ ಕೂಡ ಶುಭವನ್ನು ಹಾರೈಸ್ತಾ ರಾಜಲಕ್ಷ್ಮಿ ಅವರಿಗೆ ನಮ್ಮ ಕಾರ್ಯಕ್ರಮದ ನೆನಪಿಗಾಗಿ ಇದೊಂದು ಕಿರು ಕಾಣಿಕೆ ಮೇಡಮ್ ತಾವು ಸ್ವೀಕರಿಸಬೇಕಾಗಿ ನಿಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಧನ್ಯವಾದಗಳು. ಅದೇ ರೀತಿ ಬೆಳಗಿನಿಂದ ಇವರಿಗೆ ನಮ್ಮೊಂದಿಗೆ ಇರುವಂತ BRP ಆಗಿರತಕ್ಕಂಥ ಶ್ರೀಮತಿ ಲೈಲಾ ಮೇಡಮ್ ರವರು ನಮ್ಮೊಂದಿಗಿದ್ದಾರೆ. ಶ್ರೀಮತಿ ಲೈಲಾ ಮೇಡಮ್ ರವರು BRP, ಅವರು ಕೂಡ ನಮ್ಮ ಅಧ್ಯಕ್ಷರಿಂದ ಈ ಕಾರ್ಯಕ್ರಮದ ಸಲುವಾಗಿ ಒಂದು ನೆನಪಿನ ಕಾಣಿಕೆಯನ್ನ, ಸವಿಸಂಭ್ರಮದ ನೆನಪಿನ ಕಾಣಿಕೆಯನ್ನ ತಾವು ಪಡ್ಕೊಳ್ಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ಳುತ್ತಾ ನಿಮಗೆ ಧನ್ಯವಾದ ಸಮರ್ಪಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ CRP ಆಗಿರ್ತಕ್ಕಂಥ ಶ್ರೀಯುತ ಮೋಹನ್ ಸರ್ ಅವರು ನಮ್ಮೊಂದಿಗಿದ್ದಾರೆ. ಯಾವುದೇ ಕಾರ್ಯಕ್ರಮಕ್ಕೂ ನಮ್ಮ ಶಾಲೆಯಲ್ಲಿ ಬಂದು ಭಾಗಿಯಾಗ್ತಾ ಇದ್ದಾರೆ. ಶ್ರೀಯುತ ಮೋಹನ್ ಸರ್ ಇವರಿಗೂ ಕೂಡ ನಮ್ಮ ಚಾರಿಟೇಬಲ್ ಟ್ರಸ್ಟ್ ನ ಅಧ್ಯಕ್ಷರಾಗಿರ್ತಕ್ಕಂಥ, ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ರಶೀದ್ ಹಾಜಿ ಅವರು ಶ್ರೀಯುತ ಮೋಹನ್ CRP ಇವರಿಗೆ ಅತಿಥಿಗಳ ಸಮ್ಮುಖದಲ್ಲಿ ಇವತ್ತಿನ ಕಾರ್ಯಕ್ರಮದ ನೆನಪಿನ ಕಾಣಿಕೆಯನ್ನು ಅವರಿಗೆ ನೀಡಬೇಕಾಗಿ ಕೇಳಿಕೊಳ್ಳುತ್ತಾ ಧನ್ಯವಾದಗಳು ಮತ್ತು ಅಭಿನಂದನೆಗಳು ಮತ್ತು ಅಭಿವಂದನೆಗಳು. ಸಮಯವನ್ನ ಉಪಯೋಗಿಸಿಕೊಂಡು ನಮ್ಮ ಸಂಸ್ಥೆಯಲ್ಲಿ ನಡೆದಂತ ಕೆಲವು ಸ್ಪರ್ಧೆಗಳಿಗೆ ಸಾಂಕೇತಿಕವಾಗಿ ಒಂದು 4 ಮಕ್ಕಳಿಗೆ ನಾವು ಬಹುಮಾನವನ್ನು ವಿತರಿಸಲಿಕ್ಕಿದ್ದೇವೆ. ಇದರ ಪಟ್ಟಿಯನ್ನ ಓದಲಿಕ್ಕಿದ್ದಾರೆ. ಪ್ರಾಥಮಿಕ ವಿಭಾಗದಲ್ಲಿ ಕುಮಾರಿ ಅಫ್ರಿದರ್ ಅವರು ಬಹುಮಾನವನ್ನ ನೀಡಲಿಕ್ಕಿದ್ದಾರೆ. ಶ್ರೀಯುತ HK ಖಾದರ್ ಅವರು ಮತ್ತು ಇತರ ಅತಿಥಿಗಳ ಜೊತೆಗೂಡಿ ಈ ಬಹುಮಾನವನ್ನ ವಿತರಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಅನುದಾನಿತ ಟಿಪ್ಪು ಸುಲ್ತಾನ್ ಶಾಲೆ ಇದರ 2021-22ನೇ ವಾರ್ಷಿಕೋತ್ಸವದ ಅಂಗವಾಗಿ ಕೆಲವು ಆಟೋಟ ಸ್ಪರ್ಧೆಗಳನ್ನು ನಮ್ಮ ಶಾಲೆಯಲ್ಲಿ ಏರ್ಪಡಿಸಲಾಗಿತ್ತು. ಅದರ ಪಟ್ಟಿಯನ್ನು ಸಾಂಕೇತಿಕವಾಗಿ ಮಾತ್ರ ನಾನಿಲ್ಲಿ ವಾಚಿಸ್ತಾ ಇದ್ದೇನೆ. ಹೈಸ್ಕೂಲ್ನ ಒಳಾಂಗಣದ ಸ್ಪರ್ಧೆಯಲ್ಲಿ ವಿಜೇತರಾದವರಿಗೆ ಬಹುಮಾನವನ್ನು ಇಲ್ಲಿ ನೀಡಲಿದ್ದೇವೆ. 4ನೇ ತರಗತಿ ಹೈಸ್ಕೂಲ್ನ ಒಳಾಂಗಣದ ಸ್ಪರ್ಧೆ ವಿಜೇತರು ಮೊಹಮ್ಮದ್ ಶಯಾನ್,
ಲತೀಫ್ ಶಾಹಿದ್ ಅಫ್ಲಾನ್. ಗರ್ಲ್ಸ್ ಅಲ್ಲಿ ಫಾತಿಮಾ ಶಜಾನಾ ಫಸ್ಟ್, ಫಾತಿಮಾ ರಿಜಾ ಸೆಕೆಂಡ್, ಹಲೀಮತ್ ಅಶ್ಮಿಯಾ ಥರ್ಡ್. ಉಳಿದ ವಿದ್ಯಾರ್ಥಿಗಳಿಗೆ ನಾವು ಬಹುಮಾನಗಳನ್ನು ಮತ್ತೆ ವಿತರಿಸಲಿದ್ದೇವೆ. ಈಗ ಸಾಂಕೇತಿಕವಾಗಿ ಮಾತ್ರ ಒಳಾಂಗಣ ಸ್ಪರ್ಧೆ ಚಿತ್ರಕಲೆ ಪ್ರಥಮ ನುಹಾ ಮುನಿರ ರೆಡ್ ಹೌಸ್, ಸಲ್ಮಾನ್ ಪಾರಿಸ್ 10ನೇ ತರಗತಿ ಬ್ಲೂ ಹೌಸ್. ದ್ವಿತೀಯ ಆಯಿಷತ್ ನಿಶಾ ಮತ್ತು ಬಲಗ. ತೃತೀಯ ಮೈಮನತುಲ್ ಕಶೀಫಾ 9ನೇ ತರಗತಿ ಮತ್ತು ಬಲಗ. ಒಂದು ಮಾತನ್ನು ನಾವು ತಿಳ್ಕೊಳ್ಬೇಕು. ಇವತ್ತು ನಮ್ಮ ಶಿಕ್ಷಕಿ LC ಮೇಡಮ್ ಆಗಿರ್ಬೋದು, ರಾಜಿಕ್ ಆಗಿರ್ಬೋದು, ವಿದ್ಯಾಧರ ಶೆಟ್ಟಿ ಆಗಿರ್ಬೋದು, ಅಥವಾ ಈ ಕಳೆದ ಸಾರಿ ರಾಜ್ಯೋತ್ಸವ ಪ್ರಶಸ್ತಿ ಪಡೆದ AK ಮೊಯ್ದೀನ್ ಹಾಜಿ ಅವರಾಗಬಹುದು, ಎಲ್ಲರೂ ಈ ಪ್ರಶಸ್ತಿ ಪಡ್ಕೊಳ್ಬೇಕಾದ್ರೆ ಅಥವಾ ಜನರ ಬಾಯಿಯಿಂದ ಒಳಿತನ್ನು ಕೇಳಬೇಕಾದ್ರೆ, ಜನರಿಂದ ಪ್ರೀತಿಯನ್ನು ಗಳಿಸಬೇಕಾದ್ರೆ ಅದಕ್ಕೆ ಒಂದು ಅವಕಾಶ. ರಾಜಕೀಯ ಹೇಳಿದ ಹಾಗೆ ಹುಟ್ಟು ಯಾವಾಗ ಸಾವು ಯಾವಾಗ ಅಂತ ಗೊತ್ತಿಲ್ಲ. ಆ ಹುಟ್ಟು ಸಾವಿನ ಮಧ್ಯದಲ್ಲಿ ನಾವು ಮಾಡುವಂತ ಕರ್ತವ್ಯಗಳು, ನಾವು ಮಾಡುವಂತ ಕರ್ಮಗಳು, ನಾವು ಮಾಡುವಂತ ಕಾರ್ಯಗಳು ಅದು ಅಲ್ಲಾಹನು ಮೆಚ್ಚುವಂತ ರೀತಿಯಲ್ಲಾದ್ರೆ, ನಮ್ಮ ಪ್ರವಾದಿಗಳವರು ಮೆಚ್ಚುವಂತ ರೀತಿಯಲ್ಲಾದ್ರೆ ಖಂಡಿತವಾಗಿ ಆದರೂ ಆ ಮನುಷ್ಯನಿಗೆ ಪ್ರಶಸ್ತಿಯ ಒಳಿತಿನ ಮಾತುಗಳು ಖಂಡಿತವಾಗಿಯೂ ಲಭ್ಯವಾಗ್ತದೆ. ಹಾಗಾಗಿ ನಾವು ಎಲ್ಲರೂ ಇಸ್ಲಾಮಿನ ಚೌಕಟ್ಟಿನ ಒಳಗಿದ್ದುಕೊಂಡು, ನಾನು ಅಲ್ಪಸಂಖ್ಯಾತ ಮುಸಲ್ಮಾನರ ವಿದ್ಯಾಸಂಸ್ಥೆಯಾದ ಕಾರಣ ಹೇಳ್ತಾ ಇದ್ದೇನೆ, ಇಸ್ಲಾಮಿನ ಚೌಕಟ್ಟಿನ ಒಳಗೆ ಇದ್ದುಕೊಂಡು ಎರಡೂ ವಿಧದ ವಿದ್ಯಾಭ್ಯಾಸಗಳನ್ನು ಪಡ್ಕೊಂಡು ನಾವು ಇನ್ನಿತರರಿಗೆ ಮಾರ್ಗದರ್ಶಿಗಳಾಗಬೇಕು. ನಿಜವಾಗಿಯೂ ಹೆಮ್ಮೆ ಆಗ್ತದೆ. ಉಲ್ಲಾಲದಲ್ಲಿ ಒಂದು ಕಾಲದಲ್ಲಿ ಶಾಲೆ ಕಟ್ಟಲಿಕ್ಕೆ ವಿರೋಧ ಮಾಡಿದಂತಹ ಜಾಗದಲ್ಲಿ ಇವತ್ತು ಅನೇಕ ಮಕ್ಕಳು ವಕೀಲರಾಗಿದ್ದಾರೆ. ನಮ್ಮ ಉಲ್ಲಾಲದಲ್ಲಿ ಅನೇಕ ಮಕ್ಕಳು ವೈದ್ಯರುಗಳಾಗಿದ್ದಾರೆ, ಇಂಜಿನಿಯರ್ಗಳಾಗಿದ್ದಾರೆ. ಇಲ್ಲಿ ಕಲಿತಂತ ಮಕ್ಕಳು ಬೇರೆ ಬೇರೆ ಹುದ್ದೆಯಲ್ಲಿದ್ದಾರೆ. ಹಾಗಾಗಿ ಎಲ್ಲರಿಗೂ ಈಗ ಆಸಕ್ತಿ ಬಂದಿದೆ ಅಂತ ಹೇಳುವ ಒಂದು ಕಾಲ ಆಗಿದೆ. ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಕೂಡ ಹೆಚ್ಚಿನ ಆಸಕ್ತಿ ವಹಿಸಲಿಕ್ಕೆ ಈಗಿನ ವಿದ್ಯಾವಂತ ಕುಟುಂಬಗಳು ಶ್ರಮಿಸುತ್ತದೆ ಅಂತ ಹೇಳುವ ಮಾತನ್ನು ಹೇಳಿ, ನಮ್ಮ ಸೈಯದ್ ಮದನಿ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ನಡೆಯುವ ಎಲ್ಲ ವಿಧದ ನಮ್ಮ ಶಿಕ್ಷಣ ಸಂಸ್ಥೆಗಳಿಗೆ ನಿಮ್ಮ ಬೆಂಬಲ, ನಿಮ್ಮ ಸಹಕಾರ ಬಹಳ ಅಗತ್ಯ ಇದೆ. ಈಗಾಗಲೇ ನಿಮಗೆ ತಿಳಿದ ಹಾಗೆ ಈ ಒಂದು ಶಾಲೆಯಲ್ಲಿ ಏಕ ಶಿಕ್ಷಕೀಯ ಶಾಲೆಯಾಗಿ ಬಂದಿದೆ. ಆದರೆ ಈಗ BDO ಅವರು ಹೇಳ್ತಾರೆ ಇನ್ನೊಂದು ಶಿಕ್ಷೆಯನ್ನು ಕೊಡ್ತಾ ಇದ್ದೇವೆ ಅಂತೇಳಿ. ಆದರೆ ನಮ್ಮ ಟ್ರಸ್ಟ್ ವತಿಯಿಂದ ಸುಮಾರು 1.5 ಲಕ್ಷ ರೂಪಾಯಿಯಷ್ಟು ಖರ್ಚು ಮಾಡುವಂತಹ ವ್ಯವಸ್ಥೆ ಈ ಶಾಲೆಗಿದೆ. ಈ ಶಾಲೆಗೆ ಖರ್ಚು ಮಾಡಬೇಕಾದ್ರೆ ಇನ್ನೊಂದು ವಿದ್ಯಾಸಂಸ್ಥೆಯಿಂದ ನಮಗೆ ಅಲ್ಲಿ ಆರ್ಥಿಕ ವ್ಯವಸ್ಥೆ ಬೆಳವಣಿಗೆ ಆಗಬೇಕು. ಹಾಗಾಗಿ ನೀವುಗಳು ಅದರ ಹಿಂದೆ ನಿಂತು ಸಹಕರಿಸಿದರೆ ಮಾತ್ರ ನಮ್ಮ ಹಿರಿಯರು ಮರ್ಹೂಮ್ ಇಬ್ರಾಹಿಂ ಹಾಜಿ ಅವರು, ಅಥವಾ ಹೇಳಿದ ಹಾಗೆ UG ಹಾಜಿ ಅವರು, ಇನ್ನಿತರೆಲ್ಲ ಮುಖಂಡರು ಸೇರಿ ಮಾಡಿಕೊಟ್ಟಂತ ಈ ಒಂದು ವಿದ್ಯಾಸಂಸ್ಥೆ ಉಳಿಸುವ ಕೆಲಸದಲ್ಲಿ ತಾವೆಲ್ಲ ಕೈ ಜೋಡಿಸಬೇಕು ಅಂತ ಕೇಳಿಕೊಂಡು, ಮುಂದಿನ ದಿನಗಳು ನಮಗೆಲ್ಲರಿಗೂ ಆ ಅಲ್ಲಾಹನ ಒಳಿತನ್ನು ಅನುಗ್ರಹಿಸುವಂತ ಕೇಳಿಕೊಂಡು, ವಿಶೇಷವಾಗಿ ಇವತ್ತು ಪ್ರಶಸ್ತಿಯನ್ನ ಪಡ್ಕೊಂಡಂತ ರಾಜಿಕ್ ಅವರಾಗಿರ್ಲಿ, ವಿದ್ಯಾಧರ ಶೆಟ್ಟಿ ಆಗಲಿ, ಅತ್ಯಗತ್ಯವಾಗಿ ನಮ್ಮ ಈ ಶಾಲೆಯ ಶಿಕ್ಷಕಿಯಾಗಿ ಕೆಲಸವನ್ನು ಪಡ್ಕೊಂಡು ಎಲ್ಲರ ಪ್ರೀತಿಗೆ ಪಾತ್ರರಾದಂತ ಎಲ್ಲ ಶಿಕ್ಷಕ ವೃಂದದವರು, ಅದೇ ರೀತಿ ಈ ಭಾಗದ ಎಲ್ಲ ಪೋಷಕರು, ಎಲ್ಲ ಹಳೆ ವಿದ್ಯಾರ್ಥಿಗಳು ಒಂದೇ ಮನಸ್ಸಿನಿಂದ, ಒಂದೇ ಮುಕ್ತ ಮನಸ್ಸಿನಿಂದ ಮೆಚ್ಚಿದಂತಹ ಶಿಕ್ಷಕಿ LC ಡಿಸೋಜರ್ ಅವರಿಗೆ ನಮ್ಮ ಟ್ರಸ್ಟ್ ವತಿಯಿಂದ ನಾನು ತುಂಬ ಹೃದಯದ ಅಭಿನಂದನೆ ಸಲ್ಲಿಸಿ, ಮುಂದಿನ ದಿನಗಳಲ್ಲಿ ಅವರ ನಿವೃತ್ತಿ ಜೀವನವು ಆ
ಸೃಷ್ಟಿಕರ್ತನು ಉತ್ತಮವಾಗಿರಿಸಿಕೊಂಡು ದೀರ್ಘಾಯುಷ್ಯ ಮತ್ತು ಆರೋಗ್ಯವನ್ನು ಕಲ್ಪಿಸಲಿ. ಅದು ಮಾತ್ರವಲ್ಲ, ಅವರ ಬಿಡುವಿನ ಕಾಲದಲ್ಲಿ ನಮ್ಮ ಸೃಷ್ಟಿ ಸಮಸ್ಯೆಯೊಂದಿಗೆ ಸಹಕರಿಸುವಂತ ಆ ಧೈರ್ಯ ಮತ್ತು ಶಕ್ತಿಯನ್ನು ಅಲ್ಲಾಹನು ನೀಡಲಿ ಅಂತ ಕೇಳಿಕೊಂಡು ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಸನ್ಮಾನ್ಯ ಇಂದಿನ ಸಮಾರಂಭದ ಅಧ್ಯಕ್ಷರಾದ ಅಲ್ಹಾಜಿ ರಶೀದ್ ರವರು, ಅದೇ ರೀತಿಯಲ್ಲಿ ಸನ್ಮಾನ್ಯ ಶಾಸಕರು, ಅದೇ ರೀತಿಯಲ್ಲಿ ಉಪಾಧ್ಯಕ್ಷರಾದ UK ಮೋಹನ್ ರವರು, ಅದೇ ರೀತಿಯಲ್ಲಿ ಅಮ್ಮಬರ್ ಅವರು, ಅದೇ ರೀತಿಯಲ್ಲಿ ಉಂಜುನವರು, ಅದೇ ರೀತಿಯಲ್ಲಿ ನಮ್ಮ ಇಲ್ಯಾಸ್ ರವರು, ರಾಜಿ ಕುಳ್ಳಾಲ್ ಅವರು, ಅದೇ ರೀತಿಯಲ್ಲಿ ಬಹಳ ಮುಖ್ಯವಾಗಿ HK ಖಾದರ್ ಅವರು ಪೂರ್ಣ ರೀತಿಯ ಸಹಕರಿಸಿದ್ದಾರೆ. ಅದೇ ರೀತಿಯಲ್ಲಿ ನಮ್ಮ ಶಂಶೀರ್ ಅವರು ಎಲ್ಲರಿಗೆ ಉಪಹಾರ ನೀಡಿಕೊಂಡು ಉತ್ತಮ ನಮಗೆ ಸಹಕಾರವನ್ನು ನೀಡಿದ್ದಾರೆ. ಅದೇ ರೀತಿಯಲ್ಲಿ ನಮ್ಮ CRP ಮೋಹನ್ ರವರು ಇದ್ದಾರೆ. ಅದೇ ರೀತಿ ಎಲ್ಲರಿಗೂ ಕೂಡ ನಾನು ಧನ್ಯವಾದವನ್ನು ಕೊಡ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಸ್ಮರಣಿಕೆಯನ್ನು ಅಧ್ಯಕ್ಷರು ನೀಡಿ ಅವರನ್ನು ಮತ್ತೆ ಒಂದ್ಸಲ ಗೌರವಿಸಬೇಕಾಗಿ ನಾನು ಕೇಳಿದೆ. ನಮ್ಮ ಉಳಿದ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕೆಂದು ಕೇಳುತ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೇನೆ.